afternoon to everyone gathered here. As our respectful DDPI has arrived, I request our school trust president, G. Abdul Razak sir, and MIF president, Musabba P. Bari sir, to kindly escort the guests to the dais. We also have with him Lakshmi Narayan sir, Subject Inspector, DDPI Office. Mr. G.S. Shashidhar, DDPI, Dakshin Kannada District. He is one of the active person. I now request our DDPI to kindly come forward and address and motivate our students who are going to write the forthcoming board examinations. The MIF executive members are kindly requested to come and occupy your space on the dais. Source persons, Muhammad Sharif sir and Yaqub sir. Ahmed Master sir, you are also requested to come on the dais. I now request our DDPI, Mr. G.S. Shashidhar sir, to kindly come and address and motivate our students. ಪ್ರೀತಿಯ ಮಕ್ಕಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವಮಾನ್ಯ ಗಣ್ಯರೇ, ಇಸ್ಲಾಯಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಆಡಳಿತ ಮಂಡಳಿ ಅಧ್ಯಕ್ಷರು, MIEF ಶೈಕ್ಷಣಿಕ ಸಂಸ್ಥೆಯ ಸರ್ವ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರಿಗೂ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿಗಳು ಎಲ್ಲರಿಗೂ ನಾನು ನೆನಪಿಸಿಕೊಳ್ಳುತ್ತಾ ಸಮಯವನ್ನು ವೇಸ್ಟ್ ಮಾಡೋದು ಬೇಡ. ಯಾಕೆಂದರೆ ಖಾದರ್ ಸರ್ ಅವರು, UT ಖಾದರ್ ಸರ್ ಅವರು ಬರ್ತಾರೆ. ನೀವು ಕಳೆದ 2 ದಿನಗಳಿಂದ ಮಕ್ಕಳು ಯಾವ ರೀತಿ SSLC ಪರೀಕ್ಷೆಗೆ ನಾವು ಪಾಸ್ ಆಗಲಿಕ್ಕೆ ಒಳ್ಳೆಯ ಅಂಕಗಳನ್ನು ತೆಗಿಬಹುದು, ಹೇಗೆ ನಾವು ಕೊನೆಯ ಗಳಿಗೆಯಲ್ಲಿ ಕಡಿಮೆ ದಿನಗಳಲ್ಲಿ ಸರಾಸರಿ 70 ದಿನಗಳು ನಿಮ್ಮ ಮುಂದೆ ಇದೆ, ಏನು ಮಾಡಬಹುದು ಅಂತ ನೀವು ಈಗಾಗಲೇ ಯೋಚನೆ ಮಾಡಿದ್ದೀರಾ. ನಮ್ಮ ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಕರು ಹೇಳಿದ್ದಾರೆ. ಅವರೆಲ್ಲರಿಗೂ ನೆನಪಿಸಿಕೊಳ್ತಾ ನಾನು 1-2 ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ 8 ಶಾಲೆಗಳಿಂದ ಮಕ್ಕಳು ಇಲ್ಲಿ ಬಂದಿದ್ದಾರೆ. 8 ಶಾಲೆಗಳ ಸಂಪನ್ಮೂಲ ಶಿಕ್ಷಕರು ಸಹ ಇಲ್ಲಿ ಬಂದಿದ್ದಾರೆ. ಮಾಧ್ಯಮ ಮಿತ್ರರು ಇದ್ದೀರಾ ಅಂತ ನಾನು ಭಾವಿಸ್ತೀನಿ. SSLC ಪರೀಕ್ಷೆ ಮಾರ್ಚ್ 18 ಅಲ್ವಾ ಲಕ್ಷ್ಮೀನಾರಾಯಣ್? ಮಾರ್ಚ್ 18ರಿಂದ ಆರಂಭ ಆಗ್ತದೆ. 70 ದಿನಗಳು ಉಳಿದಿದೆ ನಮಗೆ. ಇಲ್ಲಿ ಬಂದಿರುವ ಮಕ್ಕಳು ತುಂಬ ಟಾಪರ್ಸ್ ಏನಲ್ಲ, ತುಂಬ ಅತ್ಯಧಿಕ ಅಂಕಗಳು ತೆಗಿಯೋರು ಅಲ್ಲ, ತುಂಬ ಕಡಿಮೆ ಅಂಕಗಳನ್ನು ತೆಗಿಯೋರು ಅಲ್ಲ. ಒಂದು ಸಮಾಧಾನಕರವಾದ ಅಂಕಗಳನ್ನು ತೆಗೆದು ಖಂಡಿತ ಪಾಸ್ ಆಗ್ತಾರೆ. ಪಾಸ್ ಆಗಬೇಕು ಅಂತಲೇ ಬಂದಿರೋರು. ಸ್ವಲ್ಪ ಕಲಿಯೋದ್ರಲ್ಲಿ ಕಷ್ಟ ಇರೋವಂಥವ್ರು, ಅಥವಾ 1 ಸರಿ 2 ಸರಿ 3 ಸರಿ ಓದಿದ್ರು ಅರ್ಥ ಆಗಲ್ಲ ನನಗೆ, 4ನೇ ಸರಿ ಅರ್ಥ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ವಿಷಯಗಳು. 25 ಪಾಠ ಇದ್ದರೆ 25 ಪಾಠನೂ ಓದಿ ನಾನು ಇದು ಮಾಡೋಕ್ಕಾಗಲ್ಲ. ಒಂದು 10 ಪಾಠ ಓದಿ ಅದರಲ್ಲಿ ನಾನು ಮಾರ್ಕ್ಸನ್ನು ತೆಗಿತೀನಿ ಅನ್ನುವ ವಿದ್ಯಾರ್ಥಿಗಳು ಇಲ್ಲಿದ್ದೀರಾ, ನಮಗೆ ಗೊತ್ತಿದೆ. ಹಾಗಂತ ನೀವು ಮಾರ್ಕ್ಸೇ ತೆಗಿಯಲ್ಲ, ಯಾವ ವಿಷಯದಲ್ಲೂ ಪಾಸಾಗಲ್ಲ, ಕಷ್ಟಪಡಲ್ಲ ಅಂತ ಅಂದ್ಕೋಬಾರ್ದು. ನಾವು ಅಂದ್ಕೊಳ್ತಿಲ್ಲ. ನೀವು ಹೆಚ್ಚು ಮಾರ್ಕ್ಸ್ ತೆಗೆಯೋದು ಹೇಗೆ, ಖಂಡಿತ ಪಾಸ್ ಆಗೋದು ಹೇಗೆ ಅನ್ನೋದನ್ನು ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಕರೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಹಳ ಈಸಿ SSLC ಪಾಸ್ ಆಗೋದು. ಫೇಲ್ ಆಗೋದೇ ತುಂಬ ಕಷ್ಟ. SSLC ಫೇಲ್ ಆಗೋದೇ ಬಹಳ ಕಷ್ಟ. ಪಾಸ್ ಆಗೋದು ವೆರಿ ಡೆಡ್ಲಿ ಈಸಿ. ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಈಗಷ್ಟೇ ಫಸ್ಟ್ ಪ್ರಿಪರೇಟರಿ ಆಗಿದೆ, ಕಡಿಮೆ ಮಾರ್ಕ್ಸ್ ಬಂದಿದ್ರು ಯೋಚನೆ ಮಾಡೋದು ಬೇಡ. ಮಾಡೆಲ್ ಕ್ವಶನ್ ಆನ್ಸರ್ ಪೇಪರ್ನ 4 ಪೇಪರ್ದನ್ನು ನಮ್ಮ ಟೀಚರ್ಸು ನಿಮಗೆ ಆಗಲೇ ಬರೆಸಿದ್ದಾರೆ. ಅದರಲ್ಲೇ ಪ್ರಶ್ನೆಗಳು ಉತ್ತರಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಓದಿದ್ರೆ ಸಾಕು. ಪ್ರತಿ ಸಬ್ಜೆಕ್ಟಲ್ಲೂ 20ರಿಂದ 22 ಪಾಠಗಳಿವೆ. ನೀವು 22 ಪಾಠನೂ ಓದುವ ಅವಶ್ಯಕತೆ ಇಲ್ಲವೇ ಇಲ್ಲ, ನಮ್ಮ ಶಿಕ್ಷಕರು ಹೇಳಿದ್ದಾರೆ. ಅದರಲ್ಲಿ ಆಯ್ದ ಪಾಠಗಳನ್ನು, ಒಂದು 10 ಪಾಠಗಳನ್ನು, ಪದ್ಯಗಳನ್ನು ಓದಿದ್ರೆ, ಮ್ಯಾಥಮೆಟಿಕ್ಸ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಯಾವುದೇ ಆದ್ರೂ ಅಷ್ಟು ಓದಿದ್ರೆ ಸಾಕು, ನೀವು ಪಾಸ್ ಆಗ್ತೀರಾ ಅಂತ ವಿತ್ ಬ್ಲೂ ಪ್ರಿಂಟ್ ಸಮೇತ ಪ್ರತಿ ಪಾಠದಲ್ಲೂ ಇಷ್ಟೇ ಪ್ರಶ್ನೆ ಉತ್ತರ ಬರುತ್ತೆ ಅಂತ ಸ್ಪಷ್ಟವಾಗಿ ನಮ್ಮ ಶಿಕ್ಷಕರು ನಿಮಗೆ ಹೇಳಿದ್ದಾರೆ. ಅಷ್ಟು ಓದ್ಕೊಳ್ಳಿ ನೀವು. ಮಿನಿಮಮ್ಮು
35ರಿಂದ 40 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ನಿಮಗೆ. ನಾವಿವಾಗ 100 ಮಾರ್ಕ್ಸು 625ಕ್ಕೆ 625 ಅದು ಯೋಚನೆ ಮಾಡೋದು ಬೇಡ. ನಾನು ಈ ಬಾರಿ SLC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ಸೊಂದಿಗೆ ನಾನು ಪಾಸ್ ಆಗ್ತೀನಿ ಅಂತ ನಿಮ್ಮ ಗುರಿ ಆಗಬೇಕು. ಅದು 35 ಆಗ್ಬೋದು, 40 ಆಗ್ಬೋದು, 45 ಆಗ್ಬೋದು, 50 ಆಗ್ಬೋದು, 55 ಆಗ್ಬೋದು. ನೀವು ಮನಸ್ಸು ಮಾಡಬೇಕು. ಫಸ್ಟು ಮನಸ್ಸು ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಮನಸ್ಸು ಮಾಡಿದ್ದೀರಲ್ಲ? ಮನಸ್ಸು ಮಾಡಿದ್ದೀರಾ ಎಲ್ಲ? ಹಾಂ, ಎಲ್ಲ ಮನಸ್ಸು ಮಾಡಿದ್ದೀರಾ? ಓಕೆ, ಮನಸ್ಸು ಮಾಡೋದು ಮುಖ್ಯ. ನಾವು ಒಂದು ತರಗತಿಗೆ ಹೋಗಿದ್ವಿ. ಯಾಕೊಬ್ಬ ಅವರು ಪಾಠ ಮಾಡ್ತಾಯಿದ್ರು ಮೋಟಿವೇಶನ್ ಆಗಿ. ಅಪ್ಪ ಅಮ್ಮ ಪಾತ್ರದ ಬಗ್ಗೆ, ತಂದೆ ತಾಯಿ ಪಡುವ ಕಷ್ಟದ ಬಗ್ಗೆ, ಗುರುಗಳು ನಿಮಗೆ ಪಡುವ ಕಷ್ಟದ ಬಗ್ಗೆ ಹೇಳ್ತಾ ಇದ್ರು. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಗುರುಗಳು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಹುಡುಗ ಈ ಹುಡುಗಿ SSLC ಪಾಸ್ ಆಗ್ತಾರೆ ಅಂತ. ನೀವು ಅವರ ಮಾರ್ಗದರ್ಶನದಲ್ಲಿ ಇದು ಮಾಡಿದರೆ ಖಂಡಿತ SLCಲಿ ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಆಗ್ತಾರೆ. ಇಲ್ಲಿ 8 ಶಾಲೆಗಳಿಂದ ಎಷ್ಟು ಜನ ಬಂದಿದ್ದಾರೆ? ಶರೀಫ್, ಎಷ್ಟು ಜನ ಬಂದಿದ್ದಾರಪ್ಪ? ಒಂದು 90 ವಿದ್ಯಾರ್ಥಿಗಳು 8 ಶಾಲೆಯಿಂದ ಬಂದಿದ್ದಾರೆ. ಒಂದೊಂದು ಶಾಲೆಯಿಂದ 10ರಿಂದ 12 ಮಕ್ಕಳು ಬಂದಿದ್ದಾರೆ. ನೀವೆಲ್ಲರೂ ಪಾಸಾಗವ್ರೆ. ನಿಮ್ಮ ಮೇಲೆ ವಿಶೇಷ ಪ್ರೀತಿ, ವಿಶೇಷ ಕಾಳಜಿ ಇರೋದ್ರಿಂದ ನಾವು ಇವತ್ತು ಸಂಸ್ಥೆಯವರು, ಇಸ್ಲಾಯಿ ಎಜುಕೇಷನ್ ಸಂಸ್ಥೆಯವರು ಮತ್ತು ಮೀಫ್ನವರು ನಿಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ, ನಿಮ್ಮ ಮೇಲೆ ವಿಶೇಷ ಅಕ್ಕರೆ ಇರೋದ್ರಿಂದ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಮೀಫ್ ಅವರು ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ನಾನು ನಮ್ಮ ಮುಸಾಫಾ ಸರ್ನ ಬಹಳ ಅಭಿನಂದನೆ ಮಾಡಬೇಕು, ಮೀಫ್ನ ಅಧ್ಯಕ್ಷರನ್ನ. ಅವರು ಕಳೆದ 2 ತಿಂಗಳಿಂದ ಕಾಲಿಗೆ ಚಕ್ರ ಹಾಕಿಕೊಂಡು ಅವರ ಜೊತೆ ರಿಯಾಜ್ ಅವರು ಇಲ್ಲೇ ಇದ್ದಾರೆ, ಜೊತೆಲಿ ಸೇರಿಸ್ಕೊಂಡು ಲಕ್ಷ್ಮೀನಾರಾಯಣ ಅವ್ರನ್ನು ಮತ್ತು ನಮ್ಮನ್ನು ಬಿಟ್ಟು ಬಿಡದೆ ರಾತ್ರಿನೂ ಫೋನ್ ಮಾಡ್ತಾರೆ. ಅಲ್ಲಿ ನೆಟ್ವರ್ಕ್ ಇರಲ್ಲ, ನಾವು ಮೆಸೇಜ್ ಮಾಡ್ತೀವಿ ಅವ್ರಿಗೆ, ಆಮೇಲೆ ಅವರು ವಾಯ್ಸ್ ಮೆಸೇಜ್ ಹಾಕ್ತಾರೆ. ಇದೆಲ್ಲ ನಿಮಗಾಗಿ ಮಾಡ್ತಿರೋ ಕೆಲಸ, ಮಕ್ಕಳಿಗಾಗಿ. ನನಗೊಂದು ಮಾತು ನೆನಪಾಗ್ತದೆ. ಪವಿತ್ರ ಕುರಾನಲ್ಲಿ 1ನೇ ಸಾಲಿನಲ್ಲಿ ಒಂದು ಪದ ಇದೆ. ಏನದು ವರ್ಡ್? ಅದು ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ ಪ್ರವಾದಿ ಮಹಮ್ಮದ್ ಅವರು. ಯಾವುದದು? ಕುರಾನಿನ ಮೊದಲ ವಾಕ್ಯದಲ್ಲಿ ಒಂದು ವರ್ಡ್ ಇದೆ ಶಿಕ್ಷಣದ ಬಗ್ಗೆ. ಯಾವುದದು? ಯಾರು ಹೇಳ್ತೀರಾ? ಯಾರೋ ಹೇಳ್ತಿದ್ದಾರಲ್ಲಿ, ಯಾರೋ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇದೆ ನನಗೆ. ಹೇಳಿ, ಸರಿ ಇದೆ ಹೇಳಿ ಅಮ್ಮ. ಫ್ಯಾನ್ ಜೋರಾಗಿ ತಿರುಗ್ತಿದೆ, ಕೇಳಿಸಲ್ಲ. ಫ್ಯಾನ್ ತುಂಬ ಜೋರಾಗಿ ತಿರುಗ್ತಾ ಇದೆ, ಕೇಳಿಸಲ್ಲ. ಇಕ್ರಾ, ಕೂತ್ಕೊಳ್ಳಿ ಅಮ್ಮ. ಇಕ್ರಾ, ಇಕ್ರಾ ಕಾ ಮತಲಬ್ ಕ್ಯಾ ಹೈ? ಇಕ್ರಾ ಅಂದ್ರೆ ಏನು? ಇಕ್ರಾ ಅಂದ್ರೆ ಏನು? ರೀಡ್, ರೀಡ್, ರೀಡ್. ಓದು, ಓದು. ನಾವು ಓದಬೇಕು. ಓದುವುದರ ಮೂಲಕ ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕು. ಓದುವುದರ ಮೂಲಕ ನಾವು ಬುದ್ಧಿವಂತರಾಗಿ ನಮ್ಮ ತಂದೆ ತಾಯಿ, ನಮ್ಮ ಸಮಾಜ, ನಮ್ಮ ಗುರುಗಳು, ನಮ್ಮ ವ್ಯವಸ್ಥೆ, ನಮ್ಮ ಜಗತ್ತನ್ನು ಪ್ರೀತಿಸಬೇಕು. ನಾವು ಅಭಿವೃದ್ಧಿ ಆಗಬೇಕು ಅಂತ ಅದರ ಅರ್ಥ. ಅಟೆಂಡ್ ಮಾಡಿ ಪ್ಲೀಸ್. ಅದರ ಅರ್ಥ ಕುರ್ಆನಿನಲ್ಲೇ ಅದನ್ನು ಹೇಳಿದ್ದಾರೆ ಅಂದರೆ, ಫಸ್ಟ್ ಲೈನಲ್ಲೇ ಹೇಳಿದ್ದಾರೆ ಅಂದರೆ, ಇದನ್ನು ನೀನು ಪ್ರಧಾನವಾಗಿ ಮಾಡಬೇಕು ಅಂತ, ನೀನು ಮಾಡಲೇಬೇಕು ಅಂತ ಅಪೇಕ್ಷಣೆಯಿಂದ ಹೇಳಿರುವಂಥದ್ದು ಪ್ರವಾದಿಯವರು. ನಾವು ಇದನ್ನು ಮಾಡಬೇಕೋ ಬೇಡವೋ? ಮಾಡಲೇಬೇಕು. ಅದನ್ನು ಇಟ್ಕೊಂಡು ನೀವು ದಯಮಾಡಿ ಓದಬೇಕು ಅಂತ ನಾನು ನಿಮ್ಮಿಂದ ಬಯಸ್ತೇವೆ. ನಮ್ಮ ಜಿಲ್ಲೆಯಲ್ಲಿ 27,558 ಮಕ್ಕಳು ತೆಗೆದುಕೊಳ್ತಿದ್ದಾರೆ. ಅಷ್ಟು ಪರೀಕ್ಷೆಯಲ್ಲಿ ಮಕ್ಕಳು ತೆಗೆದುಕೊಳ್ತಿದ್ದಾರೆ. ಆ ಮಕ್ಕಳೆಲ್ಲರೂ ಪಾಸ್ ಆಗಬೇಕು ಅಂತ ನಮ್ಮ ಭಾವನೆ. ಯಾವ ಮಕ್ಕಳು ಫೇಲ್ ಆಗಬಾರ್ದು ಅಂತ. ನಾನು ಹೇಳಿದ್ನಲ್ಲ, ಫೇಲ್ ಆಗೋದು ಬಹಳ ಕಷ್ಟ, ಪಾಸ್ ಆಗೋದು ತುಂಬ ತುಂಬ ಈಸಿ. ನಿಮ್ಮ ಗುರುಗಳು 0 to 10, 10 to 20 ಅಂತ ಒಂದು ನಾವು ಪ್ಯಾಕೇಜ್ ರೆಡಿ ಮಾಡಿದ್ದೇವೆ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳಿಗಾಗಿ. 0ಇಂದ 20 ಮಾರ್ಕ್ಸ್ ತೆಗಿಲಿಕ್ಕೆ ಎಷ್ಟು
ಪಾಠಗಳು ಓದಬೇಕು ಅಂತ ನಾವು ರೆಡಿ ಮಾಡಿದ್ದೀವಿ. ಅಷ್ಟು ಓದಿದ್ರೆ ಸಾಕು, ಮಿನಿಮಮ್ ನೀವು 20 ಮಾರ್ಕ್ಸ್ ತೆಗಿತೀರಾ. ಇನ್ನು ನೀವು ಮಾಮೂಲಿ ಓದಿರೋದ್ರಲ್ಲಿ ಇನ್ನೂ 15 ಮಾರ್ಕ್ಸ್ ತೆಗಿತೀರಾ. ಇಂಟರ್ನಲ್ ಮಾರ್ಕ್ಸು ಕೊಡ್ತಾರೆ ನಿಮಗೆ. ಅಷ್ಟು ಓದ್ಕೊಳ್ಳಿ. 70 ದಿನ ಇರೋದ್ರಲ್ಲಿ ನೀವು ಬೇರೆ ವಿಷಯಗಳ ಕಡೆ ಗಮನ ಕಡಿಮೆ ಮಾಡಿ, ಗಮನವನ್ನು ಕೊಡದೆ ಇದ್ರ ಕಡೆ ಓದಿ. ಜೊತೆಗೆ ನೀವು ಪ್ರತಿಯೊಬ್ಬರಲ್ಲೂ ನೀವೇನೋ ಆಗಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ? ಖಂಡಿತ ಅಂದ್ಕೊಂಡಿದ್ದೀರಾ. ಸಮಯದ ಅಭಾವದಿಂದ ನಿಮ್ಮನ್ನು ಕೇಳಲಿಕ್ಕಾಗದೇ ಇರಬಹುದು. ಪ್ರತಿ ವಿದ್ಯಾರ್ಥಿಗಳಲ್ಲಿ ನಾನು ಜೀವನದಲ್ಲಿ ಇಂಥದ್ದನ್ನು ಓದಬೇಕು, ಇಂಥ ಕೆಲಸ ಮಾಡಬೇಕು, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಾನು ಈ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಈಗಾಗಲೇ ಖಂಡಿತ ಅಂದ್ಕೊಂಡಿದ್ದೀರಾ. ನಾನು ಕೇಳ್ತಿರ್ತೀನಿ ಶಾಲೆಗಳಿಗೆ ಹೋದಾಗ, ಮುಸಾಫ ಸರ್, ಹೆಣ್ಣುಮಕ್ಕಳು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತಾರೆ, ಏರ್ ಹೋಸ್ಟೆಸ್ ಆಗಬೇಕು ಅಂತಾರೆ, ಗಂಡು ಮಕ್ಕಳು ಮೆಕ್ಯಾನಿಕ್ ಆಗಬೇಕು ಅಂತಾರೆ, JCB ಡ್ರೈವರ್ ಆಗಬೇಕು ಅಂತಾರೆ, ನಾನು ಫಾರಿನ್ಗೆ ಹೋಗಿ ಅರಬ್ಗೋಗಿ ನಾನು ಎಲೆಕ್ಟ್ರಿಷಿಯನ್ ಆಗಬೇಕು ಅಂತಾರೆ, ಟೀಚರ್ ಆಗಬೇಕು ಅಂತಾರೆ, ಡ್ರೈವರ್ ಆಗಬೇಕು ಅಂತಾರೆ, ಪ್ಲಂಬರ್ ಆಗಬೇಕು ಅಂತಾರೆ. ಅನೇಕರು ಅನೇಕ ಕನಸುಗಳನ್ನು ಹೇಳ್ತಾರೆ. ಹೌದು, ಆ ಥರ ಏನೋ ಅನಿಸಿರುತ್ತೆ ನಿಮಗೆ. ಬಿಸ್ನೆಸ್ ಮಾಡಬೇಕು ಅಂತಾರೆ ಕೆಲವರು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಾರೆ, ಡಿಪ್ಲೊಮಾ ಮಾಡಬೇಕು ಅಂತಾರೆ, ITI ಮಾಡಬೇಕು ಅಂತಾರೆ, ಪ್ಯಾರಾಮೆಡಿಕಲ್ ಮಾಡಬೇಕು ಅಂತಾರೆ, ಪೊಲೀಸ್ ಆಗಬೇಕು ಅಂತಾರೆ. ಸೊ ಇದೆಲ್ಲ ನಿಮ್ಮ ಕನಸುಗಳು. ಅದಾಗಬೇಕು ಅಂದರೆ SSLC ನೀವು ಒಂದಿಷ್ಟು ಮಾರ್ಕ್ಸ್ ತೆಗೆದು ಪಾಸ್ ಆದರೆ ಖಂಡಿತ ನಿಮಗೆ ನಿಮ್ಮ ಗುರುಗಳು ನಿಮಗೆ ಪಾಠ ಹೇಳಿದಾರಲ್ಲ ಹೈಸ್ಕೂಲಲ್ಲಿ, ಅವರೇ ನಿಮಗೆ ಹೇಳ್ತಾರೆ ಏನಾಗಬೇಕು ಅಂತ. ನಮ್ಮದು ಮುಂದೆ ಇನ್ನೂ ಅನೇಕ ಯೋಚನೆಗಳಿದೆ. ಸರ್ ಅವ್ರ ಜೊತೆ ಮಾಡಿದ್ದೀವಿ. ಆಫ್ಟರ್ ದ SLC ವಾಟ್ ಈಸ್ ದ ನೆಕ್ಸ್ಟ್ ಆಫ್ಟರ್ SLC ಮುಗಿಸ್ಬಿಟ್ರಿ ಮಕ್ಕಳು, ಮುಂದೆ ಏನು ಮಾಡಬೇಕು? ಅದಕ್ಕೆ ಒಂದಿಷ್ಟು ಯೋಚನೆಯನ್ನು ರಿಯಾಜ್ ಅವರು, ನಮ್ಮ ಮುಸಫ ಸಾರು ಮತ್ತು ನಾವು ಲಕ್ಷ್ಮೀನಾರಾಯಣ ಎಲ್ಲ ಕೂತು ಮಾತನಾಡಿದ್ವಿ. ಯಾಕಂದರೆ ನಮ್ಮ ಮುಂದೆ ಇನ್ನೂ ಟೈಮ್ ಇದೆ. ಒಂದೂವರೆ ತಿಂಗಳು ಎಕ್ಸಾಮ್ ಮುಗಿಯೋದಾಗತ್ತೆ. ಆಮೇಲೆ ನಿಮ್ಮನ್ನೆಲ್ಲ ಕರೆಸಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಾವು ನಿಮಗೇನು ಸಹಾಯ ಮಾಡ್ಬೋದು ನಮ್ಮ ಕಡೆಯಿಂದ ಅಂತ ನಿಮ್ಮ ಜೊತೆ ನಾವು ಕೈ ಹಿಡಿದು ಬರ್ತೀವಿ. ಹಾಗಾಗಿ ನೀವು ಯಾವುದೇ ಬೇಸರ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ನೀವು SSLC ಬಗ್ಗೆ ಆರಾಮಾಗಿ ಇದ್ದು ಚೆನ್ನಾಗಿ ಓದ್ಕೊಳ್ಳಿ. ನಿನ್ನೆ ಮತ್ತು ಇವತ್ತಿನ ಕಾರ್ಯಾಗಾರದ ಪ್ರಯೋಜನ ಮಾಡ್ಕೊಳ್ಳಿ. ನಮ್ಮ ಶಿಕ್ಷಕರು ನಿಮಗೆ ಕಥೆಗಳನ್ನು ಹೇಳಿರ್ತಾರೆ, ಪ್ರಸಂಗಗಳನ್ನು ಹೇಳಿರ್ತಾರೆ, ವಿಷಯಗಳನ್ನು ಹೇಳಿರ್ತಾರೆ. ಅದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಶಾಲೆಗಳಲ್ಲಿ ಜೊತೆಯಲ್ಲಿ ನಿಮ್ಮ ಟೀಚರ್ಸ್ನ ಮಾತು ಕೇಳಿಕೊಂಡು ಈ 70 ದಿನ ಇದು ಒಂದು ತಪಸ್ಸಿದು. ಹೇಗೆ ಅಂತ ಅಂದರೆ ನಮಗೆ ಇನ್ನೊಂದು ಚಾಲೆಂಜ್ ಬಂದಿದೆ ಅಲ್ವಾ ಲಕ್ಷ್ಮೀನಾರಾಯಣ್? ಒಂದು ಸಬ್ಜೆಕ್ಟ್ ಹಿಂದಿನ ಹಬ್ಬ ಬಂದಿದೆ ಅಲ್ಲ, ನಮಗೆ ಹಬ್ಬ ಬಂದಿದೆ. ಈ ಪರೀಕ್ಷೆನೇ ಹಬ್ಬ ನಮಗೆ. ಪರೀಕ್ಷೆ ಅನ್ನೋದು ರಂಜಾನ್ ಸಮಯದ ಪವಿತ್ರ ರಂಜಾನ್ ಥರದ ದಿನಗಳು. ಪವಿತ್ರ ರಂಜಾನಲ್ಲಿ ಹೇಗೆ ನೀವು ಶ್ರದ್ಧೆಯಿಂದ ದೇವರನ್ನು ಆರಾಧಿಸ್ತಿರೋ, ಹೇಗೆ ನೀವು ನಡ್ಕೋತೀರೋ, ಅದೇ ರೀತಿ ಪರೀಕ್ಷೆನೂ ಅದೇ ಥರ ನೀವು ನೋಡ್ಕೋಬೇಕು. ಯಶಸ್ಸು ನಿಮಗೆ ಖಂಡಿತ ಸಿಗುತ್ತೆ. ಯೋಚನೆ ಮಾಡಿ. ನೀವು ತುಂಬ ಈಗ ಪ್ರಬುದ್ಧರಾಗಿದ್ದೀರ. ನೀವು ನಾನು ಹೇಗೆ ಓದಬೇಕು, ಯಾವ ಥರ ಮಾಡಬೇಕು, ಡೌಟ್ಸ್ ಇದ್ದರೆ ಕೇಳಿ. ನಮ್ಮ ಶಿಕ್ಷಕರು ಒಂದಲ್ಲ 100 ಸರಿ ಹೇಳ್ಕೊಡ್ತಾರೆ. ಅವರು ನಿಮಗಾಗೇ ಇದ್ದಾರೆ. ಅವರು ನನಗಿದು ಅರ್ಥ ಆಗಲಿಲ್ಲ, ಹೇಗೆ ಬರೀಬೇಕು ಅಂತ ಕೇಳಿ. ನಾವು ಆಕಾಶವಾಣಿನಲ್ಲಿ ಬಾನುಲಿ ಕಾರ್ಯಕ್ರಮ ಅಂತಲೂ ಮಾಡಿದ್ವಿ. ನಮ್ಮ ಶಿಕ್ಷಕರು 24x7 ನಿಮಗೆ ಸಿಗ್ತಾರೆ ಯಾವಾಗಲೂ. ಯಾವುದೇ ರೀತಿ ಭಯಭೀತವಾಗದೆ, ಒತ್ತಡವನ್ನು ಮಾಡ್ಕೊಳ್ಳದೆ, ಟೆನ್ಷನ್ ಮಾಡ್ಕೋಬೇಡಿ. ಯಾವ ಸಬ್ಜೆಕ್ಟ್ ನಾನು ಓದಬೇಕು, ಬೆಳಿಗ್ಗೆ ಯಾವ ಸಬ್ಜೆಕ್ಟ್ ಓದಬೇಕು, ಬೆಳಿಗ್ಗೆ ಹೊತ್ತು, ಸಂಜೆ ಯಾವ ಸಬ್ಜೆಕ್ಟ್ ಓದಬೇಕು ನಾನು, ನಿಮ್ಮ ಶಿಕ್ಷಕರನ್ನು ಕೇಳಿ, ಹೇಳ್ತಾರೆ ಅವರು. ನಿಮಗೆ ತುಂಬ ಕಷ್ಟವಾದ ಸಬ್ಜೆಕ್ಟ್ ಯಾವುದಿದೆ, ತುಂಬ ಡಿಫಿಕಲ್ಟ್ ಅನ್ಸೋದು ಯಾವುದಿದೆ, ನಿಮಗೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಕಷ್ಟ ಇರುತ್ತೆ. ನಾನು SLC ಓದಬೇಕಾದ್ರೆ ಮ್ಯಾಥಮೆಟಿಕ್ಸ್ ನನಗೆ ತುಂಬ ಕಷ್ಟ ಇತ್ತು, ಸೈನ್ಸು ಕಷ್ಟ ಇತ್ತು ನನಗೆ. ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನ. ಈಸಿ ನನಗೆ ಕನ್ನಡ, ಸಮಾಜ, ಇಂಗ್ಲೀಷ್ ಇತ್ತು, ಸಂಜೆ ಓದ್ತಾ ಇದ್ದೆ. ನನಗೆ ಯಾವುದು ಕಷ್ಟ ಇದೆ, ನಿಮಗೆ ಯಾವುದು ಕಷ್ಟ ಇದೆ, ಅದನ್ನು ಬೆಳಿಗ್ಗೆ ಹೊತ್ತು ಮನನ ಮಾಡ್ಕೊಳ್ಳಿ. ನಿಮ್ಮ ಟೀಚರ್ಸ್ನ ಕೇಳಿ, ಹೇಳ್ತಾರೆ ಅವರು. ಹಾಗಾಗಿ ನಿಮ್ಮ ಗುರುಗಳ ಮಾತು ಕೇಳಿದ್ರೆ ಖಂಡಿತ ನೀವು ಜೀವನದಲ್ಲಿ ಮುಂದೆ ಹಾಕ್ತೀರಾ. ಖಂಡಿತ ಮಾರ್ಕ್ಸನ್ನು ಹೆಚ್ಚಿಗೆ ತೆಗಿತೀರಾ. ಮನೆಗಳಲ್ಲಿರುವ ಸಮಸ್ಯೆಗಳನ್ನು ಬಿಟ್ಟುಬಿಡಿ. ನನಗೆ ಅನೇಕ ಸಮಸ್ಯೆಗಳು ಗೊತ್ತಿದೆ. ನನಗೆ
ಯಾಕೆಂದರೆ ನನಗೆ ಇದು ಮೊದಲನೇ ಜಿಲ್ಲೆ ಅಲ್ಲ. ನಾನು 5 ಜಿಲ್ಲೆಯಲ್ಲಿ 16ನೆಯ ಸ್ಥಳದಲ್ಲಿ ಕೆಲಸ ಮಾಡ್ತಿರೋದು. ಇದು 16ನೆಯ ಪ್ಲೇಸ್ ನನಗೆ. ಬೆಂಗಳೂರು, ಹಾಸನ್ನು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಇಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ ನಾನು. ಹಾಸನ್ನು. ಹಾಗಾಗಿ ನಿಮ್ಮ ರೀತಿಯ ಮಕ್ಕಳನ್ನು ತುಂಬ ನೋಡಿದ್ದೇನೆ ನಾನು. ಮನೆಯಲ್ಲಿ ಕಷ್ಟ ಇದೆ, ಓದಲಿಕ್ಕೆ ಸಪ್ರೇಟ್ ರೂಮ್ ಇಲ್ಲ. ಬಿಡಿ, ನಿಮಗೆ ಯಾವುದರಲ್ಲಿ ಆರಾಮಾಗಿ ಓದ್ಬೋದು, ಹೊರಗಡೆನೆ ಲೈಟ್ ಹಾಕ್ಕೊಂಡು ಓದಿ. ಇಲ್ಲಿ ಮನೆಯಲ್ಲಿ ಟಿ ವಿ ಹಾಕಿದರೆ ಅಕಸ್ಮಾತ್ ನಿಮ್ಮ ತಂದೆ ತಾಯಿಗೆ ಹೇಳಿ 2 ತಿಂಗಳು ದಯಮಾಡಿ ಟಿ ವಿಯನ್ನು ಬಂದ್ ಮಾಡಿ, ನನಗಾಗಿ ಓದೋಕ್ಕಾಗಿ ಬಂದ್ ಮಾಡಿ ಅಂತ ಹೇಳಿ. ನಮ್ಮ ಶಿಕ್ಷಕರು ಹೇಳ್ತಾರೆ, ನಿಮ್ಮ ಮನಸ್ಸಿನಿಂದ ಬಂದರೆ ನಾನು ಪಾಸ್ ಆಗಲೇಬೇಕು, ಓದಲೇಬೇಕು ಅಂದರೆ ಯಾರೂ ಸಹ ನಿಮ್ಮನ್ನು ತಡೆ ಹಿಡಿಯೋಕ್ಕಾಗಲ್ಲ. ಖಂಡಿತ ಪಾಸ್ ಆಗ್ತೀರ ನೀವು. ನಿಮ್ಮ ಮನಸ್ಸಿನ ಶಕ್ತಿ ಬಹಳ ಮುಖ್ಯ. ಇನ್ನೊಂದು ಮಾತು ನೆನಪಾಗ್ತದೆ ನನಗೆ ಈ ಸಂದರ್ಭದಲ್ಲಿ ರಿಯಾಜ್ ಅವರೇ. ಇನ್ಫ್ಯಾಕ್ಟ್ ನಾನು ನನ್ನ ಕಾರ್ಕಳ BO ಆಫೀಸಲ್ಲಿ ಎಲ್ಲವನ್ನು ಬರೆಸಿದ್ದೀನಿ ನಾನು. ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಧರ್ಮಗ್ರಂಥಗಳ ನುಡಿಗಳನ್ನು. ಪ್ರವಾದಿ ಮಹಮ್ಮದ್ ಒಂದು ಕಡೆ ಹೇಳ್ತಾರೆ, ಪೈಗಂಬರ್ ಅವರು, ನಾನು ದುಡಿಯುವ ಒರಟು ಕೈಗಳನ್ನು ಗೌರವಿಸುತ್ತೇನೆ. ನಾನು ದುಡಿಯುವ ಒರಟು ಕೈಗಳನ್ನು ಗೌರವಿಸುತ್ತೇನೆ, ಶ್ರಮಜೀವಿಗಳನ್ನು ಗೌರವಿಸ್ತೀನಿ ಅಂತ. ನೀವು ಕಷ್ಟಪಡಬೇಕು, ಕಷ್ಟಪಟ್ಟು ಓದಬೇಕು, ಪ್ರತಿಫಲ ನಿಮಗೆ ಸಿಗುತ್ತೆ. ಇವೆಲ್ಲ ಯಾಕೆ ಹೇಳಬೇಕು ಅಂತ ಅಂದರೆ, ನೀವು ಯಾವುದೇ ರೀತಿ ನಿರುತ್ಸಾಹ ಆಗಬಾರ್ದು. ಅಯ್ಯೋ SLC ಪಾಸ್ ಆಗ್ಬಿಟ್ಟು ನಾನು ಏನು ಮಾಡಬೇಕು ಅಂತ ಅನ್ಕೋಬೇಡಿ. SLC ಪಾಸಾಗಿ ಕೆಲವು ಮಕ್ಕಳನ್ನು ನಾನು ಕೇಳಿದ್ದೀನಿ. ನಾನು ಶರೀಫ್ ಅವರೇ ಕೇಳಿದರೆ ನಾನು ಧರ್ಮಗುರುಗಳಾಗಬೇಕು ಅಂತಾರೆ. ತುಂಬ ಜನ ಮಕ್ಕಳ ಹತ್ರ ಮಾತಾಡಿದಾಗೆ ನಾನು ಧರ್ಮಗುರುಗಳಾಗಬೇಕು ಅಂತಾರೆ. ಇಸ್ಲಾಮಿಕ್ ಎಜುಕೇಷನ್ ಹೌದು ಮಾಡಿ ನೀವು, ಆದರೆ SLC ಒಂದು ಪರೀಕ್ಷೆ ಪಾಸ್ ಮಾಡಿ. SLC ಒಂದು ಪಾಸ್ ಮಾಡಿಬಿಟ್ರೆ ನಿಮಗೆ ಗೊತ್ತಿರಲಿ ಪ್ರೀತಿಯ ಮಕ್ಕಳೇ, SSLC ಪರೀಕ್ಷೆ ಪಾಸ್ ಆದರೆ SSLC ಪರೀಕ್ಷೆಯ ಅಂಕಪಟ್ಟಿ ಮೇಲೆ ನಿಮಗೆ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾರೆ. ಗೊತ್ತಾ? ಲೋನ್ ಕೊಡ್ತಾರೆ. ಈ ಹುಡುಗ ಈ ಹುಡುಗಿ SSLC ಪಾಸ್ ಆಗಿದ್ದಾರೆ, ಇವರು ಮುಂದೆ ಏನು ಮಾಡ್ತಾರೆ, ಡಿಪ್ಲೊಮೊನಾ, ITIಯ, ನಾನು ಏನು ಮಾಡಬಹುದು ಅಂದರೆ, ನಿಮಗೆ ವಿದ್ಯಾಭ್ಯಾಸಕ್ಕೆ ಲೋನ್ ಇದೆ, ಕೆಲಸ ಮಾಡಿದ್ರೆ ವೃತ್ತಿ ಮಾಡಿದ್ರೆ ಲೋನ್ ಇದೆ, ತರಬೇತಿ ಮಾಡಿದ್ರೆ ಲೋನ್ ಕೊಡ್ತಾರೆ. ಇಷ್ಟು ಅವಕಾಶ ಸರ್ಕಾರದಿಂದ ಇದೆ. ಇದನ್ನು ನೀವು ಬಳಸ್ಕೊಳ್ಳಿ. ಅದಕ್ಕೆ ಫಸ್ಟ್ ಹೇಳಿದ್ದು, ನೀವು ಏನೇನು ಕನಸು ಕಂಡಿದ್ದೀರಾ, ನಾನು ಏನಾಗಬೇಕು ಅಂತಿದ್ದೀನಿ ಬರೀರಿ. ನಿಮ್ಮ ಟೀಚರ್ಸ್ ಹತ್ರ ಮಾತಾಡಿ, ನಾನು ಈ ಥರ ಆಗಬೇಕು ಅಂತಿದ್ದೀನಿ, ಒಂದು ಪುಸ್ತಕದಲ್ಲಿ ಬರೀರಿ. ಬರೆದ್ಬಿಟ್ಟು ಅದನ್ನು ನೀವು ಓದುವ ಜಾಗದಲ್ಲಿ ಅಂಟಿಸಿ, ನಿಮ್ಮ ಸ್ಟಡಿ ಇದರಲ್ಲಿ ಗೋಡೆ ಮೇಲೆ ಅಂಟಿಸಿ. ನಿಮ್ಮ ತಂದೆ ತಾಯಿಗೆ ಹೇಳಿ, ನಾನು ಇದಾಗಬೇಕು ಅಂತಿದ್ದೀನಿ ಅಂತ ಹೇಳಿ. ನಾವು ನಿಮ್ಮ ಜೊತೆ ಇದ್ದೀವಿ. ನಾವು ಈಗಾಗಲೇ ಹೇಳಿದ್ವಲ್ಲ, ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ SSLC. ನೀವೆಲ್ಲ ಎಕ್ಸಾಮ್ ಬರೀತಿರ್ತೀರಾ, ನಿಮ್ಮ ಥರ ನಾವು ಎಕ್ಸಾಮ್ ಬರೀತಿರ್ತೀವಿ. ಸರ್ ನಾವೆಲ್ಲ ಏನು ಮಾಡಬೇಕು, ನಿಮಗೆ ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ನಂತರ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀವಿ. ನಿಮ್ಮ ಕನಸುಗಳೇನಿದೆ, ನಿಮ್ಮ ಕೆಲಸಗಳೇನು, ನಿಮ್ಮ ಓದೇನು, ಆ ಕಡೆ ನಮ್ಮ ಕಡೆಯಿಂದ ಆಗುವಂತಹ ಸಹಾಯವನ್ನು, ಮಾರ್ಗದರ್ಶನವನ್ನು ಖಂಡಿತ ನಾವು ಮಾಡ್ತೀವಿ, ಇಲಾಖೆ ಮತ್ತು MIF ಅವರು. ಸೊ ಇಷ್ಟನ್ನು ಹೇಳಿ ನಾನು ಹೆಚ್ಚು ನಿಮ್ಮ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ವಿಶ್ ಯು ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಪರೀಕ್ಷೆ ಇನ್ನೂ 70 ದಿನ ಇದೆ, ಆರಾಮಾಗಿರ್ಬೋದು ಅಂತ ಅನ್ಬೇಡಿ. 1000 miles ಜರ್ನಿ ಬಿಗಿನ್ಸ್ ವಿತ್ ಎ ಸ್ಮಾಲ್ ಸ್ಟೆಪ್. 1000 ಮೈಲುಗಳ ಪ್ರಯಾಣ ಆರಂಭವಾಗುವುದು ಒಂದು ಪುಟ್ಟ ಹೆಜ್ಜೆಯಿಂದ. 1000 ಮೈಲಿ ಇದೆ, ಒಂದೇ ಸರಿ ಹೋಗ್ತೀವಲ್ಲ, ಒಂದು ಹೆಜ್ಜೆ ಹೋದರೆ ಅದನ್ನು ತಲುಪ್ತಾ ಹೋಗ್ತೀವಿ ನಾವು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ನಿಧಾನವಾಗಿ ಯೋಜನಾಬದ್ಧವಾಗಿ ಹೋದರೆ ನಾವು ಅದನ್ನು ಇದು ಮಾಡ್ಬೋದು. ನನಗೆ ಪದೇ ಪದೇ APJ ಕಲಾಂ ಅವರ ಮಾತು ನೆನಪಾಗ್ತದೆ ಕನಸುಗಳ ಬಗ್ಗೆ. ಅವ್ರು ಹೇಳ್ತಾರೆ, ಲೆಟ್ ಅಸ್ ಸಿ ದ ಡ್ರೀಮ್ಸ್ ಕನ್ವರ್ಟ್ ಟು ಥಾಟ್ಸ್ ಕಮ್ಸ್ ಟು ಅನ್ ಆ್ಯಕ್ಷನ್. ನಾವು ಕನಸುಗಳನ್ನು ಕಾಣೋಣ, ಕನಸುಗಳನ್ನು ವಿಚಾರಗಳಾಗಿ ಪರಿವರ್ತನೆ ಮಾಡೋಣ, ವಿಚಾರಗಳನ್ನು ಕೆಲಸಗಳಾಗಿ ಮಾಡೋಣ. ಕನಸು, ವಿಚಾರ, ಕೆಲಸ. ಏನೋ ಕನಸು ಕಾಣ್ತೀರಿ, ನಾನು ಈ ಥರ ಆಗಬೇಕು, ಈ ಹುದ್ದೆಗೆ ಹೋಗಬೇಕು, ಇದನ್ನು ಓದಬೇಕು, ಅದು ಕನಸು. ಕನಸನ್ನು ವಿಚಾರ ಮಾಡಿ, ಏನು ಮಾಡಬೇಕು, ನಾನು ಪ್ಲಾನ್ ಏನು ಮಾಡಬೇಕು, SLC ಪಾಸ್ ಮಾಡಬೇಕು, ಎಷ್ಟು ಅವರ್ ಓದಬೇಕು, ಬೆಳಿಗ್ಗೆ ಯಾವುದು ಓದಬೇಕು, ಸಂಜೆ ಯಾವುದು ಓದಬೇಕು, ಯಾವುದು ಕಷ್ಟ ಯಾವುದು ಈಸಿ,
ಟೀಚರ್ಸ್ ಹತ್ರ ಯಾವ ಡೌಟನ್ನ ನಾನು ಕೇಳಬೇಕು, ನಾನು ಹೇಗೆ ನೆನಪಿಟ್ಕೋಬೇಕು, ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಎಲ್ಲ ಪ್ಲ್ಯಾನ್ ಮಾಡಬೇಕು, ವಿಚಾರ ಬರೀಬೇಕು. ಡ್ರೀಮ್ಸ್, ಥಾಟ್ಸ್, ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಕೆಲಸದ ರೂಪದಲ್ಲಿ ಮಾಡಬೇಕು. ಅದನ್ನು ನೀವೇನು ಅಂದ್ಕೊಂಡಿರ್ತೀರಾ, ನೀವೇನು ಟೈಮ್ ಟೇಬಲ್ ಮಾಡಿರ್ತೀರಾ ಅದನ್ನೆಲ್ಲವನ್ನು ಪ್ರತಿದಿನ ಆ ಟೈಮಿಗೆ ಮಾಡಬೇಕು. ಬೆಳಗ್ಗೆ ಓದಬೇಕು ಅಂದರೆ ಬೆಳಗ್ಗೆಲೇ ಓದಬೇಕು, ಇಷ್ಟು ಗಂಟೆಗೆ ಹೇಳಬೇಕು ಅಂದರೆ ಹೇಳಲೇಬೇಕು. ಈ ಥರ ಎಲ್ಲ ನೀವು ಮಾಡಿಕೊಂಡು ಪ್ಲ್ಯಾನ್ ಮಾಡಿ ನಿಮ್ಮ ಕನಸುಗಳನ್ನು ಕಾಣಿ. ಅದು ನಿಮ್ಮ ಕನಸು, ನನ್ನ ಕನಸಲ್ಲ, ನಿಮ್ಮ ಕನಸು, ಅದು ನಿಮ್ಮ ಜೀವನ. ಆ ಕನಸು ಕಂಡು ಅದನ್ನು ಪ್ಲ್ಯಾನ್ ಮಾಡಿ ಕೆಲಸ ಮಾಡಿ ಡೆಫಿನೆಟ್ SSLCಲಿ ಫಸ್ಟಲ್ಲೇ ಪಾಸ್ ಆಗ್ತೀರಾ. ಇನ್ನೊಂದು ಎಕ್ಸಾಮ್ ಇದೆ, ರಿಪೀಟರ್ ಎಕ್ಸಾಮ್ ಇದೆ, ಎಕ್ಸಾಮ್ 2 ಕೊಡ್ತೀವಿ ಅಂತ ಅನ್ಕೋಬೇಡಿ ದಯಮಾಡಿ. ನಾನು ಫಸ್ಟ್ ಅಟೆಂಪ್ಟಲ್ಲೇ ಆಗಬೇಕು, ಫಸ್ಟಲ್ಲೇ ನಾನು SSLC ಪಾಸ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಪ್ರತಿದಿನ ಅಂದ್ಕೊಂಡು ನೀವು ಮುನ್ನುಗ್ಗಿ ಖಂಡಿತ ನೀವು SSLCಲಿ ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸ್ ಆಗ್ತೀರಾ. ಖಂಡಿತ ನೀವು ಎಲ್ಲರೂ ಬುದ್ಧಿವಂತರು. ಸೋಮಾರಿತನ ಇದೆ ನಿಮ್ಮಲ್ಲಿ, ಸೋಮಾರಿತನ ಇದೆ, ಅದನ್ನು ಬಿಡಿ. ಇನ್ಡಿಸಿಪ್ಲಿನ್ ಇದೆ, ಅದು ಡಿಸಿಪ್ಲಿನ್ ಮಾಡಿ. ಯಾವುದು ನಿಮಗೆ ಕೆಟ್ಟದ್ದು, ಯಾವುದು ನಿಮಗೆ ಆಗಿ ಬರಲ್ಲ ಅದನ್ನು ಮೈನಸ್ ಮಾಡ್ತಾ ಹೋಗಿ, ಒಳ್ಳೆ ಇದನ್ನು ಪ್ಲಸ್ ಮಾಡ್ತಾ ಹೋಗಿ. ಅದು ನಿಮ್ಮನ್ನು ಖಂಡಿತ ಸಕ್ಸಸ್ ಹತ್ರ ಕರ್ಕೊಂಡು ಹೋಗುತ್ತೆ. ನಮ್ಮ ಟೀಚರ್ಸ್ ಈ ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. 8 ಶಾಲೆಗಳಿಂದ ಶಿಕ್ಷಕರು ಬಂದಿದ್ದೀರಲ್ವಾ, ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಲ್ವಾ. ಐ ಆಮ್ ನಾಟ್ ಆರ್ಡರಿಂಗ್ ಯು, ಟೀಚರ್ಸ್ಗೆ ಆರ್ಡರ್ ಮಾಡ್ತಿಲ್ಲ. ನಮ್ಮ ಟೀಚರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ ಮಕ್ಕಳನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. 70 ದಿನಗಳು ಫೋಕಸ್ ಮಾಡಬೇಕು, ಬೆನ್ನು ಬಿಡದೆ ಅವ್ರ ಜೊತೆ ಇರಬೇಕು. ಪರೀಕ್ಷೆ ಕೊನೆಯ ಪರೀಕ್ಷೆವರೆಗೂ ಅವ್ರ ಜೊತೆ ಇರಬೇಕು. ಲಾಂಗ್ ಆಬ್ಸೆಂಟ್ ಆಗಬಾರ್ದು ನನಗೆ. ಈಗ ರಿಯಾಜ್ ಸರ್, ಮುಸಫರ್ ಸರ್, ನಮಗೆ 388 ಮಕ್ಕಳು ಗೈರು ಹಾಜರಾಗಿದ್ದಾರೆ ಫಸ್ಟ್ ಪ್ರಿಪರೇಟರಿನಲ್ಲಿ. ಮೊನ್ನೆ ನಡೀತಲ್ಲ 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ಡಾಟಾಸ್ ಇದೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಹತ್ರ. 388 ಮಕ್ಕಳು ಆಬ್ಸೆಂಟ್ಸ್ ಆಗಿದ್ದಾರೆ. ಈ ಆಬ್ಸೆಂಟ್ ನಿಲ್ಲಬೇಕು. ದಕ್ಷಿಣ ಕನ್ನಡ 0 ಆಗಬೇಕು ಆಬ್ಸೆಂಟಲ್ಲಿ. ಎಲ್ಲ ಮಕ್ಕಳು ಎಕ್ಸಾಮಿಗೆ ಬಂದಿದ್ದಾರೆ. ಒಂದೇ ಒಂದು ಪರೀಕ್ಷೆ ತಪ್ಪಿಸ್ಕೊಂಡ್ರು ಫೇಲ್ ಆಗೋಗ್ಬಿಡ್ತೀರಾ. ಪರೀಕ್ಷೆಗೆ ತಪ್ಪಿಸ್ಕೋಬೇಡಿ, ಕ್ಲಾಸಿಗೆ ತಪ್ಪಿಸ್ಕೋಬೇಡಿ. ಪ್ರತಿದಿನ ಕ್ಲಾಸಿಗೆ ಬನ್ನಿ, ಎಕ್ಸಾಮಿಗೆ ಬನ್ನಿ. ನಿಮಗೆ ಏನಿದೆಯೋ ಅದನ್ನು ಬರೀರಿ, ಏನು ಓದಿರ್ತೀರೋ ಅದನ್ನು ಬರೀರಿ. ಪರೀಕ್ಷೆಗೆ ಹೆದರ್ಕೋಬಾರದು. ಯಾಕೆ ಹೆದರ್ತೀರಾ ನೀವು? ಓದಿದ್ದೀರಾ, ನೀವು 1ನೇ ತರಗತಿಯಿಂದ ಓದ್ಕೊಂಡು ಬಂದಿದ್ದೀರಾ. ಓದುವುದು ನಿಮ್ಗೆ ಹೊಸ್ತಲ್ಲ, ಎಕ್ಸಾಮ್ಸ್ನು ನಿಮಗೆ ಹೊಸ್ತಲ್ಲ. ಇನ್ಫ್ಯಾಕ್ಟ್ ಎಕ್ಸಾಮು ನಿಮ್ಮನ್ನು ಕಂಡು ಹೆದರ್ಕೋಬೇಕು, ಹೌದಾ? ಎಕ್ಸಾಮಿಗೆ ನೀವು ಹೆದರಬಾರದು, ಎಕ್ಸಾಮಿಗೆ ಹೆದರಬೇಕು ನಿಮ್ಮನ್ನು. ಎಷ್ಟು ಪರೀಕ್ಷೆ ಬರೆದಿದ್ದಾರೆ ಈ ಹುಡುಗಿ ಹುಡುಗ, 1ನೇ ಕ್ಲಾಸಿಂದನೇ ಪರೀಕ್ಷೆ ಬರೀತಾನೆ ಇದ್ದಾರೆ. ನನಗೂ ಸಾಕಾಗೋಗಿದೆ ಅಂತ ಎಕ್ಸಾಮ್ ಹೆದರ್ಕೋಬೇಕು ನಿಮ್ಮನ್ನು ನೋಡಿ. ನೀವು ಎಕ್ಸಾಮ್ಗೆ ಹೆದರಬೇಡಿ ಯಾವತ್ತು. ಇದನ್ನು ಮಾಡ್ತೀರಾ ಅಂಥೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಲಕ್ಷ್ಮೀನಾರಾಯಣವರು SSLC ವಿಚಾರವಾಗಿ ಮಾಹಿತಿಯನ್ನು ಅವರು ಹೇಳುವವರಿದ್ದಾರೆ. ಇನ್ನು ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ಮಾನ್ಯ UT ಖಾದರ್ ಸರ್ ಸಹ ಬಂದು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅವರ ಯೋಚನೆ ಇದು, ಅವರ ಚಿಂತನೆ ಇದು. SSLC ಮಕ್ಕಳಲ್ಲಿ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಮಕ್ಕಳು ಪಾಸ್ ಆಗಬೇಕು, ಹೆಚ್ಚು ಅಂಕಗಳನ್ನು ತೆಗಿಬೇಕು ಅಂತ. ಖಂಡಿತ ಇದನ್ನು ಉದ್ದೇಶವನ್ನು ತಾವು ಬಳಸ್ಕೊಳ್ಳಿ. ಎಲ್ಲರೂ ಇದನ್ನು ಕಡ್ಡಾಯವಾಗಿ ಯೂಸ್ ಮಾಡ್ಕೊಳ್ಳಿ. ಬರೀ 2 ದಿನಕ್ಕೆ ಬಂದು ನಾವು 2 ದಿನಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇನ್ನು 70 ದಿನ ನಿಮ್ಮ ಜೊತೆ ಇರಬೇಕಿದು. ನಿಮ್ಮ ಶಿಕ್ಷಕರ ಮಾರ್ಗದರ್ಶನ ಚಾಚು ತಪ್ಪದೆ ಪಾಲನೆ ಮಾಡಿ ಅಂತ ಈ ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ, 8 ಶಾಲೆಗಳಿಂದ ಬಂದಿರುವ ಮಕ್ಕಳಿಗೆ, ಶಿಕ್ಷಕರಿಗೆ ಇನ್ನೊಂದು ಸರಿ ಹೇಳ್ತಿದ್ದೀನಿ, ದ ಲಾಸ್ಟ್ ವರ್ಡ್ ನಾಟ್ ಲೀಸ್ಟ್ ವರ್ಡ್. ಟೀಚರ್ಸ್ ಇವರ ಜೊತೆ ಇರಬೇಕು. ನೀವು A+A ಮಕ್ಕಳ ಜೊತೆ ಇಲ್ಲದೇ ಇದ್ರೂ ನಡೆಯುತ್ತೆ, B+B ಮಕ್ಕಳ ಜೊತೆ ಇಲ್ಲದೇ ಇದ್ರೂ ನಡೀತದೆ. ಅವ್ರು ಓದ್ತಾರೆ, ಅವ್ರಿಗೆ ಆಲ್ರೆಡಿ ಜವಾಬ್ದಾರಿ ಇದೆ. ಆಲ್ರೆಡಿ ಫಿಕ್ಸ್ಡ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸ್ಟೂಡೆಂಟ್, ಅವರ ತಂದೆ ತಾಯಿಗಳು ನೋಡ್ತಾರೆ. ನೀವು ಸುಮ್ಮನೆ ಒಂದು ಫೋನ್ ಮಾಡಿ ಹೇಳಿದ್ರೆ, ಒಂದು ಸರಿ ಹೇಳಿದ್ರೆ ಕೇಳ್ತಾರೆ. ಆದರೆ ಈ ಮಕ್ಕಳ ಜೊತೆ ಇರಬೇಕು ನೀವು. C ಆ್ಯಂಡ್ NC ಈ ಮಕ್ಕಳ ಜೊತೆ ಇರಬೇಕು, ಎಸ್ಪೆಷಲಿ NC ಮಕ್ಕಳ ಜೊತೆ ಇರಬೇಕು. ಅವ್ರನ್ನ ಕೊನೆಯವರೆಗೂ ನೀವು ಕೈ ಹಿಡಿದು ಕರ್ಕೊಂಡು ಬರಬೇಕು. ಇದು ನನ್ನ ಶಿಕ್ಷಕರಿಗೆ ನಾನು ಉಪನಿರ್ದೇಶನ ನೆಲೆಗಟ್ಟಿನಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
Thank you, sir, for your words of wisdom and guiding our students to excel in the forthcoming examinations. We now start with our valedictory program of the 2 days SSLC workshop, Powerful Weapon which you can use to change the world, said Nelson Mandela. Learning gives creativity, creativity leads to thinking, thinking provides knowledge, knowledge makes you great, said Dr. APJ Abdul Kalam. Education is not just about learning lessons, but about shaping lives and building confidence. Yesterday and today of this SSLC workshop has been a journey of learning, motivation, and self-discovery for our students. As we have all gathered here for the valedictory program of the SSLC workshop, organized by NIF in association with Islamic English Medium School, Ullal, welcoming our guest is the first and most important part of any program. I now invite Mr. Riaz Ahmed, General Secretary, NIF Central Unit, to welcome you all. Respected dignitaries in the dais, and my dear teachers, students, resource persons, and each and everyone, a good evening. Said students, I hope the 2 days it's worthwhile for you, isn't it, children? Isn't it? ಉಪಯೋಗ ತಾನೆಲ್ಲ ಏನೋ ಸಿಕ್ಕಿದಲ್ಲ 2 ದಿವಸದಲ್ಲಿ. ಸೈನ್ಸಲ್ಲಿ ಶರೀಫ್ ಸರ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು? ವಾಸ್ ಇಟ್ ವಂಡರ್ಫುಲ್? So well explained, he was well explained and thoroughly this knowledge. ಮಕ್ಕಳಿಗೆ ತುಂಬ ಖುಷಿಯಾಗಿದೆಯಲ್ಲ ಸೈನ್ಸಲ್ಲಿ ಕೇಳುವಾಗ. ಯಾಕೂಬ್ ಸರ್ನ ಮ್ಯಾಥ್ಸ್ ಹೇಗಿತ್ತು? ಸೊ ಇಬ್ಬರೂ ಸಹ ಬೋತ್ ದ ರಿಸೋರ್ಸ್ ಪರ್ಸನ್, ಒನ್ ಈಸ್ ಅ ನ್ಯಾಷನಲ್ ಅವಾರ್ಡಿ, ಮತ್ತೊಬ್ಬರು ಶರೀಫ್ ಸರ್ ಸಹ ಅವ್ರು ಯಾವ ಅವಾರ್ಡ್ಗಿಂತ ಕಮ್ಮಿ ಏನಿಲ್ಲ, ಅವ್ರ ಎಕ್ಸ್ಪ್ಲನೇಷನ್ ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕಳೆದ 4 ವರ್ಷಗಳಿಂದ ನಾವು ಶರೀಫ್ ಸರ್ನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಎಲ್ಲ ಯಾವುದೆಲ್ಲ ನಮ್ಮ ಆಪದ್ಬಾಂಧವಲ್ಲಿ ಕೇಳಿ ಯಾರು ಕೇಳಿದರೆ ಲಕ್ಷ್ಮೀನಾರಾಯಣ ಸರ್ಗೆ ಗೊತ್ತಿದೆ. ಯಾಕೆಂದರೆ ಲಕ್ಷ್ಮೀನಾರಾಯಣ ಸರ್ ನಾವು ರಿಸೋರ್ಸ್ ಪರ್ಸನ್ಗೆ ಹುಡುಕಾಟ ಮಾಡುವಾಗ ಯಾರೂ ಇಲ್ಲದೆ ನಾವು ಶರೀಫ್ ಸರ್ನ ಹಾಕೋದು. ಯಾಕೆಂದರೆ ಅಲ್ವಾ ಸರ್ ಲಕ್ಷ್ಮೀನಾರಾಯಣ ಸರ್, ಇಸ್ ಇಟ್? ಅಷ್ಟು ನಮಗೆ ಯಾವುದು ಇಲ್ಲ ಅಂತ ಹೇಳೋದಿಲ್ಲ. ಸೊ ನಮಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನನ್ನ ಗೊತ್ತಿಲ್ಲ ನನ್ನ ಸ್ವಾಗತಿಸಬೇಕಂತ ಆದರೆ ಮಕ್ಕಳ ಹತ್ರ ಒಂದು ಹೇಳೋದು, ಮಕ್ಕಳ ನೋಡಿ ಮೊನ್ನೆ ಪ್ರಿಪರೇಟರಿ 1 ಆಗಿತ್ತು, ಅದೆಷ್ಟೋ ಮಕ್ಕಳು ಇನ್ಸ್ಟಾಗ್ರಾಮ್ಗೆ ಡಿಪೆಂಡ್ ಆಗಿದ್ದರಿಂದ ನನಗೆ ಅದು ಸಹ ಗೊತ್ತಿದೆ. 8 ಗಂಟೆಗೆ ಇನ್ಸ್ಟಾಗ್ರಾಮಲ್ಲಿ ಮಕ್ಕಳು ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಯಾರು ಅದರ ಹಿಂದೆ ಹೋಗಬೇಡಿ, ಅದರ ಹಿಂದೆ ಯಾರು ಹೋಗಬೇಡಿ. ಮೊನ್ನೆ ತಾನೇ 8 ಜನ ಕಲಬುರಗಿಯಲ್ಲಿ ಹಿಡಿದಿದ್ದಾರೆ, ಜೈಲಲ್ಲಿ ಆಗಿದ್ದಾರೆ. ಸೊ ನೀವು ಮಕ್ಕಳ ಹತ್ರ ನಾನು ಹೇಳೋದು, ಅದಕ್ಕೆ ಡಿಪೆಂಡ್ ಆದರೆ ಮತ್ತೆ ನೀವು ಅದಕ್ಕೆ ಹ್ಯಾಬಿಟ್ ಆಗಿ ಹೋಗ್ತೀವಿ, ಚಟವಾಗಿ ಹೋಗ್ತೀವಿ. ಸೊ ಇನ್ಸ್ಟಾಗ್ರಾಮ್ನ ಕ್ವೆಶನ್ ಪೇಪರ್ಗೆ ನೀವು ಡಿಪೆಂಡ್ ಆಗಬೇಡಿ ಪ್ಲೀಸ್. ಸೊ ಮಕ್ಕಳಲ್ಲಿ ಅಷ್ಟು ಹೇಳ್ತನ್ನ ನಾವು ಇವತ್ತಿನ ಸ್ವಾಗತ ಭಾಷಣವನ್ನು ಆಗಿತ್ತು ನಮ್ಮ ಕರ್ತವ್ಯ. ಸೊ ಇವತ್ತಿನ ಈ ಕಾರ್ಯಕ್ರಮದ ನಿಮ್ಮೆಲ್ಲರ ಅರಿವಾರು ಇವತ್ತು ನಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. BDK ಸರ್ ಅವ್ರನ್ನ ಹೇಳಿದ್ರು, 2 ತಿಂಗಳಿಂದ ನಾವು ಇದನ್ನು ಯೋಜನೆ ಹಾಕಿದ್ದೀವಿ. 2 ತಿಂಗಳಲ್ಲಿ 4 BDK ಅದನ್ನು ಇಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಮುಸಫ ಸರ್ ನಮ್ಮನ್ನು 1 ತಿಂಗಳ ಮುಂಚೆ ನಮ್ಮನ್ನು ಈ ಥರ ಒಂದು ಕಾರ್ಯಕ್ರಮ ಮಾಡಲೇಬೇಕಂತ ಹೇಳಿದರು. ಸೊ ಎಲ್ಲ ಒತ್ತಡ ಇದ್ದರೂ ಸಹ ಕಳೆದ ಇಷ್ಟು ಟೈಮಲ್ಲಿ ನಾವು ತುಂಬ ಆದಷ್ಟು 10-12 ಮೇಲೆ ವರ್ಕ್ಶಾಪ್ ಮಾಡಿದ್ದೀವಿ SSLC ಮಕ್ಕಳಿಗೋಸ್ಕರನೇ. ಸೊ ಇದರ ಹಿಂದೆ ನಮ್ಮ ಸಾರಥಿ ಮುಸಫ ಸರ್ ಇದ್ದಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮದ ನಮಗೆಲ್ಲರೂ ಉತ್ಸವಚನ ಕೊಡುವವರು UT ಖಾದರ್ ಸಾಹೇಬರು, ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಈ ಇಸ್ಲಾಯಿ ಪರವಾಗಿ ಅದೇ ರೀತಿ ನೀಫಿನ ಪರವಾಗಿ ನಾನು ಅವರಿಗೆ ಮುಖ್ಯವಾಗಿ ಸಾಧಿಸ್ತಿದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗಾಗಲೇ ಎಲ್ಲರೂ ಹಿತವಚನ ಕೊಟ್ಟಂತ DDK ಸರ್, GS ಶಶಿಧರ್ ಸರ್. ಯಾಕೆಂದರೆ ಶಶಿಧರ್ ಸರ್ ಬೇಕಾದ್ರೆ ಮಾತಾಡಬೇಕಾದ್ರೆ ಅವರು ಬರೀ ಮಾತಾಡುವ ವ್ಯಕ್ತಿಯಲ್ಲ, ಈಸ್ ಅ ಪ್ರಾಕ್ಟಿಕಲ್ ಪರ್ಸನ್ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಅವರು ಮಾಡಿದ್ದಾರೆ. ಪುತ್ತೂರು ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಪುತ್ತೂರು ಇಡೀ ನಮ್ಮ ಜಿಲ್ಲೆಗೆ ಪ್ರಥಮ ಬರಲಿಕ್ಕೆ ಕಾರಣ ಅದು ಇವರದ ಒಂದು ಇದು. ಯಾಕೆಂದರೆ ಅವರು ಅಲ್ಲಿ BA ಇದ್ದಾಗ ಮದ್ರಸದ ಗುರುಗಳನ್ನು ಸೇರಿಸಿಕೊಂಡು ಆ ಟೈಮಲ್ಲಿ ಮಗ್ರಿಬ್ ಮತ್ತು ಇಶಾನ ಟೈಮಲ್ಲಿ ಗುರುಗಳನ್ನು ಸೇರಿಸಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳನ್ನು ಒಟ್ಟಿಗೆ ಮಾಡಿ ಪೇರೆಂಟ್ಸ್ ಅನ್ನು ಒಟ್ಟಿಗೆ ಸೇರಿಸಿ ಅವತ್ತಿನ 2015-14ರಿಂದ ಇವತ್ತಿಗೂ ಸಹ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಯಾರಿಗೆ ಕೇಳಿದರೆ ಅದು ಪುತ್ತೂರಿಗೆ. ಸೊ ಅದರ ಪ್ರಥಮ ಹೆಜ್ಜೆ ಇಟ್ಟವರೇ ನಮ್ಮ GS ಶಶಿಧರ ಸರ್ ಅವರು. ಅವರನ್ನ ಅಲ್ಲಿ ಹೆಸರುವಾಸಿ ಎಂದು ಹೇಳಿದ್ರು, ಶಶಿಯ ನಂತರ ಅವರನ್ನು ಅದರಲ್ಲಿ ಕರೆಯೋದು, ಅಷ್ಟು ಪ್ರಾಶಸ್ತ್ಯ ಇರುವ ವ್ಯಕ್ತಿ ಶಶಿಧರ ಸರ್ ಅವರು.
ಅವರಿಗೂ ಸಹ ನಾನು ಈಗ ನಮ್ಮ ಮೀಸಲ ಪರವಾಗಿ ಅದೇ ರೀತಿ ನನ್ನ ವೈಯಕ್ತಿಕ ಪರವಾಗಿ ನಾನು ಅವರನ್ನು ಸ್ವಾಗತಿಸಿದ್ದೀನಿ. ಇನ್ನು ನಮ್ಮ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಮುಸಬ್ಬ ಪೂಜಾರಿ, ನಿಮಗೆಲ್ಲರಿಗೂ ಗೊತ್ತಿದೆ, ವಯಸ್ಸು ನಮ್ಮದು ಹಿರಿಯರಾದರೂ ಸಹ ನಮ್ಮ ಇಲ್ಲಿ ಎಲ್ಲರಿಗಿಂತ ಮೋಸ್ಟ್ ಆಕ್ಟಿವ್ ಪರ್ಸನ್ ಎಂದು ಕೇಳಿದರೆ ಅವರು ಮುಸಬ್ಬ ಸರ್ ನಮಗೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ರಾತ್ರಿ 12 ಗಂಟೆಗೆ ಸಹ ರೆಡಿ ಇರ್ತಾರೆ. ನೀವು ಬೆಳಗ್ಗೆ 4 ಗಂಟೆಗೆ ಅವರ ಮೆಸೇಜ್ ಬರ್ತದೆ, ಏನು ಮಾಡಬೇಕು ಇವತ್ತು ಬೆಳಗ್ಗೆ ಅಂತ. ಅಷ್ಟು ಆಕ್ಟಿವ್ ಪರ್ಸನ್ ಮುಸಬ್ಬ ಸರ್. ಸೊ ಅವರು ಹಿಂದೆ ಇದ್ದ ಕಾರಣ ಮೀಫ್ 2021ರಿಂದ ಈ ತನಕ ಏನಾಗಿದೆ ಅಂತ ನಿಮಗೆ ಮೀಫಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. 21ರಿಂದ ಅವರು ಅಧ್ಯಕ್ಷತೆ ವಹಿಸಿದರು. ಆ ನಂತರ ಮೀಫ್ ಎಲ್ಲಿಗೆ ಮುಟ್ಟಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂಸ್ಥೆಯು ಮೀಫ್ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ಇದರ ಹಿಂದೆ ಮುಸಬ್ಬ ಸರ್ ಮತ್ತು ಅವರ ತಂಡದ ಎಲ್ಲರೂ ಹೊಸದಾಗಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನಡೆಸಲಿಕ್ಕೆ ಇಸ್ಲಾಮಿಯರ ತುಂಬ ದೊಡ್ಡ ಪಾತ್ರ ಇದೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಈಗ ನಾವು 80 ಮತ್ತು 99 ಸೇರಿಸುವುದು ಅಷ್ಟೊಂದು ಕೆಲಸ ದೊಡ್ಡ ಕೆಲಸ ಅಲ್ಲ. ಆದರೆ ಇಲ್ಲಿಯ ಈ ಕಾರ್ಯಕ್ರಮ ಮಾಡಿಕೊಡೋದು, ಚೌಕಟ್ಟಲ್ಲಿ ಹಾಸ್ಪಿಟಾಲಿಟಿ, ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡಿಸಿಕೊಡೋದು, ಇದು ಇಸ್ಲಾಮಿನೊಂದು. ಇಸ್ಲಾಯಿ ಅಬ್ದುಲ್ ರಜಾಕ್ ಸರ್ ನಮ್ಮ ಮೀಫಿನ ಸದಸ್ಯರು. ಅದಲ್ಲದೆ ಇಸ್ಲಾಯಿ ಶಾಲೆಯ ಈ ಟ್ರಸ್ಟಿನ ಅಧ್ಯಕ್ಷರು ಆಗಿರುವಂಥ ಅಬ್ದುಲ್ ರಜಾಕ್ ಸರ್, ಅಬ್ದುಲ್ ರಜಾಕ್ ಸರ್ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದರೆ ಅವರು ಈ ಶಾಲೆಗೆ ಮಾತ್ರ ಅಲ್ಲ, ನಾವು ಮುಸಬ್ಬ ಸರ್ 2 ಶಾಲೆ ಕೇಳಿದ್ರು. ಒಂದು ಜೆಮ್, ಅವ್ರದ್ದೇ ಒಂದು ಶಾಲೆ ಇದೆ ಜೆಮ್ ಕಲರ್ಕದಲ್ಲಿ, ಆ ಶಾಲೆಗೆ ಸಹ ಅವರು ಒಪ್ಪಿದ್ರು, ಇಲ್ಲಿ ಸಹ ಮಾಡಲಿಕ್ಕೆ ಒಪ್ಪಿದ್ರು. ಯಾಕೆಂದರೆ ದೊಡ್ಡ ಮನಸ್ಸು ಅಂತ ಅದೇ ಹೇಳೋದು. ಯಾಕೆಂದರೆ ಅದು ಮಾತ್ರ ಅಲ್ಲ, ಅವರ ದೊಡ್ಡ ಮನಸ್ಥಿತಿ ಮಾತ್ರ ಅಲ್ಲ, ಅವರು ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮ ಕೈ ಎತ್ತಿದ್ರು ಅದು ಚಂದ ಮಾಡಿಕೊಡ್ಬೇಕು, ಅದು ಚಂದ ಮಾಡಬೇಕು. ಅದು ಅಷ್ಟೇನು ಹೆಸರಿಗೋಸ್ಕರ ಅಲ್ಲ, ಆ ಕಾರ್ಯಕ್ರಮ ಆಗಬೇಕಂತ ಮಾಡಿಕೊಡೋದು ಅಬ್ದುಲ್ ರಜಾಕ್ ಸರ್. ಅವ್ರಿಗೂ ಸಹ ನಾನು ಸಾಧಿಸಿದ್ದೀನಿ. ಅದೇ ರೀತಿ ನಮ್ಮ ಪದಾಧಿಕಾರಿಗಳಾದ ಪರವೀರ್ ಸರ್ ಇದ್ದಾರೆ, ಅದೇ ರೀತಿ ಅನ್ವರ್ ಸರ್ ಇದ್ದಾರೆ, ಮತ್ತೆ ನಮ್ಮ ಎಲ್ಲ ಇಸ್ಲಾಮಿನ ತಂಡವಿದೆ. ಯಾಕೆಂದರೆ ಈ ಶಾಲೆ ನಮಗೆಲ್ಲರಿಗೂ ಬಹಳ ಅದೆಷ್ಟು ವರ್ಷಗಳಿಂದ 100% ಪಡೆದಂಥ ಶಾಲೆಯೂ ಸಹ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇವರ ಶಾಲೆಯ ವೈಸ್ ಪ್ರೆಸಿಡೆಂಟ್ ಅಬ್ದುಲ್ ರಹಮಾನ್ ಬಾಷಾ ಸರ್ ಇದ್ದಾರೆ. ಯಾಕೆಂದರೆ ಅವರು ನಾವು ಯಾವುದೇ ಒಂದು ಕಾರ್ಯಕ್ರಮ, ಮೀಫಿನ ಕಾರ್ಯಕ್ರಮ ಆಗುವಾಗ ಮೊದಲ ಸ್ಥಾನದಲ್ಲಿ ಕೂತಿರುವವರು ಅಬ್ದುಲ್ ರಹಮಾನ್ ಬಾಷಾ ಸರ್. ಯಾಕೆಂದರೆ ಅವರು ಎಲ್ಲಿದ್ದರೂ ಸಹ ಯಾವುದೇ ನಮ್ಮ ಅಷ್ಟೇ ಕಷ್ಟ ಇದ್ರೂ ಸಹ ಅವರು ಬಂದು ನಮ್ಮ ಒಂದು ಕಾರ್ಯಕ್ರಮ ಹೇಳಿದಾಗ ಅವರು ಫಸ್ಟ್ ಚೇರಲ್ಲಿ ಕೂತುವವರು ವ್ಯಕ್ತಿ. ಕೆಲವರಲ್ಲಿ ಅವರು ಸಹ ಇಬ್ಬರು ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ ಇದ್ದೀನಿ, ಅವ್ರನ್ನ ನಾನು ಸಾಧಿಸ್ತಿದ್ದೀನಿ. ಅದೇ ರೀತಿ ಆಮದ್ ಮಾಸ್ಟರ್ ಇದ್ದಾರೆ, ಇಲ್ಲಿಯ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸುವವರು. ಅದೇ ರೀತಿ ಟ್ರಸ್ಟಿಗಳಾದಂಥ ಅಬ್ದುಲ್ ಲತೀಫ್ ಮತ್ತು ಅಬು ಅವರಿದ್ದಾರೆ, ಅವರನ್ನು ಸಹ ಬಹಳ ಪ್ರೀತಿಪೂರ್ವಕ ಸಾಧಿಸ್ತಿದ್ದೀನಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಹೇಳಬೇಕಾದರೆ, ನಮಗೆ ಸ್ವಾಗತ ಮಾಡಲಿಕ್ಕೆ ಇಬ್ಬರನ್ನು ನಾನು ಬಿಟ್ಟಿದ್ದೀನಿ. ಒಬ್ಬರು ನನ್ನ ಪರ್ಪಸ್ಲೇ ಬಿಟ್ಟದ್ದು. ಯಾಕೆಂದರೆ ಲಕ್ಷ್ಮೀನಾರಾಯಣ್ ಸರನ್ನು ಯಾಕೆ ನಾವು ಬಿಡೋದು ಅಂತ ಹೇಳಿದ್ರೆ, ಅವರು ನಮ್ಮವರಾಗಿ ಬಿಟ್ಟಿದ್ದಾರೆ. ಅವರು ಸರ್ಕಾರ ಹುದ್ದೆಯಲ್ಲಿ ಇದ್ದರೂ ಸಹ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹದಿಂದ ನಮಗೆ ಕೈ ಜೋಡಿಸುವ ವ್ಯಕ್ತಿ ಯಾರು ಕೇಳಿದರೆ ಲಕ್ಷ್ಮೀನಾರಾಯಣ್ ಸರ್ ಅವರು. ಲಕ್ಷ್ಮೀನಾರಾಯಣ್ ಸರ್ ಹತ್ರ ನಾವು ಎಷ್ಟು ಗಂಟೆಗೆ ಬೇಕಾದರೂ ಫೋನ್ ಮಾಡಿದರೆ ಅವರು ಒಂದು ಮೆಸೇಜ್ ಹಾಕಿಬಿಡ್ತಾರೆ, ಐ ಆಮ್ ಇನ್ ಮೀಟಿಂಗ್, ಐ ಕಾಲ್ ಯು, ಐ ಮೆಸೇಜ್ ಟೆಕ್ಸ್ಟ್ ಮೀ ಅಂತ ಹೇಳ್ತಾರೆ. ಸೊ ಈ ಥರ ನಮ್ಮ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ನಾವು ನವೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ. ನವೆಂಬರಿಂದ ಈ ತನಕ ನಮ್ಮ ಹತ್ರ ಬಹಳ ತುಂಬ ಕೋಆರ್ಡಿನೇಟ್ ಮಾಡುವಂಥ ಲಕ್ಷ್ಮಣ್ ಸರ್, ಅವರಿಗೂ ಸಹ ನಾನು ಪ್ರೀತಿಪೂರ್ವಕ ಸಾಧಿಸ್ತಿದ್ದೀನಿ. ಮತ್ತೊಬ್ಬರು ನಮ್ಮ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಸರ್ ಅವರು. ಈಶ್ವರ್ ಸರ್ ಈ ಎಲ್ಲ ಶಾಲೆಗಳಿಂದ, ಯಾಕೆಂದರೆ ಅವರು ಸೌತಲ್ಲಿ ಇದ್ದರೆ ಅವರು ಎಲ್ಲವರ ಗಾಡಿ ಎಲ್ಲ ಶಾಲೆಗಳಿಗೆ ವಿಸಿಟ್ ಕೊಡುವಂತ, ಯಾಕೆಂದರೆ ಅಷ್ಟು ಕ್ರಿಯಾಶೀಲ ವ್ಯಕ್ತಿತ್ವ ಈಶ್ವರ್ ಸರ್ ಅವರು. ಎಲ್ಲ ಶಾಲೆಗೆ ಭೇಟಿ ಕೊಟ್ಟು SLC ಬಗ್ಗೆ ಪರಿಶೀಲನೆ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಎಲ್ಲವನ್ನು ಬಹಳ ಅಚ್ಚುಕಟ್ಟು ಚೆನ್ನಾಗಿ ಮಾಡಿಕೊಡುವವರು ಈಶ್ವರ್ ಸರ್. ಅವರಿಗೂ ಸಹ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಬಂದಿರೋದು ಇಬ್ಬರು. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ, ಒಬ್ಬರು ನ್ಯಾಷನಲ್ ಅವಾರ್ಡ್ ಅಂತ. ಯಾಕೆಂದರೆ ಮಕ್ಕಳ ನಿಮಗೆ ಒಂದು ಹೇಳ್ತೀನಿ, ಅವರು ನಿಮ್ಗೆ ಇವತ್ತು ಕ್ಲಾಸ್ ಮಾಡಿದ್ರು. ನಾನು ಕೊನೆಯಲ್ಲಿ ಬಂದು ಅಪ್ಪನ ಬಗ್ಗೆ ಒಂದು ಮಾತು ಹೇಳಿದ್ರು. ಆ ಅಪ್ಪನ ಬಗ್ಗೆ ಹೇಳುವಾಗ ನಮಗೂ ಸಹ ಒಂದು ಆಯ್ತು, ಏನಂದರೆ ಅಪ್ಪ ಹೋದ್ರೆ ಅಪ್ಪನ ಬೆಲೆ ಗೊತ್ತಾಗೋದು ಮಕ್ಕಳು. ಯಾಕೆಂದರೆ ಯಾವುದೂ ಸಾಧೆ ಯಾವುದು ನೀವು ಕಳೆದು ಹೋಗ್ತೀರಿ, ಆವಾಗ ನಿಮಗೆ ಫ್ರೆಂಡ್ಶಿಪ್ನ ಬೆಲೆ ಗೊತ್ತಾಗೋದು. ಎಲ್ಲವನ್ನು ಹಾಗೇನೆ ಮಕ್ಕಳೇ. ಆದ ಕಾರಣ ಈಗಿದ್ದ ಸಮಯ ಸದುಪಯೋಗವನ್ನು ಪಡೆದಿದ್ದೀವಿ. ಯಾಕೆಂದರೆ ತಂದೆ, ತಾಯಿ ಮತ್ತು ಶಿಕ್ಷಕರು ಇವರು 3 ಜನ ಸಹ ಸೇರಿದ್ದನ್ನೇ ನೀವು ಬಲಿಷ್ಠರಾಗೋದು, ನೀವು ಕಾರ್ಯಶೀಲವಾಗಿ ನಿರ್ವಹಿಸ್ಬೋದು. ಆದ ಕಾರಣ ಯಾಕೂಬ್ ಅವರನ್ನು ಸಹ ಬಹಳ ಪ್ರೀತಿಪೂರ್ವಕ ಸಾಧಿಸಿದ್ದೀನಿ. ಅವರು ನ್ಯಾಷನಲ್ ಅವಾರ್ಡ್. ಯಾಕೆಂದರೆ ಅವ್ರ ಹತ್ರ ಇನ್ನೊಂದು ನಾನು ಹೇಳಲಿಕ್ಕೆ ಹೇಳಿದ್ರೆ, ಮಕ್ಕಳು ನಿಮಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ನಿಮ್ಮ
ಶಿಕ್ಷಕರ ಹತ್ರ ಈಗ ಎಲ್ಲಾದರೂ SSLC ಎಕ್ಸಾಮ್ ಆದ ಕೂಡಲೇ ಬೆಳ್ತಂಗಡಿಯಲ್ಲಿ ಅವರ ಒಂದು ಶಾಲೆ ಇದೆ, ಗೌರ್ಮೆಂಟ್ ಶಾಲೆ, ಅವರೇ ಪ್ರಿನ್ಸಿಪಲ್ ಆ ಶಾಲೆಯದು. ಅವರ ಒಂದು ಲ್ಯಾಬಿಗೆ ವಿಸಿಟ್ ಮಾಡಿಕೊಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಮ್ಯಾಥ್ಸ್ ಅಂದರೆ ಏನಂತ. ಮ್ಯಾಥ್ಸ್ ಅಂದರೆ ಏನಂತ ನಿಮಗೆ ಗೊತ್ತಾಗಬೇಕು, ಪ್ರಾಕ್ಟಿಕಲಿ ಗೊತ್ತಾಗಬೇಕಾದ್ರೆ ಯಾಕೂಬ್ ಸರ್ನ ಶಾಲೆಗೆ ವಿಸಿಟ್ ಕೊಡಿ, ಅವರ ಲ್ಯಾಬ್ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಮ್ಯಾಥ್ಸ್ ಅಂದರೆ ಏನಂತ. ನಿಮಗೆಲ್ಲ ಹೇಳ್ಬೋದು ಮ್ಯಾಥ್ಸ್ ಇಸ್ ವೆರಿ ಟಫೆಸ್ಟ್ ಲ್ಯಾಂಗ್ವೇಜ್, ಟಫೆಸ್ಟ್ ಪೇಪರ್, ಟ್ರಿಗ್ನೋಮೆಟ್ರಿ ಅದು ಇದು ಅಂತ. ಅದನ್ನ ಎಲ್ಲ ಪ್ರಾಕ್ಟಿಕಲ್ ಆಗಿ ಲ್ಯಾಬಲ್ಲಿ ಬಹಳ ತುಂಬ ವಿಸ್ತಾರವಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ ಅವರ ಲ್ಯಾಬಲ್ಲಿ. ಅದಲ್ಲದೆ ಅವರದೇ ಇದೆ ವೆಬ್ಸೈಟ್ ಇದೆ. ಸೊ ಇದೆಲ್ಲ ಟೆಕ್ನಾಲಜಿಗಳು ನೀವು ಏನೆಲ್ಲ ಅಡ್ವಾನ್ಸ್ ಆಗಿದ್ದೀರಿ ಅದೆಲ್ಲ ಯಾಕೂಬ್ ಸರ್ ಅಡ್ವಾನ್ಸ್ ಆಗಿ ಬಂದಿದ್ದಾರೆ. ಆದ ಕಾರಣನೇ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು. ಬರೀ ಕರ್ನಾಟಕ ಸರ್ಕಾರದ ಮಾತ್ರ ಅಲ್ಲ, ರಾಜ್ಯ ಕೇಂದ್ರ ಸರ್ಕಾರದ ಸಹ ಅವಾರ್ಡ್ ಅವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಅವ್ರಿಗೂ ಸಹ ಬಹಳ ಪ್ರೀತಿ ಸಾಧಿಸ್ತೀನಿ. ಅದೇ ರೀತಿ ನಮ್ಮ ಮತ್ತೊಬ್ಬರು ಶರೀಫ್ ಸರ್ ಬೆಳ್ತಂಗಡಿಯ ತಾಲೂಕಲ್ಲಿ ಇದ್ದುಕೊಂಡು ಬೇಲೂರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರು. ಅವರು ಸಹ ಬಹಳ ಎಷ್ಟು ದೂರ ಇದ್ದರೂ ಸಹ ಅವರ ಬೈಕಲ್ಲಿ ಬಂದು ಯಾವುದೇ ನಮಗೆ ಸೈನ್ಸ್ನ ಬಗ್ಗೆ ಏನೇ ಡೌಟ್ ಕೇಳಿದರೆ ಅವರು ಯಾವುದು ಬೇಕಾದ್ರೆ ಕ್ರಿಸ್ಟಲ್ ಆಗಿ ಕ್ಲಿಯರ್ ಆಗಿ ಹೇಳಿಕೊಡೋ ವ್ಯಕ್ತಿ ಅದು ಶರೀಫ್ ಸರ್ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಉಲ್ಲಾಳದಲ್ಲಿ ನಿಮಗೆ ಎಲ್ಲರಿಗೂ ರಸೂಲ್ ಖಾನ್ ಅಂತ ಹೇಳಿ ಗೊತ್ತಿರ್ಬೋದು. ಅವರ ಕ್ಲಾಸ್ ನಿಮ್ಗೆಲ್ಲರಿಗೂ ಅಚ್ಚುಮೆಚ್ಚಿನ ಕ್ಲಾಸ್ ಆಗಿರ್ಬೋದು. ಆದರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಶರೀಫ್ ಸರ್ ಮಾಡಿಕೊಡುವಂಥ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ಇಲ್ಲಿ ಬಂದಂಥ ಶಿಕ್ಷಕರು, ಅದೇ ರೀತಿ ಈ ಪ್ರೋಗ್ರಾಮ್ಗೆ ವ್ಯವಸ್ಥೆ ಮಾಡಿದ ಈ ಸಂಸ್ಥೆಗೂ MC ಮಾಡಿದ ಮೇಡಮ್ಗೂ ಎಲ್ಲರಿಗೂ ನಾನು ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತ ಭಾಷಣ ನನ್ನ ಮೇಲೆ For your warm welcome, I request Lakshmi Narayan sir to kindly come and address our students. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಉಪನಿರ್ದೇಶಕರು, ಹಾಗೆ ನಮ್ಮ ಆತ್ಮೀಯ ಮಿತ್ರರು ಹಿರಿಯರು ಆಗಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಈಶ್ವರ್ ಸರ್ ಅವರೇ, ಮೀಫ್ ಶಿಕ್ಷಣ ಸಂಸ್ಥೆಯ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ಕ್ರಾಂತಿಯನ್ನೇ ಮಾಡಿರುವಂತಹ ಮೂಸಬ್ಬ ಸರ್ ಮತ್ತು ಅವರ ತಂಡದವರೇ, ಸಂಸ್ಥೆಯ ಸಂಚಾಲಕರು, ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಸಂಸ್ಥೆಯ ಅಧ್ಯಾಪಕ ವೃಂದದವರೇ, ಆಗಮಿಸಿರುವಂಥ ಎಲ್ಲ ಶಾಲೆಗಳ ಶಿಕ್ಷಕ ಮಿತ್ರರೇ, ಹಾಗೂ ವಿಶೇಷವಾಗಿ ನಮ್ಮ ಆದೇಶವನ್ನು ಮನ್ನಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿರುವಂತಹ ಯಾಕೂಬ್ ಸರ್ ಅವರೇ ಹಾಗೂ ಶರೀಫ್ ಸರ್ ಅವರೇ. ಸೊ ಯಾಕೆಂತ ಹೇಳಿದರೆ ನಮ್ಮಲ್ಲಿ ಅಧ್ಯಾಪಕರು ಸಾಕಷ್ಟು ಜನ ಇದ್ದಾರೆ, ಒಳ್ಳೊಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು. ಆದರೆ ಕೆಲವಾರು ಕಾರಣಗಳಿಂದ ಕೆಲವರು ಬೇರೆ ಕಡೆ ಬಂದು ಮಕ್ಕಳಿಗೆ ತರಬೇತಿ ನೀಡಲಿಕ್ಕೆ ಒಪ್ಪುವುದಿಲ್ಲ. ಅವ್ರಿಗೂ ಕೆಲವೊಂದು ಅವರದೇ ಆದಂಥ ಸಮಸ್ಯೆಗಳು ಇರ್ತದೆ. ನಮ್ಮ ಯಾಕೂಬ್ ಸರ್ ಆಗಿರ್ಬೋದು ಅಥವಾ ಶರೀಫ್ ಸರ್ ಆಗಿರ್ಬೋದು, ನಾನು ಒಂದು ಹೇಳಿದ ಕೂಡಲೇ ಅವರು ಮೊದಲು ಅವರಿಂದ ಮಾತು, ಸರ್ ನನಗೆ ಶಾಲೆಯಲ್ಲಿ ತೊಂದರೆ ಆಗ್ತಾ ಇದೆ, ನನ್ನ ಪಾಠ ಬಾಕಿ ಆಗ್ತಾ ಇದೆ ಅಂತೇಳಿ. ಸೊ ನಮ್ಮ ಅನೇಕ ಸಂಪನ್ಮೂಲ ಶಿಕ್ಷಕರ ಸಮಸ್ಯೆ ಇದೆ, ಯಾಕಂದರೆ ಅವರಿಗೂ ಅವರ ಮಕ್ಕಳು ಇದ್ದಾರೆ, ಅವರ ಶಾಲೆ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ವಿಚಾರವನ್ನು ಅವರು ಅರ್ಥ ಮಾಡಿಕೊಂಡು ನನ್ನಿಂದ ಇನ್ನಷ್ಟು ಮಕ್ಕಳಿಗೆ ಪ್ರಯೋಜನವಾಗಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಆದೇಶವನ್ನು ಮನ್ನಿಸಿ ಎಲ್ಲ ಕಡೆ ಬಂದು ಮಕ್ಕಳಿಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ಎಲ್ಲ ಈ ಸಂಪನ್ಮೂಲ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಮ್ಮ ಆಸ್ತಿ. ಸೊ ನಿಮಗೆಲ್ಲ ಒಂದು ಇಷ್ಟೊಂದು ಒಳ್ಳೆಯ ಮಾರ್ಗದರ್ಶನ ಸಿಗಬೇಕು ಅಂತ ಹೇಳಿದರೆ ಅಂಥ ಸಂಪನ್ಮೂಲ ಶಿಕ್ಷಕರ ಸಹಕಾರ. ಸೊ ಅವರನ್ನು ನಾನು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಆಗಲೇ ಹೇಳಿದರು ನಮ್ಮ ಮೂಸಬ್ಬ ಸರ್, ಗೊತ್ತಿದೆ ಮನುಷ್ಯನಿಗೆ ಮಕ್ಕಳ ಶಿಕ್ಷಣ ಅಂತ ಹೇಳಿದ್ರೆ ಅದೊಂದು ಹುಚ್ಚು. ನಮ್ಮ DDP ಅವರು ಸರ್ ಹೇಳ್ತಾರೆ ಹುಚ್ಚು ಅಂತೇಳಿ, ಒಳ್ಳೆಯ ಹುಚ್ಚಿರಬೇಕು ಅಂತೇಳಿ. ಸೊ ಆ ರೀತಿಯ ಹುಚ್ಚಿನಿಂದ ಶಿಕ್ಷಣದ ಕ್ರಾಂತಿಯನ್ನು ಎಬ್ಬಿಸ್ತಾ ಇದ್ದಾರೆ. ಮಕ್ಕಳೇ ನೀವೆಲ್ಲ ಅದೃಷ್ಟವಂತರು. ಯಾಕೆಂತೇಳಿದರೆ ಇದಕ್ಕಿಂತ ಪೂರ್ವದಲ್ಲಿ ಹಿಂದಿನ ವರ್ಷಗಳಲ್ಲಿ ನಮ್ಮ ಫಲಿತಾಂಶ ಬಹಳ ಕಡಿಮೆ ಆಗಿತ್ತು. ಜೊತೆಯಲ್ಲೂ ವಿಶೇಷವಾಗಿ ಹೇಳುವುದಂದರೆ ಮೂಸಬ್ಬ ಸರಿಗೆ ಗೊತ್ತಿದೆ, ನಮ್ಮ SSLC ಪರೀಕ್ಷೆ ರಿಸಲ್ಟಿಗೆ ಬಂದಾಗಲೂ ನಮ್ಮ ಮಂಗಳೂರು ದಕ್ಷಿಣ ವಲಯ ಮತ್ತು ಬಂಟ್ವಾಳಕ್ಕೆ ಹೋದರೆ, ಸೊ ಇಲ್ಲಿ ಸ್ವಲ್ಪ 2B ಮಕ್ಕಳು ಹೆಚ್ಚಿಗೆ ಇರುವುದರಿಂದ ಅಲ್ಲಿನ ರಿಸಲ್ಟ್ ಯಾವಾಗಲೂ ಕಡಿಮೆ ಆಗ್ತಾ ಇತ್ತು. ಆದರೆ ಯಾವಾಗ ನಮ್ಮ ಮೂಸಬ್ಬ ಸರ್ ಮತ್ತು ಅವರಂತಹ
ಶಿಕ್ಷಣ ಪ್ರೇಮಿಗಳು ರಂಗಕ್ಕೆ ಧುಮುಕಿದ್ರು ಒಂದು ರೀತಿಯಾಗಿ ಬದಲಾವಣೆ ಆಗಿಬಿಟ್ಟಿದೆ. ಸೊ ಇವತ್ತಿಗೂ ಕಡಿದು ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ಅವರು ಮತ್ತು ಅವರ ತಂಡದವರು ನಿಜವಾಗಿ ನಾವು ಇಲಾಖೆಯಿಂದ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಸಹಕಾರ ನಿರಂತರವಾಗಿ ನಮ್ಮ ಜೊತೆಗೆ ಇರಲಿ ಅಂತೇಳಿ ಆಶಿಸ್ತೇನೆ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಯು ನೋ ದಟ್ ಎಜುಕೇಷನ್ ಈಸ್ ಹೌ ಮಚ್ ಇಂಪಾರ್ಟೆಂಟ್. ಸೊ ಪಾಸಿಂಗ್ ದ SSLC ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎಜುಕೇಷನ್ ಅಂದರೆ ಏನು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊನೆಗೆ ನಮ್ಮ ಯಾಕೂಬ್ ಸರ್ ಕೊನೆಗೆ ನಾವು ಪಾಠಗಳು ನೋಡಿದ್ವಿ. ಸೊ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಚಿಲ್ಡ್ರನ್ ಇನ್ ದ್ಯಾಟ್ ವೇ. ಯಾಕಂದರೆ ಮನುಷ್ಯ, ಮಾನವೀಯತೆ, ಸಂಬಂಧಗಳು, ನಮಗಾಗಿ ಕಷ್ಟಪಡುವವರು ಯಾರೋ ಇರ್ತಾರೆ, ಅವರ ಕಷ್ಟ ನಮ್ಗೆ ಗೊತ್ತಿರುವುದಿಲ್ಲ. ಸೊ ಈಗ ನಿಮಗಾಗಿ ಇಷ್ಟೆಲ್ಲ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗೋದಿಲ್ಲ ಮಕ್ಕಳೇ. ಮುಂದೆ ದೊಡ್ಡವರಾದಾಗ ಅಂಥ ಕಷ್ಟವನ್ನು ಅನುಭವಿಸುವಾಗ ನಿಮಗೆ ನೆನಪಾಗುತ್ತೆ. ಸೊ ಆದ್ದರಿಂದ ನಮಗೊಂದು ಒಳ್ಳೆಯ ಪಾಠ ಏನಿದೆ ಅಂತ ಹೇಳಿದ್ರೆ ಅವರು ತೋರಿಸುವಂಥ ವಿಡಿಯೋಗಳು ನನಗೆ ಭಾಳ ಖುಷಿ ಆಯಿತು. ನಾವು ಏನೋ ಆಗಬೇಕು ಅಂತೇಳಿ ಕನಸು ಕಂಡಂಥ ಎಷ್ಟೋ ಜನ ಇರ್ತಾರೆ, ನಮ್ಮ ಹಿರಿಯರು ಇರ್ತಾರೆ, ನಮ್ಮ ಗುರುಗಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಸೊ ಅವರ ಏನೋ ಒಂದು ಕನಸಿದೆ, ಅದನ್ನು ನಾನು ನನಸು ಮಾಡಬೇಕಲ್ವೇ? ಈಸ್ ಇಟ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ? ಥಿಂಕ್ ಆಫ್ ದಟ್. ಅದನ್ನು ಯೋಚನೆ ಮಾಡಿ ಮಕ್ಕಳೇ, ಖಂಡಿತ ನೀವು ಬದಲಾಗ್ತೀರ. ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಇದೆ. 60+ ದಿನಗಳು ಪರೀಕ್ಷೆ ಪ್ರಾರಂಭ ಆಗಲಿಕ್ಕಿದೆ. 64 ದಿನಗಳು, 64-65 ದಿನಗಳು ಇದೆ. ಪ್ರತಿ ವಿಷಯದಲ್ಲಿ ದಿನಕ್ಕೆ ಒಂದೊಂದು ಮಾರ್ಕನ್ನಾದರೂ ನಾನು ಕಲಿಬೇಕು, ಒಂದೊಂದು ಮಾರ್ಕಿನಷ್ಟಾದರೂ ನಾನು ತೆಗಿಬೇಕು ಅನ್ನುವಂಥ ಹಠ ಇಟ್ಕೊಂಡು ಒಂದೊಂದು ಮಾರ್ಕು ದಿನಕ್ಕೆ ಲೆಕ್ಕ ಹಾಕಿದ್ರು 60 ದಿನಕ್ಕೆ ಪ್ರತಿಯೊಂದು ವಿಷಯದಲ್ಲಿ 64 ಮಾರ್ಕುಗಳು ಆಗ್ತದೆ ಅಲ್ವಾ? 60 ಮಾರ್ಕ್ ಆಗಿಬಿಡ್ತಂದ್ರೆ ದೊಡ್ಡ ಸಾಧನೆ ಆಗಿಬಿಡ್ತದೆ. ಸೊ ಖಂಡಿತ ಇದು ಆಗ್ತದೆ. ನೀವೆಲ್ಲ ಈ ಕೆಲಸ ಮಾಡ್ತಿರಲ್ಲ? ಯು ಹ್ಯಾವ್ ಟು ಅಶ್ಯೂರ್ ಅಸ್. ಆರ್ ಯು ವಿಲ್ಲಿಂಗ್ ಟು ಡೂ? ಯೆಸ್, ವೆರಿ ಗುಡ್. ಐ ವಾಂಟ್ ದ ವಾಯ್ಸ್ ಫ್ರಮ್ ದಿಸ್ ಸೈಡ್. ಸೊ ಆಲ್ ದ ಬಾಯ್ಸ್, will you do it? Yes, very good. We have to do. And it is possible, not at all difficult. What I told, just 1 mark in each subject per day. That means you have to study 3 to 4 questions per day. Then it is not impossible. That's why what our DDPIs are told. It is difficult to fail. Those who scores high marks now, if they want to fail, it is not at all possible for them to get such a low mark. So it is difficult to fail, but easy to pass if we spare some time, some precious time in the studies. All of you will achieve, and let that achievement be of you. And ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಆ ಒಂದು ಸಾಧನೆ ನಿಮ್ಮದಾಗಲಿ. ಮುಂದಿನ ವರ್ಷ ನಮ್ಮ ಈ ತರಬೇತಿಗೆ ಯಾರೆಲ್ಲ ಬಂದಿದ್ದಾರೋ ಆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಳಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿಮ್ಮಿಂದ ಮೂಡಿ ಬಂದರೆ, ನಮ್ಮ ಮೀಫ್ನವರು ಮಾಡಿರುವಂತಹ, ಇಸ್ಲಾಹಿ ಶಾಲೆಯವರು ಮಾಡಿರುವಂತಹ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಪಟ್ಟಿರುವಂಥ ಶ್ರಮ, ಹಾಗೆ ನಮ್ಮ ಇಲಾಖೆ, ನಿಮ್ಮ ಅಧ್ಯಾಪಕರು ಮಾಡಿರುವಂಥ ಎಲ್ಲ ಪರಿಶ್ರಮಗಳು ಸಫಲವಾಗ್ತದೆ. ಭಗವಂತ ಮೆಚ್ಚುವಂಥ ಕೆಲಸ ಆಗ್ತದೆ. ಆ ಕೆಲಸವನ್ನು ನೀವೆಲ್ಲ ಮಾಡಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ತಾ, ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. Thank you, sir, for motivating our students with your words of wisdom. I now request our BEO, Block Education Officer, Mr. H.R. Ishwar, sir, to address the student. ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಮೀಫ್ ಸಂಸ್ಥೆಯ ವತಿಯಿಂದ ನಮ್ಮ ಇಸ್ಲಾಹಿ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ನಮ್ಮ ಮೀಫ್ ಸಂಸ್ಥೆಯ ಅಧ್ಯಕ್ಷರಾದಂಥ ಮೊಸಬ್ಬ ಬ್ಯಾರಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ.
ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಮಾರ್ಗದರ್ಶಕರು, ಕ್ರಿಯಾಶೀಲ ಉಪನಿರ್ದೇಶಕರು ಆದಂಥ ನಮ್ಮ GS ಶಶಿಧರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಅಬ್ದುಲ್ ರಜಾಕ್ ಸರ್ ಅವರು ಇದ್ದಾರೆ. ಗೌರವಾನ್ವಿತ ನಮ್ಮ ಜನರಲ್ ಸೆಕ್ರೆಟರಿ ಅವರಾದಂತಹ ರಿಯಾಜ್ ಸರ್ ಅವರಿದ್ದಾರೆ, ಅಬ್ದುಲ್ ಅಜೀಜ್ ಸರ್ ಅವರಿದ್ದಾರೆ, ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ಮೊಹಮ್ಮದ್ ಶರೀಫ್ ಸರ್ ಮತ್ತು ಯಾಕೂಬ್ ಸರ್ ಅವರಿದ್ದಾರೆ. ಮತ್ತು ಅತಿ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಸಂಪನ್ಮೂಲದ ಒಂದು ಘಟಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದವರೇ. ಹಿರಿಯವರು, ನಮಗೆ ಮಾರ್ಗದರ್ಶಕರು ಅವರು. ಜೊತೆಗೆ ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರು, ಪ್ರೀತಿಯ ಮಕ್ಕಳು, ತಾವೆಲ್ಲರಿಗೂ ಕೂಡ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರಿ. ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಲುಪಿಸುವಂಥ ಒಂದು ಮಹತ್ತರವಾದಂಥ ಒಂದು ಜವಾಬ್ದಾರಿಯನ್ನು ವಹಿಸುತ್ತಿರುವಂಥ ಒಂದು ಸಂಸ್ಥೆ ಅಂತಂದರೆ ನಮ್ಮ ಮೀಫ್ ವಿದ್ಯಾಸಂಸ್ಥೆ. ಮಕ್ಕಳೇ, ನಮ್ಮನ್ನು ಸಾಮಾನ್ಯವಾಗಿ ಯಾವ ರೀತಿ ಪರಿಗಣಿಸ್ತಾರೆ ಅಂತಂತಂದರೆ, ನಮ್ಮ ಮುಸ್ಲಿಮ್ಸ್ ಬಾಂಧವರ ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ಕಡಿಮೆ ಎಂಬುದಾಗಿ ಬಿಂಬಿಸ್ತಾರೆ. ಹಾಗಾಗಿ ಆ ಒಂದು ಹೆಸರನ್ನು ತೊಡೆದು ಹಾಕಿ ನಾವು ಏನು ಬೇರೆಯವರಿಗಿಂತ ಏನು ಕಡಿಮೆ ಇಲ್ಲ ಎಂಬುವಂತೆ ಮಾಡಿ ತೋರಿಸಬೇಕಾದಂತಹ ಒಂದು ಪ್ರಯತ್ನ ನಿಮ್ಮಿಂದ ಮಾತ್ರ ಸಾಧ್ಯ. ನಾವು ನಿಮಗೆ ನಮ್ಮ ಮೀಫ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಪದಾಧಿಕಾರಿಗಳು ನಿಮಗೆಲ್ಲರನ್ನು ಕೂಡ ಉಣಬಡಿಸಿದ್ದಾರೆ. ರುಚಿಕರವಾಗಿ ವಿವಿಧ ರೀತಿಯಲ್ಲಿ ಉಣಬಡಿಸಿದ್ದಾರೆ. ನೀವು ಅದನ್ನು ಏನು ಮಾಡಬೇಕು? ನುಂಗಬೇಕು, ಬಳಸಿಕೊಳ್ಳಬೇಕು, ಜೀರ್ಣಿಸಿಕೊಳ್ಳಬೇಕು. ಆಗ ಆ ಅರ್ಥವನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ಅತ್ಯುನ್ನತವಾಗಿ ಕೆಲಸವನ್ನು ನಿರ್ವಹಿಸ್ತಿದೆ ನಮ್ಮ ಮುಸ್ಲಿಮ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ನು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಗುಣಾತ್ಮಕ ಶಿಕ್ಷಣ ಸಿಗಬೇಕು, ಅವರ ಬಾಳು ಬಂಗಾರ ಆಗಬೇಕು, ಅವರ ಭವಿಷ್ಯ ಪ್ರಜ್ವಲಿಸಬೇಕು ಎಂಬುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಿನ ನಮ್ಮ ಸಂಸ್ಥೆ ಫೆಡರೇಷನ್ ಪ್ರತಿ ವರ್ಷವೂ ಕೂಡ ಎಲ್ಲ ನಮ್ಮ ಮುಸ್ಲಿಂ ಶಾಲೆಯ ಎಲ್ಲ ಮಕ್ಕಳುಗಳನ್ನು ಕರೆತಂದು ಒಂದು ಕಡೆ ಸೇರಿಸಿ ಕಠಿಣವಾಗಿರುವಂಥ ವಿಷಯಗಳ ಬಗ್ಗೆ ತರಬೇತಿಯನ್ನು ಕೊಡುತ್ತಿರುವುದನ್ನು ನೀವೆಲ್ಲ ಪ್ರತಿ ವರ್ಷವೂ ಕಾಣ್ತಾ ಇದ್ದೀವಿ. ಹಾಗಾಗಿ ಮಕ್ಕಳೇ, ನೀವು ಚೆನ್ನಾಗಿ ಓದಬೇಕು. ಅತಿ ಮುಖ್ಯವಾಗಿ ಅವರಿಗೆ ಹೆಸರನ್ನು ತರಬೇಕು. ಅವರ ಪ್ರಯತ್ನ ಸಾರ್ಥಕತೆಯನ್ನು ಕಾಣಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಬೇಕು ಅಂದರೆ ನಿಮಗೆ ನಾನು ಎಲ್ಲಿ ಓದಾಗಲೂ ಹೇಳ್ತಾ ಇರ್ತೀನಿ, ಚೆನ್ನಾಗಿ ಓದೋದು ಅಂತಂದರೆ ಯಾವಾಗಲೂ ಓದ್ತಾ ಇರಬೇಕು. ಯಾವಾಗಲೂ ಅಂದರೆ ನೀವು ಮೂರು ಕೆಲಸಗಳನ್ನು ಮಾಡಬೇಕು. ಊಟ ಮಾಡಬೇಕು, 1, 2ನೇದು ನಿದ್ದೆ ಬಂದರೆ ಮಲ್ಕೋಬೇಕು, 3ನೇದು ಓದ್ಕೋಬೇಕು. ಈ 3 ಕೆಲಸವನ್ನು ನೀವು ಮಾಡಬೇಕು. ಊಟ ಮಾಡಬೇಕು, ನಿದ್ದೆ ಬಂದರೆ ಮಲಗಬೇಕು, ಯಾವಾಗಲೂ ಓದ್ತಾ ಇರಬೇಕು. ಆಗಿದ್ದಾಗ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ತಾವುಗಳು ನಿಮ್ಮ ತಂದೆ ತಾಯಿಯಿಂದರು ಹಲವಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನನ್ನ ಮಗ ಚೆನ್ನಾಗಿ ಓದ್ತಾನೆ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಒಳ್ಳೆಯ ನೌಕರಿಯನ್ನು ಸೇರ್ತಾಳೆ, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾಳೆ, ನಮಗೆ ಕಷ್ಟಕ್ಕೆ ನೆರವಾಗ್ತಾಳೆ ಎಂಬುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಜೀವನವೂ ಕೂಡ ಚೆನ್ನಾಗಿರಬೇಕು ಎಂಬುದಾಗಿ ಅವರು ಕನಸುಗಳನ್ನು ಕಟ್ಕೊಂಡಿರ್ತಾರೆ ತಂದೆ ತಾಯಿಯಂದರು. ಆ ಕನಸುಗಳನ್ನು ತಾವುಗಳು ನೆನಸು ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಬೇಕು ಅಂದರೆ ಸಮಯವನ್ನು ವ್ಯರ್ಥ ಮಾಡಿದ ನೀವು ಚೆನ್ನಾಗಿ ಓದಿದಾಗ ಮಾತ್ರ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿರಂತರ ಅಭ್ಯಾಸವನ್ನು ಮಾಡೋದ್ರಿಂದ ನೀವು ಏನು ಬೇಕಾದರೂ ಪಡೆಯಬಹುದು. ನಾನು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭಗಳಲ್ಲೂ ಕೇಳ್ತಾ ಇರ್ತೀನಿ, ಯಾರು ಹೆಚ್ಚು ಓದ್ತಾರೆ ಅವ್ರಿಗೆ ಹೆಚ್ಚು ಅಂಕಗಳು ಬರ್ತದೆ, ಯಾರು ಕಡಿಮೆ ಓದ್ತಾರೆ ಅವ್ರಿಗೆ ಕಡಿಮೆ ಅಂಕಗಳು ಬರ್ತದೆ. ನಿಮಗೆ ಸಾಮಾನ್ಯವಾಗಿ ಮಕ್ಕಳು ಕೇಳಿದರೆ ನಿಮ್ಗೆ ಹೆಚ್ಚು ಅಂಕಗಳು ಬೇಕು ಅಂತ ಕೇಳ್ತೀವಿ. ಹೆಚ್ಚು ಬೇಕಾ? ಹೌದು ಸರ್, ಹೆಚ್ಚು ಬೇಕು ಅಂತ ನಾವು ಬಾಯಲ್ಲಿ ಹೇಳ್ತೀವಿ. ಆದರೆ ಓದೋದು ಮಾತ್ರ ನಾವು ಕಡಿಮೆ ಮಾಡ್ತೀವಿ. ಹಾಗಾಗಿ ನಾವು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಹೆಚ್ಚು ಅಂಕಗಳು ಬೇಕು ಅಂದರೆ ಹೆಚ್ಚು ಓದಬೇಕು. ಹೆಚ್ಚು ಓದಬೇಕಂದ್ರೆ ಹೆಚ್ಚು ಸಮಯ ಓದಬೇಕು. ಕಡಿಮೆ ಅಂಕಗಳು ಬರ್ತಾ ಇದೆ ಅಂದರೆ ಅದೇ ಸೂತ್ರ. ಕಡಿಮೆ ಅಂಕಗಳು ಬರಬೇಕು ಅಂತಂದರೆ ಕಡಿಮೆ ಓದಬೇಕು. ಹಾಗಾಗಿ ನೀವು ಎಲ್ಲರೂ ಕೂಡ ಹೆಚ್ಚು ಅಂಕಗಳನ್ನು ಬರಲಿಕ್ಕೆ ತಾವುಗಳೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಹೆಚ್ಚು ಅಂಕಗಳು ಬರಬೇಕು ಅಂತಂದರೆ ತಾವುಗಳು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಓದಬೇಕು. ಕೆಲವು ಮಕ್ಕಳು ಇವತ್ತಿಗೂ ಕೂಡ
ಕೆಲವು ಕುಟುಂಬಗಳಲ್ಲಿ ಮೊಬೈಲ್ಗಳನ್ನು ನೋಡುವುದು, ಟಿ ವಿಗಳನ್ನು ನೋಡುವುದು, ತಂದೆ ತಾಯಿಂದರು ಇತರೆ ಬೇರೆ ವಿಷಯಗಳನ್ನು ಮಾತಾಡ್ತಿದ್ರೆ ಅವ್ರ ಜೊತೆಯಲ್ಲಿ ಹೋಗಿ ಕೂತ್ಕೊಂಡು ನಾವು ಮಾತಾಡೋದು, ಸ್ನೇಹಿತರ ಜೊತೆ ಸಮಯವನ್ನು ಕಳೆಯುವುದು, ಆಟ ಆಡೋದು, ಸಮಯವ ಕಾಲಹರಣವನ್ನು ಮಾಡುವುದು, ಈ ರೀತಿ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಮಕ್ಕಳೇ, ನೀವು ಇವತ್ತೇ ತೀರ್ಮಾನವನ್ನು ಮಾಡಬೇಕು. ಪರೀಕ್ಷೆ ಮುಗಿಯುವವರೆಗೆ ನಾವು ಮೊಬೈಲನ್ನು ಮುಟ್ಟುವುದಿಲ್ಲ, ಟಿ ವಿಯನ್ನು ನೋಡೋದಿಲ್ಲ, ಸ್ನೇಹಿತರ ಜೊತೆಯಲ್ಲಿ ಅನವಶ್ಯಕವಾಗಿ ಮಾತನಾಡಿಕೊಂಡು ಕಾಲಹರಣ ಮಾಡುವುದಿಲ್ಲ ಎಂಬುದಾಗಿ ನೀವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಶಿಕ್ಷಕರು ನಿಮಗೆ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮುಗಿದಿದ್ದಾರೆ. ಒಂದು ಪ್ರಿಪರೇಟರಿ ಎಕ್ಸಾಮ್ ಕೂಡ ಆಗಿದೆ, ಇನ್ನೆರಡು ಪ್ರಿಪರೇಟರಿ ಎಕ್ಸಾಮ್ಗಳು ಮುಂದಿನ ದಿನಗಳಲ್ಲಿ ನಡೀತದೆ. ಮಕ್ಕಳೇ, ನೀವು ಸಮಯವನ್ನು ವ್ಯರ್ಥ ಮಾಡಬಾರ್ದು, ಹೆಚ್ಚು ಓದಬೇಕು. ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ, ಚೆನ್ನಾಗಿ ಓದುತ್ತಿದ್ದವರು ನಾನು ಓದುತ್ತಿದ್ದೇನೆ ಎಂದು ಓದುವುದನ್ನೇ ನಿಲ್ಲಿಸ್ಬಿಡ್ತಾರೆ. ಕೆಲವ್ರದ್ದು ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ, ಮೊದಲಿಂದಲೂ ಓದಿರೋದಿಲ್ಲ, ಈ ಎಕ್ಸಾಮ್ ಟೈಮ್ ಬಂತು ಅಂತಂದರೆ ಅವರು ಚೆನ್ನಾಗಿ ಕೂತ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ತಾರೆ. ಅದರ ಅರ್ಥ ಏನಪ್ಪ ಅಂತಂದರೆ, ನೀವು ಎಕ್ಸಾಮ್ ಟೈಮಲ್ಲಿ ಹೆಚ್ಚು ಓದಬೇಕು. ಎಕ್ಸಾಮ್ ಟೈಮ್ನಲ್ಲಿ ಹೆಚ್ಚು ಓದಿದಾಗ ಹೆಚ್ಚು ಅಂಕಗಳನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಎಕ್ಸಾಮ್ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಲಹರಣವನ್ನು ಮಾಡಬಾರ್ದು. ನೀವು ಕಾಲಹರಣ ಮಾಡಿದರೆ ಖಂಡಿತವಾಗಲೂ ನಿಮ್ಮ ತಂದೆ ತಾಯಿಯಿಂದರ ಮತ್ತು ನಮ್ಮ ಸಂಸ್ಥೆ, ನಮ್ಮ ಇಸ್ಲಾಂ ವಿದ್ಯಾಸಂಸ್ಥೆ ಎಲ್ಲ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಈ ವೇದಿಕೆಯಲ್ಲಿ ಮಹನೀಯರೆಲ್ಲ ಕೂತಿದ್ದಾರೆ. ಅವರ ಉದ್ದೇಶ, ನಮ್ಮ ಉದ್ದೇಶ ಎಲ್ಲ ಒಂದೇ. ಮಕ್ಕಳೇ, ನೀವು ಒಳ್ಳೆಯ ಅಂಕಗಳನ್ನು ತಗೋಬೇಕು, ಪಾಸ್ ಆಗಬೇಕು. ಅದೇ ನೀವು ನಮಗೆ ಕೊಡುವಂಥ ಒಂದು ಗೌರವ, ಕಾಣಿಕೆಯಾಗಿರ್ತದೆ. ಹಾಗಾಗಿ ನಿಮ್ಮಗಳ ಈ ವೇದಿಕೆಯ ಮೇಲಿರುವಂಥ ಎಲ್ಲರ ಆಸೆಯೂ ಕೂಡ ಏನಪ್ಪ ಅಂತಂದರೆ, ನೀವು ಚೆನ್ನಾಗಿ ಓದಬೇಕು, ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು ಅಂತ ನಾವು ಬಯಸ್ತೀವಿ. ನಮ್ಮ ಸ್ಪೀಕರ್ ಸಾಹೇಬ್ರುಗಳು ಕೂಡ ಬರ್ತಾ ಇದ್ರು, 2-3 ನಿಮಿಷದಲ್ಲಿ ಬರ್ತಾರೆ. ಅವರು ಅಷ್ಟೇ, ಎಲ್ಲೂ ಹೋದರೂ ಕೂಡ ಹೇಳ್ತಾ ಇರ್ತಾರೆ, ಮಕ್ಕಳು ಚೆನ್ನಾಗಿ ಓದಬೇಕು. ಮತ್ತೆ ಹೇಳ್ತಿರ್ತಾರೆ ಅವರು, ಯಾವ ಸ್ಪೀಚಲ್ಲೂ ಕೂಡ ಶಾಲೆಗೆ ಹೋದಾಗಲೂ ಕೂಡ ಹೇಳ್ತಾರೆ, ನಾವು ಬಡವರಾಗಿ ಹುಟ್ಟಬಹುದು, ಬಡವರಾಗಿ ನಾವು ಸಾಯಬೇಕು ಅಂತ ಎಲ್ಲೂ ಇಲ್ಲ. ಎಲ್ಲ ಕಡೆಯಲ್ಲೂ ಹೇಳ್ತಿರ್ತಾರೆ, ಬಡವರಾಗಿ ಹುಟ್ಟಬಹುದು, ಬಡತನದಲ್ಲೇ ಸಾಯಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದರ ಅರ್ಥ ಏನು ಅಂತ ಅಂದರೆ, ಮಕ್ಕಳೇ, ನಾವು ಜನಿಸಿರುವಂಥ, ನಾವು ಹುಟ್ಟಿರುವಂಥ ಇದು ನಾವು ಬಡತನದ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೋದು, ಆದರೆ ನಾವು ಓದೋದ್ರಿಂದ ನಾವು ಹೆಚ್ಚು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮನೆಗಳಲ್ಲೂ ಕೂಡ ಅಷ್ಟೇ, ನಿಮ್ಮ ಕಣ್ಣುಗಳು ಪ್ರಜ್ವಲಿಸಬೇಕು. ಯಾವ ರೀತಿ ಪ್ರಜ್ವಲಿಸಬೇಕು? ಚೆನ್ನಾಗಿ ಕಲಿಯುವುದರ ಮುಖಾಂತರ ಪ್ರಜ್ವಲಿಸಬೇಕು. ಚೆನ್ನಾಗಿ ಕಲಿಯುವುದರಿಂದ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ಕೆಲವು ಶಾಲೆಗಳಲ್ಲಿ, ನಾನು ಇಂಥ ಶಾಲೆ ಅಂತ ನಾನು ವಿಶೇಷವಾಗಿ ಗಮನಿಸಿ ಹೇಳೋದಿಲ್ಲ. ಕೆಲವು ಶಾಲೆಗಳಲ್ಲಿ ಕೆಲವು ಮಕ್ಕಳುಗಳು ಕಲಿಕೆಯಲ್ಲಿ ತುಂಬಾ ಹಿಂದುಳಿದಿದ್ದಾರೆ. ಆ ಶಾಲೆಗಳ ಹೆಸರುಗಳನ್ನು ಹೇಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಕಲಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದುಳಿಬಾರ್ದು. ನಾವು ಬೇರೆ ಶಾಲೆಯವರಿಗಿಂತ ನಾವೇನು ಕಡಿಮೆ ಇಲ್ಲ ಎಂಬುದಾಗಿ ತಿಳಿದುಕೊಂಡು ನಾವು ಒಳ್ಳೆಯದಾಗಿ ಅಭ್ಯಾಸವನ್ನು ಮಾಡಿ ಅಂತ ತಿಳಿಸುತ್ತಾ, ಸ್ಪೀಕರ್ ಸಾಹೇಬರು ಬಂದರು ಸಂಸ್ಥೆಗೆ, ನಿಮಗೂ ಕೂಡ ಅವರು ಕಿವಿ ಮಾತುಗಳನ್ನು ಹೇಳ್ತಾರೆ, ಕೇಳ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ತಿಳಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your words of wisdom. As our honorable speaker has arrived, we would begin the program shortly. ಅದು ನಿದ್ದೆ ಬರ್ತಾ ಇದೆ. ನಿಮ್ಮ ಹಾಗೆ ಅಲ್ಲ, ನಾನು ಬಿರಿಯಾನಿ ಊಟ ಮಾಡಿ ಬಂದದ್ದು, ಹಾಗೆ ಸ್ವಲ್ಪ ಜೋರು ನಿದ್ರೆ ಬರ್ತಿದೆ. ಸ್ವಲ್ಪ ಫ್ರೆಶ್ ಆಗಿ ಎಲ್ಲರೂ ಚಪ್ಪಾಳೆ ಹೊಡೀರಿ. 1 2 3 1 2 3 1 2 3 ಎಲ್ಲರೂ ನಗಾಡಿ ಪ್ಲೀಸ್. ಓಕೆ, ಗುಡ್. ಸ್ಪೀಕರ್ ಸರ್ ಅವರು ಬಂದಾಗ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಕ್ಲಾಪ್ ಹೊಡೆದ್ರು ತುಂಬ ಒಳ್ಳೆಯದು. ಪ್ಲೀಸ್, ಥ್ಯಾಂಕ್ ಯು. As our chief guest, Honorable Speaker Dr. U.T. Qadir Farid has arrived, I request our school cabinet members to escort the honorable guest onto the dais. A warm welcome to you, sir. We have all gathered here, sir, for the validity program of the SSLC workshop organized by NIF in association with Islamic English Medium School, Ullal. A warm welcome to you, sir, on behalf of our school. We are very glad and overwhelmed to have you here with us. To brief us on the background, vision and relevance of today's program and for setting the right perspective, I request President of NIF, Musabba P. Bari, sir, to deliver the introductory speech. ಅಸ್ಲಾಂ ವಲೈಕುಂ. ಇಂದಿನ NIF 15ನೇ ವರ್ಕ್ಶಾಪ್ ಸ್ಲೋ ಲರ್ನರ್ಸ್
SSLC ಸರ್, ಸ್ಪೀಕರ್ ಸರ್, ರಿಯಾಜ್ 1 minute ಸರ್. ನಾವು ತಮ್ಮ ಕಳೆದ ವರ್ಷ ತಾವು ನೀಡಿದಂತಹ ಸಲಹೆಯ ಮೇರೆಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸಮರೋಪಾದಿಯಲ್ಲಿ SSLC ಸ್ಲೋ ಲರ್ನರ್ಸ್ನವರಿಗೆ DDP ಅವರ ಒಂದು ಸಹಕಾರದ ಹಾಗೂ ಸಹಯೋಗದೊಂದಿಗೆ ಜಿಲ್ಲೆಯಾದ್ಯಂತ ಕಳೆದ ವರ್ಷ 14, ಈ ವರ್ಷ 20 ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ಯೋಜಿಸಿ ಇದು 15ನೇ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ತಾವು ಬಂದಿದ್ದೀರಾ. ತಮಗೆ ಮೀಫ್ ಹಾಗೂ ಇಸ್ಲಾಯಿ ಸಂಸ್ಥೆಯ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ 1 ನಿಮಿಷದ ಸರ್ ಚುಟುಕು ಪರಿಚಯ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಸರ್. 2 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ 17ನೇ ಸ್ಥಾನದಲ್ಲಿತ್ತು SSLC ಫಲಿತಾಂಶದಲ್ಲಿ. ಯಾವಾಗ ತಾವು ಹೇಳಿದ್ದೀರೋ ಇದಾಗ ಈ ಒಂದು ಫಲಿತಾಂಶದಲ್ಲಿ ತಾವು ಗಮನ ಕೊಡಬೇಕು ಅಂತ ಹೇಳಿ ತಮ್ಮ ಬೆಂಗಳೂರಿನ ಆಫೀಸಿನಿಂದ ಅಂದಿನ DDP ಅವರಿಗೆ ಫೋನ್ ಮಾಡಿ ಹೇಳಿದ ನಂತರ ಅಂದಿನ DDP ಅವರ ಸಲಹೆ ಮೇರೆಗೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡದೆ ಒಂದೊಂದು ವಿದ್ಯಾಸಂಸ್ಥೆಯಿಂದ ಅತಿ ಕಡಿಮೆ ಅಂದರೆ ಆಯ್ದ 10 ವಿದ್ಯಾರ್ಥಿಗಳನ್ನು ಹೆಕ್ಕಿ ಅವರಿಗೆ 2 ದಿವಸಗಳ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ತರಬೇತಿಯನ್ನು ನೀಡಿ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿ ಬಂದ ಮೇರೆಗೆ ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯಲು ಹಲವು ಕಾರಣಗಳು ಇರಬಹುದು. ಅದರಲ್ಲಿ ಒಂದು ಕಾರಣ ಮೀಫಿನ ಈ ಒಂದು ಪ್ರಯೋಗವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಪ್ರೇರಣೆ ನೀಡಿದಂಥ ತಮಗೂ ಅಂದಿನ DDP ಅವರಿಗೂ ಹಾಗೂ ವಿಶೇಷವಾಗಿ ಈ ವರ್ಷ ಮುತುವರ್ಜಿ ವಹಿಸಿಕೊಂಡು ಅದನ್ನು ನಮಗೆ ನಡೆಸಲು ಆರಂಭದಲ್ಲಿ ಅತ್ಯಂತ ಪ್ರತಿಭಾವಂತ ನುರಿತ ಫ್ಯಾಕಲ್ಟಿ ನೀಡಿದಂಥ DDP ಅವರಿಗೂ ಅವರ ಸಬ್ಜೆಕ್ಟ್ ಟೀಚರ್ಸ್ನವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರ್, ಮೀಫ್ ತಮಗೆ ಗೊತ್ತಿರ್ಬೋದು, ನಾನು ಜಾಸ್ತಿ ಹೇಳೋದಿಲ್ಲ, ತಮಗೆ ಗೊತ್ತಿದೆ. ತಾವು ನಮ್ಮ ಒಂದು ಮುಖ್ಯ ಸಲಹೆಗಾರ ಆಗಿದ್ದೀರಿ. ಈ ಮೀಫಲ್ಲಿ ಈ ವರ್ಷ ನಾವು ಇದು 16ನೇ ಕಾರ್ಯಕ್ರಮ. ಇನ್ನು DDP ಅವರು ಹೇಳಿದ್ರು ಸರಕಾರಿಯಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಇದೆ, ಅದರ ಬಗ್ಗೆ ತಾವು ಪ್ರಯತ್ನ ಪಡಬೇಕಂತ ಹೇಳಿದ ಕೂಡಲೇ 21 ಮತ್ತು 22ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇರುವಂಥ 7 ಮೌಲಾನಾ ಆಜಾದ್ ಸ್ಕೂಲ್ನ ವಿದ್ಯಾರ್ಥಿಗಳನ್ನು ನಾವು ಹುಡುಕಿ ಮಂಗಳೂರಿನ ಹೃದಯ ಭಾಗವಾದ ಆ್ಯಪಲ್ ಮಾರ್ಟ್ನ ಮಹಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. DDP ಅವರು ಅದಕ್ಕೂ ಒಳ್ಳೆಯ ಫ್ಯಾಕಲ್ಟಿಯನ್ನು ಕೊಡ್ತಾ ಇದ್ದಾರೆ. ಇದು ನಾವು SSLC ಬಗ್ಗೆ ಇದನ್ನು ನಾವು ಮುಂದುವರಿಸಿದಲ್ಲಿ ಖಂಡಿತ ಈ ವರ್ಷವೂ ಬಂದಂತಹ SSLC ಫಲಿತಾಂಶದ ಪ್ರಥಮ ಸ್ಥಾನವನ್ನು ಉಳಿಸುವುದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಮೆರಿಟ್ ಡಿಸ್ಟಿಂಕ್ಷನ್ ಪಡೆಯಲು ಸಾಧ್ಯವಾಗಬಹುದು ಅಂತ ಹೇಳಿ ನಮ್ಮದು ಪ್ರಯತ್ನ. ಅದಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತ ಹೇಳ್ತಾ ಇದ್ದೇನೆ. ಎರಡನೇದಾಗಿ ತಮಗೆ ತಾವು ತುಂಬ ಮೀಫಿಗೆ ಸಹಕಾರ ನೀಡ್ತಾ ಇದ್ದರು. ಅದರಲ್ಲಿ ಒಂದು ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾಸಂಸ್ಥೆಗೆ ಸಹಕಾರ ಮಾಡುವಂಥದ್ದು. ಅದು ಅಲ್ಲೇ ವಿಶೇಷವಾಗಿ ಸರ್ 8th ಮತ್ತು 9th ಮತ್ತು ಫಸ್ಟ್ ಪಿ ವಿದ್ಯಾರ್ಥಿಗಳಿಗೆ ನಾವು 8th ಮತ್ತು 9th ಅಲ್ಲಿ ಸಿವಿಲ್ ಸರ್ವಿಸ್ ಸಬ್ಜೆಕ್ಟನ್ನು ಅಳವಡಿಸಿದ್ದೇವೆ. ವಾರಕ್ಕೆ 1 ಕ್ಲಾಸು. ಇದನ್ನು ದಕ್ಷಿಣ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದ್ದಾರೆ ಕಳೆದ ವರ್ಷ. ಈ ವರ್ಷ ನಾವು ನಮ್ಮ ಎಲ್ಲ 40 ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ಈ ತರಬೇತಿಯನ್ನು ಪಡೀತಾ ಇದ್ದಾರೆ. ಬೇಸಿಕ್ ನಾವು ಸಿಲೆಬಸ್ ಮಾಡಿದ್ದು IAS ಅಧಿಕಾರಿಗಳ ಜೊತೆ ಚರ್ಚಿಸಿ IAS ಆಸ್ಪಿರೆಂಟ್ಸ್ ಅವರ ಮಾರ್ಗದರ್ಶನವನ್ನು ಮಾಡಿದ್ದೇವೆ. ಇದರ ಒಂದು ಪ್ರೋಗ್ರಾಮ್ 28ನೇ ತಾರೀಕಿಗೆ ಮಂಗಳೂರಿನ ಗಣಪಯ್ಯ ಸ್ಕೂಲಲ್ಲಿ 3,000 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಂದು ವೇದಿಕೆಗೆ ಕರ್ಕೊಂಡು ಬಂದು ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂವನ್ನು ಅವರಿಗೆ ತೋರಿಸಿ ಅದರಲ್ಲಿ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಸಾಧ್ಯವಿದ್ದಲ್ಲಿ ಮುಂದಿನ ಅವರು ಸಿವಿಲ್ ಸರ್ವಿಸ್ ಹೋಗುವ ಹಾಗೆ ನಾವು ನೀರು ಸಹಕಾರ ಮಾಡಬೇಕು ಎಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು. ಅದಕ್ಕೆ ತಮ್ಮನ್ನು ಕರೆಯಬೇಕು ಅಂತ ಇದ್ದು ತಾವು ಯಾವಾಗಲೂ ಬ್ಯುಸಿ ಇದ್ದರು. ತಮ್ಮ ಒಂದು ಸಹಕಾರ ನೀಡಿ ಜಿಲ್ಲೆಯ ಹಿರಿಯ IAS ಅಧಿಕಾರಿಗಳನ್ನು ಕರೆದು ಅವರ ಸಮಕ್ಷ ಈ ಮಕ್ಕಳಲ್ಲಿ ಇಂಟರ್ವ್ಯೂ ಮಾಡಿಸಿ ಮಕ್ಕಳಲ್ಲಿ ಸಿವಿಲ್ ಸರ್ವಿಸ್ ಬಗ್ಗೆಯೂ ಪ್ರೋತ್ಸಾಹ ನೀಡುವುದರ ಜೊತೆಗೆ ಅವರಲ್ಲಿ ಹುಡುಗಿರುವಂತಹ ಒಂದು ಪ್ರತಿಭೆಯನ್ನು ಹೊರಗೆ ತೆಗೆದುಕೊಂಡು ಅದು
ಅದು ಸಮಾಜಕ್ಕೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಮೀಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜಾಸ್ತಿ ಮಾತಾಡೋದಿಲ್ಲ, ಈಗಾಗಲೇ ವಿದ್ಯಾರ್ಥಿಗಳು ಬಹಳ ದೂರದಿಂದ ಬಂದಿದ್ದಾರೆ. ಸರ್ ಎಲ್ಲರೂ ಮಾತಾಡಿ ಆಗಿದೆ. ತಮ್ಮ ಒಂದು ಮಾತಿಗಾಗಿ ಈ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸರ್ ಇವತ್ತು ನಾವು ತಂದಂಥ 2 ಫ್ಯಾಕಲ್ಟೀಸ್, ಒಂದು ನ್ಯಾಷನಲ್ ಅವಾರ್ಡ್ ಯಾಕೂಬ್ ಸಾಬ್ ಮತ್ತೊಂದು ಸ್ಟೇಟ್ ಫ್ಯಾಕಲ್ಟಿ ನಮ್ಮ ಶರೀಫ್ ಸಾಬ್ ಅನ್ನು DDP ಅವರು ಕೊಟ್ಟಿದ್ದಾರೆ. ಅದರಿಂದಾಗಿ ಒಳ್ಳೆಯ ಪರಿಣಾಮಕಾರಿಯಾದ ಕ್ಲಾಸು ಎಲ್ಲ 15 ಶಾಲೆಗಳಲ್ಲಿ ನಡೆದಿದೆ. 1-2 ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಅನ್ನು ಕೇಳ್ತಾ ಇದ್ದೇವೆ. ಆದ ಕೂಡಲೇ ಒಂದು 15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಅಲ್ಲಿವರೆಗೆ ದಯವಿಟ್ಟು ಶಾಂತ ರೀತಿಯಿಂದ ಇರಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತೆ MC ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. Thank you, sir, for sharing your insights. Dear students, your thoughts and reflections matter to us. To understand how beneficial and impactful today's SSLC workshop has been, I request any 2 students to kindly come forward to share your feedback and experience. Assalamu alaikum wa rahmatullahi wa barakatuh. Good evening. Myself Fatima Shazma from Islahi English Medium School, Ullal. I am very glad to say that the 2 days classes was very good, and the main reason is that it consisted both emotional stories as well as life stories. It was very good and it is also very useful. And also they both dedicated us with many examples of real life based stories who achieved the greatest place in their life. Some easy methods were told on how can we remember the diagrams in science, and some tricky ways were taught in maths. We will implement all of them in our studies. Thank you. Assalamu alaikum wa rahmatullahi wa barakatuh. Good evening. Myself Aisha Tanum. I am here to share some of my opinion for Yaqub sir and Sharif sir. I truly appreciate your effort and the expertise you brought to the science and mathematics workshop which is conducted in our school. The class was very structured and well organized, engaging and highly informative, and your explanation was clear and the concepts were extremely useful. Thank you, sir, for your valuable time, dedication and commitment. Thank you, sir. Thank you, students. One of the teachers, if you are ready, you can also come and share your experience or suggestion. ಗೌರವಾನ್ವಿತ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ, 2 ದಿನಗಳ ಕಾಲ ಇಲ್ಲಿ ನಡೆದ ಗಣಿತ ಮತ್ತು ವಿಜ್ಞಾನ ಕಾರ್ಯಾಗಾರವು ಅತ್ಯುತ್ತಮವಾಗಿತ್ತು. ವಿದ್ಯಾರ್ಥಿಗಳಿಗೆ ಕನಿಷ್ಠ ಪಾಸ್ ಅಂಕಗಳನ್ನು ಗಳಿಸುವುದು ಹೇಗೆ ಎಂದು ಕೊಡುವುದರ ಜೊತೆಗೆ ಅದನ್ನು ಹೇಗೆ ಗರಿಷ್ಠತೆಯ ಮಟ್ಟಕ್ಕೆ ಕೊಂಡೋಗಬಹುದು ಎಂಬುದನ್ನು ಕೂಡ ಬಹಳ ಉತ್ತಮವಾಗಿ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಶಿಕ್ಷಕರಿಗೂ ಕೂಡ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಅವರನ್ನು ಇಮೋಷನ್ ಆಗಿ ಹೇಗೆ ಟಚ್ ಮಾಡಬೇಕು ಹಾಗೂ ಭಾವನಾತ್ಮಕವಾಗಿ ಅವರೊಂದಿಗೆ ಸ್ಪಂದಿಸುವ ಅಗತ್ಯತೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮೀಫ್ ಹಾಗೂ ಇಸ್ಲಾಹಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ರಶ್ಮಿ ಗ್ರೀನ್ ವ್ಯೂ ಹೈಸ್ಕೂಲಿನಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ ಹಾಗೂ ಸಭಿಕರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕರೇ, 2 ದಿನ ನಾವು ಇಲ್ಲಿ ಇದ್ದು ಮಕ್ಕಳು ಹೇಗೆ ಒಂದು SSLC ಪರೀಕ್ಷೆಯನ್ನು ಹೇಗೆ ಬರೀಬೋದು ಅಂತ ಸ್ವಲ್ಪ ಕಲ್ತಿದ್ದಾರೆ ಮಕ್ಕಳು. ಸೊ ಎಷ್ಟೇ ಕಷ್ಟ ಇದ್ರೂ ಯಾವ ರೀತಿ ಆ ಪ್ರಶ್ನೆಗೆ ಉತ್ತರವನ್ನು ಸುಲಭ ರೀತಿಯಲ್ಲಿ ಬರೀಬೋದು ಅಂತ ಕಲ್ತಿದ್ದಾರೆ ಮಕ್ಕಳು. ಹಾಗೆ ಒಂದು ಚಿತ್ರ ಕೊಟ್ಟರೆ ಅದನ್ನು ಹೇಗೆ ಯಾವ ರೀತಿ ಸುಲಭ ರೀತಿಯಲ್ಲಿ ಅದನ್ನು ಕಲಿಬೋದು ಅಂತ ಮಕ್ಕಳು ಕಲ್ತಿದ್ದಾರೆ. ಹಾಗೆ ಒಂದು ಮೋಟಿವೇಶನಲ್ ಸ್ಟೋರಿಯ ಮುಖಾಂತರ ಮಕ್ಕಳನ್ನು ಹೇಗೆ ತರಗತಿಯಲ್ಲಿ ಮಕ್ಕಳು ಹೇಗೆ ಕೂತ್ಕೊಂಡು ಹೇಗೆ ಕಲಿಬೇಕು ಎಂಬುದನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೆರೆದಿರುವಂತಹ ನಮ್ಮ 2 ಸಂಪನ್ಮೂಲ ವ್ಯಕ್ತಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. Thank you, ma'am. Strong leadership is the backbone of any successful educational initiative. We are fortunate to have the constant guidance and encouragement of our respected President, G. Abdul Razak sir. I now request him to come and address the gathering. Good afternoon. Respected Chief Guest, Dr. U.T. Kaza Farid, Honorable Speaker of Karnataka Legislative Assembly, Guest of Honor Mr. G.S. Shashidhar DDPI, me and Mr. B.O. Ishwar, MIF President Mr. Musa Bapi Berry, and all the Executive Committee MIF members and my
Islam Education Trust Vice President Mr. Abdul Rahman Basha, Abdul Latif, and Master Ahmed Kunyi Master, and other my teachers and students. Dear students, good evening to you all. Today we come to the valedictory of this meaningful program, which was organized with the sole objective of guiding, motivating, and empowering our students. I sincerely appreciate the efforts of our resource person, Mr. Yaqub and Mr. Muhammad Sharif. I, as the president of this institution, with immense pleasure, would like to felicitate and honor our Honorable Speaker of Karnataka Legislative Assembly, Dr. U.T. Qadir Farid, who has been awarded an honorary doctorate by Bangalore University in recognition of his extensive public service and commitment to democratic values. I request you, all the guests, please come forward for the honors. Please, sir. Dr. U.T. Qadir Farid was the fourth term MLA representing the Mangalore constituency of the Karnataka Legislative Assembly. We are truly honored to have with us him here, the proud son of this coastal town of Ullal, and we are delighted to have you with us here at Islahi English Medium School. Dr. U.T. Qadir Farid is the current Speaker of the Karnataka Legislative Assembly, a position he has held since May 2023, making him the first Muslim leader and the youngest to occupy the post in the state's history. Sir received an honorary doctorate from Bangalore University in Contributions to Public Service and Democratic Values. In July 2025, he was presented with the Great Son of India, awarded by the Indian Conference of Intellectuals for his service. He was selected for the Silver Elephant National Award from the Bharat Scouts and Guides. He is one of the 4 speakers in India selected to a national committee of speakers. U.T. Qadir Farid sir is serving as the 17th Speaker of the Karnataka Legislative Assembly. He has previously served as a Cabinet Minister for Health and Family Welfare, Food, Civil Supplies and Consumer Affairs. ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಹಾಗೂ ಇಸ್ಲಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಲ್ಲಾಲ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ 2 ದಿವಸಗಳ ವಿದ್ಯಾರ್ಥಿನಿಗೆ SLC ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ಬರೆಯುವಂತಹ ಕಾರ್ಯಾಗಾರದ ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಆದರಣೀಯ ಗೌರವಿತರು ಮೀಫಿನ ಕೇಂದ್ರ ಅಧ್ಯಕ್ಷರಾದಂಥ ಮಿಸ್ಟರ್ ಮುಸ್ತಫಾ ಪಿ ಬ್ಯಾರಿರವರೇ, ಇಸ್ಲಾಯಿ ಸಂಸ್ಥೆಯ ಅಧ್ಯಕ್ಷರು ಗೌರವಾಂತ ಅಬ್ದುಲ್ ರಜಾಕ್ ರವರೇ, ಆತ್ಮೀಯ ಗೌರವಾಂತ ಭಾಷಾಕನವರೇ, ಅದೇ ರೀತಿ DDPI ಆಗಿ ಸಹಕಾರ ಕೊಟ್ಟಿರುವಂಥ ಶಶಿಧರ್ ಅವರೇ, BO ಆಗಿರುವಂಥ ಈಶ್ವರವರೇ, ಇವತ್ತಿನ ಕಾರ್ಯಕ್ರಮದ ಆ ಮೋಟಿವೇಶನ್ ಮತ್ತು ಆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಮೊಹಮ್ಮದ್ ಶರೀಫ್ ರವರೇ, ಯಾಕೂಬ್ ರವರೇ, ಅದೇ ಮೀಫಿನ ಪದಾಧಿಕಾರಿ ಪರ್ವೇಜ್ ಅವರೇ, ರಿಯಾಜ್ ಅವರೇ, ಅನ್ವರ್ ಅವರೇ, ರಹಮತುಲ್ಲಾ ಅವರೇ, ನಜೀರ್ ಅವರೇ, ಶರೀಫ್ ರವರೇ, ಅದೇ ರೀತಿ ಇಸ್ಲಾಯಿ ಟ್ರಸ್ಟ್ನ ಡೈರೆಕ್ಟರ್ಗಳಾಗಿರುವಂಥ ಅಹಮದ್ ಮಾಸ್ಟರ್ ಅವರೇ, ಅಬ್ದುಲ್ ಲತೀಫ್ ರವರೇ, ಅಬು ಹುಸೇನ್ ಅವರೇ, ಈ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರೇ ಮತ್ತು ಈ ಒಂದು ನಮ್ಮ ಕನ್ವೀನರ್ ಆಗಿರುವಂಥ ಅಜೀಜ್ ರವರೇ, ಎಲ್ಲ ಈ ಸ್ಕೂಲ್ನ ಫ್ಯಾಕಲ್ಟಿ ಮೆಂಬರ್ಸ್ನವರೇ, ವಿವಿಧ ಸ್ಕೂಲಿಂದ ಬಂದಂಥ ಸ್ಕೂಲ್ ಟೀಚರ್ಸ್ಗಳೇ, ಅವ್ರಿಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ. ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಭಾಳಷ್ಟು ಮಾತಾಡ್ಬೋದು. ಅದು ಇವತ್ತು ನಾನು ಯಾಕೆ ನೀವು 2 ದಿವಸದಿಂದ ಎಲ್ಲರ ಮಾತು ಕೇಳಿ ತಾವು ಸುಸ್ತಾಗಿದ್ದೀರಿ. ಇದರಲ್ಲಿ ನನಗೂ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ, ನನಗೂ ಬೇರೆ ಕಾರ್ಯಕ್ರಮ ಇದೆ. ಅದು ನಾನು ಖಂಡಿತ ಮುಂದಿನ ಒಂದು ದಿವಸ ನಿಮ್ಮನ್ನು ದೂಷಿಸಿ ದೀರ್ಘವಾಗಿ ಅವಕಾಶ ಪಡ್ಕೊಳ್ತೇನೆ. ನಾನಿವತ್ತು ಫಸ್ಟಾಗಿ ನಾನು ಮೀಫಿನ ಅಧ್ಯಕ್ಷರನ್ನು ಎಲ್ಲ ಸದಸ್ಯರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಭವಿಷ್ಯದ ಭಾರತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅತ್ಯುತ್ತಮವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವಂಥ ಉದ್ದೇಶ ಇರಬೇಕಾದ್ರೆ ಸರ್ವರು ಕೂಡ ಆತ್ಮವಿಶ್ವಾಸ ಮತ್ತು ನೆಮ್ಮದಿ ಮತ್ತು ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದಕ್ಕೆ ಶೈಕ್ಷಣಿಕ ಕ್ಷೇತ್ರ ಭಾಳಷ್ಟು ಕೊಡುಗೆ ಕೊಡ್ತದೆ. ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮೀಫಿನವರು ಮತ್ತು ಇಸ್ಲಾಂ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ನಾನು ಯಾವಾಗಲೂ ಎಲ್ಲ ಭಾಷೆಯನ್ನು ಹೇಳ್ತಾ ಇರ್ತೇನೆ, ಭಾರತ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗುವುದಿಲ್ಲ.
ಪಾರ್ಲಿಮೆಂಟಲ್ಲಿ ಕೂತುಕೊಳ್ಳುವ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತುಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಬಹುಶಃ ಇವೆಲ್ಲ ಕಾರ್ಯಗಳು ಎಲ್ಲ ಕೂಡ ಬ್ಯುಸಿ ಇದ್ದವ್ರೆ. ನನಕ್ಕಿಂತ 100 ಕೆಲಸ ಇರುವವರೇ ಇಲ್ಲಿ ಇರುವವರು ಎಲ್ಲರೂ ಕೂಡ. ನಮ್ದು ಅದೇ ಕೆಲಸವೇ ಸೋಷಲ್ ವರ್ಕ್, ತೊಂದರೆ ಇಲ್ಲ, ಸುತ್ತಾಡೋದು. ಇವರೆಲ್ಲ ಬೇರೆ ಬೇರೆ ರೀತಿಯ ಕೆಲಸ ಇದ್ದವರು. ಇದನ್ನೆಲ್ಲ ಬಿಟ್ಟು ನಿಮಗೆ ಬೇಕಾಗಿ 2 ದಿವಸ ವಿಶೇಷ ನಿಮಗೆ ಒಂದು ಟ್ರೈನಿಂಗ್ ಕೊಡೋ ವಿಶೇಷವಾದ ಒಂದು ಕಾರ್ಯಾಗಾರ, ಅದರ ಜೊತೆಯಲ್ಲಿ ನಿಮ್ಮ ಶಿಕ್ಷಕರು ಕೂಡ ಅವರೆಲ್ಲ ಕೆಲಸ ಬಿಟ್ಟು ನಿಮ್ಮ ಜೊತೆ ಇರಬೇಕಾದ್ರೆ ಅವರ ಮಕ್ಕಳು ಬೇರೆ ಅಲ್ಲ, ನೀವು ಮಕ್ಕಳು ಬೇರೆ. ನಮ್ಮ ಮಕ್ಕಳು ಹೇಗೆ ಕಲಿತಾರ ಅದೇ ರೀತಿ ಸಮಾಜ ಎಲ್ಲರೂ ಕೂಡ ಮಕ್ಕಳು ಕಲಿಬೇಕಂತ ಹೇಳಿಕೊಂಡು ಈ ರೀತಿಯ ಆಸಕ್ತಿ ವಹಿಸಿಕೊಂಡು ಏನಾಗುತ್ತೆ ಕೊಟ್ಟಿರ್ತಾರೆ. ಅದಕ್ಕಾಗಿ ನನ್ನ ಇಬ್ಬರಿಗೂ ಕೂಡ ಎಲ್ಲರಿಗೆ ನಾನು ಕಾಳಜಿ ನಾನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಮತ್ತೀಗ ನೀವೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ. ಆದಾಗ ನಾನು ನಿಮ್ಮನ್ನು, ನಿಮ್ಮ ಟೀಚರ್ಗಳನ್ನು, ನಿಮ್ಮ ಹೆತ್ತವರನ್ನು ಇಲ್ಲಿ 10th ಸ್ಟ್ಯಾಂಡರ್ಡ್ ತನಕ ತಂದು ನೆಲೆಸಿದ್ದಾರೆ. ಅವನ್ನೆಲ್ಲ ಕೂಡ ನೆನೆಸಿಕೊಂಡು ಸ್ಮರಿಸಿಕೊಂಡು ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥ ಕಾಲಘಟ್ಟವೇ ಅದು 10th ಸ್ಟ್ಯಾಂಡರ್ಡ್ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಮನುಷ್ಯನ ಜೀವನದ ದಿಕ್ಕನ್ನು ತೋರಿಸುವಂಥ ಒಂದು ಕಾಲಘಟ್ಟ ಯಾವುದಂತ ಹೇಳಿದರೆ ಅದು 10th ಸ್ಟ್ಯಾಂಡರ್ಡ್ ಎಕ್ಸಾಮ್. ಸೊ ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ತಾವು ಇದ್ದೀರಿ. ಭವಿಷ್ಯದ ಈ ಆಧಾರದ ಮೇಲೆ ನಿಮ್ಮ ಜೀವನ ಇವತ್ತು ತೀರ್ಮಾನ ಆಗ್ತದೆ. ನೀವು ಯಾವ ಕಡೆ ಹೋಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಅಡ್ವೊಕೇಟ್ ಆಗ್ತೀರಾ, ಪೊಲೀಸರ್ ಆಫೀಸರ್ ಅಂತೇಳಿ ಇಲ್ಲಿ ನೀವು ತಗೊಂಡು ಸಬ್ಜೆಕ್ಟ್ ಆಧಾರದ ಮೇಲೆ ನಿಮ್ಮ ಇವತ್ತು ಭವಿಷ್ಯದ ಜೀವನ ರೂಪುಗೊಳ್ತದೆ. ಆದಾಗ ನೀವು ಮಹತ್ವದ ಕಾಲಘಟ್ಟದಲ್ಲಿ ತಾವು ಇದ್ದೀರಂತೇಳಿ ತಾವು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಮಾಡಬೇಕು. ಅದು ಹುಡುಗ ಇರಲಿ ಹುಡುಗಿಯರಿರಲಿ, ಇಬ್ಬರು ಕೂಡ ಒಂದಲ್ಲೊಂದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಲೇಬೇಕೆಂಬ ದೊಡ್ಡ ಮಟ್ಟದ ಹಠವನ್ನು ಪನ್ನುವಂಥವಲ್ಲಿ ಇವತ್ತು ತೊಡಗಿಕೊಳ್ಬೇಕು. ನಿಮ್ಮಲ್ಲಿ ಕಲಿಯೋರಿದ್ದಾರೆ, ಕಲಿಯೋದವರಿದ್ದಾರೆ, ಗೊತ್ತಿದ್ದವರು ಎಲ್ಲ ಇರ್ತಾರೆ. ಆದರೆ ಎಕ್ಸಾಮಿಗೆ ಈಗ ಪಾಸಾಗಬೇಕು, ಕಲಿತು ಪಾಸಾಗಬೇಕು, ಅದರ ಬಗ್ಗೆ ಕೇಂದ್ರೀಕೃತವಾಗಬೇಕು. ಮತ್ತು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಏನು ಕಷ್ಟ ಇಲ್ಲ. 10ನೇ ಕ್ಲಾಸ್ ಎಕ್ಸಾಮ್ ಏನು ಕಷ್ಟ ಇಲ್ಲ, ಭಾಳ ಈಸಿ ಎಕ್ಸಾಮ್. ಹೇಗೆ ನಾನು ಈಸಿ ಅಂತ ಹೇಳ್ತೇನೆ? ನಾನೇ ಪಾಸಾಗಿದ್ದೇನೆ, ಮತ್ತು ನಿಮಗೇನು ಪಾಸಾಗಲಿಕ್ಕೆ? ನನಗಿಂತೆಲ್ಲ ಬ್ರೈಟ್ ಸ್ಟೂಡೆಂಟ್ ಇಲ್ಲಿ ಇರುವರು. ನಾನು ನಿಮ್ಮಷ್ಟು ಕೂಡ ಬ್ರೈಟ್ ಇರಲಿಲ್ಲ. ನಾನೇ 10th ಪಾಸಾಗಿದ್ದೇನೆ, ಮತ್ತು ನಿಮಗೆ ಪಾಸಾಗಲಿಕ್ಕೆ ಆಗೋದಿಲ್ವಾ? ಆದಾಗ ನಿಮಗೆಲ್ಲರಿಗೂ ಕೂಡ ಪಾಸ್ ಆಗುವಂಥ ಎಲ್ಲ ಶಕ್ತಿ ಇದೆ. ಎಲ್ಲಿ ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಆಲಸ್ಯದಿಂದ ಮತ್ತು ನಿಮ್ಮ ನಿರ್ಲಕ್ಷ್ಯದಿಂದ ನೀವು ಫೇಲ್ ಆಗಬೇಕು ಹೊರತು ನೀವು ಸ್ವಲ್ಪ ಮಟ್ಟಿನ ಆಸಕ್ತಿ ವಹಿಸಿಕೊಂಡು ಕಲಿತ್ರೆ ನೀವು 100ಕ್ಕೆ 100 ಜನ ನೀವು ಪಾಸ್ ಆಗ್ತೀರಿ. ಮಾರ್ಕ್ಸ್ ಸ್ವಲ್ಪ ಮೇಲೆ ಇರ್ಬೋದು, ಸ್ವಲ್ಪ ಕೆಳಗೆ ಇರ್ಬೋದು. ಆದ ಕಾರಣ ನೀವು ಇದನ್ನು ಅಷ್ಟು ಹೆದರಿಕೆ ಅಥವಾ ನೀವು ಆತ್ಮವಿಶ್ವಾಸ ನೀವು ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ನಾನಿದು ಇದೇನು ದೊಡ್ಡ ವಿಷಯನೇ ಅಲ್ಲ. ನೀವು ಕರೆಕ್ಟಾಗಿ ಈಗಲೇ ಕೂತ್ಕೊಂಡು ಎಷ್ಟುವರೆಗೆ ಸಬ್ಜೆಕ್ಟ್ ಇದೆ, ಎಷ್ಟು ಕ್ವಶನ್ಸ್ ಇದೆ ಅವರಿಗೆ? ಅಷ್ಟೇ 6 ಪೇಪರ್ ಇದೆಯಪ್ಪ. ಎಷ್ಟು ಸಿಲೆಬಸ್ ಎಷ್ಟಿದೆ, ಚಾಪ್ಟರ್ಸ್ ಎಲ್ಲ? ಅಲ್ಲ, ಅದು ಕ್ವಶನ್ ಕೊಟ್ಟರೆ 48, ಇಲ್ಲಿ 480 ಉಂಟಲ್ಲ, ಇಲ್ಲ ಅದರಲ್ಲಿ ಸೆಲೆಕ್ಟ್ ಆಗಬೇಕಲ್ಲ. ಈಗ 18ರಿಂದ 20 ಚಾಪ್ಟರ್ ಇರೋದು, ಎಲ್ಲ ಸಣ್ಣ ಸಣ್ಣ ಚಾಪ್ಟರ್. ದಿವಸಕ್ಕೆ ನೀವು ಒಂದೊಂದು ಚಾಪ್ಟರ್ ಕೂಡ ಅದನ್ನು ಕಲಿತುಕೊಂಡು ಹೋದರೆ, ಅದಲ್ಲದೆ ನಾವೆಲ್ಲ ಏನು ಮಾಡ್ತಿದ್ದೆ, ನಿಮಗೆಲ್ಲ ಹೇಳ್ಬೋದು ಏನಂತೇಳಿ 5 ವರ್ಷದ ಕ್ವಶನ್ ಪೇಪರ್ ಬಂದಂಥ ಕ್ವಶನ್ ಅಂತ ಕರೆಕ್ಟ್ ನೋಡಿಕೊಂಡು ಕಲಿತ್ರೆ ಬಹುದು. ಈಗ ಸೆಟ್ ಮಾಡಿದಾಗ ಗೊತ್ತಿಲ್ಲ, ಹಾಂ ಆಯ್ತಲ್ಲ, ಮತ್ತೆಂತ ಉಂಟು? ಅರ್ಧ ಕ್ವಶನ್ ಪೇಪರ್ ಸಿಕ್ಕಿದಾಗೆ ನಿಮಗೆ. 4 ಮಾಡೆಲ್ ಪೇಪರಲ್ಲಿ 4 ಮಾಡೆಲ್ ಪೇಪರ್ ಸಾಧಾರಣ ರಿಪೀಟ್ ಆಗಿರ್ತದೆ 5ರಲ್ಲಿ. ಈ 4 ಮಾಡೆಲ್ ಪೇಪರ್ ಕೂತ್ಕೊಂಡು ಏನೊಂದು ದಿವಸ ಒಂದು ಓದಿದ್ರೆ ಏನು ದೊಡ್ಡ ಕಷ್ಟ ಇದೆ. ಅಷ್ಟು ಕಲಿತ್ರೆ ನಿಮಗೆ ಸಮಸ್ಯೆನೇ ಇಲ್ಲ. ಅದು ಕಲಿಬೇಕಾದ್ರೆ ನೀವು ಈಗಲೇ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸಮಸ್ಯೆ ಏನು? ಎಕ್ಸಾಮ್ ನಾಳೆ ನೋಡುವ, ನಾಡಿದ್ದು ನೋಡುವ, ಅದರ ಮತ್ತೆ ನೋಡುವ. ಇನ್ನು 4 ದಿವಸ ಇದೆ, ಇನ್ನು 8 ದಿವಸ ಇದೆ, ಇನ್ನು 44 ಗಂಟೆ ಇದೆ. ನಾನು ರಾತ್ರಿ ಕೂತ್ಕೊಂಡು ಬೆಳಿಗ್ಗೆ ತನಕ ನಾನು ಮುಗಿಸ್ತೇನೆ. ಇದೇ ರೀತಿ ಲಾಸ್ಟಾಗಿ ಟೆನ್ಷನ್ ಆಗಿ ಬಿಟ್ಟು ಬಿಡ್ತೀವಿ, ಸಾಯ್ಲಿ ಮಾರ ಫ್ರೆಂಡ್ ಬಸ್ ಬರುವ ವರ್ಷ ನೋಡುವ ಅಂತೇಳಿ. ಅದು ಆಗೋದಿಲ್ಲ. ಅದು ಹಾಂ, ಇನ್ನು 68 ದಿವಸ ಇದೆ.
ದಿವಸಕ್ಕೆ ನೀವು 2 ಗಂಟೆ ಓದಿದ್ರು ಕೂಡ ನೀವೆಲ್ಲರೂ ಕೂಡ ಎಬ್ಬೋ 80 ಮಾರ್ಕ್ ತಗೊಳ್ಳೇಬೇಕು ಅಂತ ಒಂದು ಇದಿದೆ. ಅದು ನೀವು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತು ಇದು ನಿಮ್ಮ ತಲೆಯಲ್ಲಿ ಏನಿದೆ, ನಾವು ಓದೋದು ಟೀಚರ್ಗಾಗಿ, ನಾನು ಓದೋದು ಶಾಲೆಯವರಿಗಾಗಿ, ನಾನು ಎತ್ತವರಿಗೆ, ನೀವು ಓದು ನಿಮಗಾಗಿ, ಅವ್ರಿಗೇನಾಗಬೇಕು ನೀವು ಪಾಸಾಗಿ ಫೇಲಾಗಿ, ಅವ್ರಿಗೊಂದು ಖುಷಿ, ನಮ್ಮ ಮಕ್ಕಳು ಪಾಸ್ ಆದಾಗ ಇವ್ರು ಕೂಡ ಪಾಸ್ ಆಗ್ತದೆ ಅಂದರೆ ಒಂದು ಆಸಕ್ತಿ, ಒಂದು ಉತ್ಸಾಹ ಅವ್ರಿಗೆ ಬೇರೇನು ಸಿಗ್ತದೆ. ನೀವು ಮತ್ತೆ ನೆನಪಿರೋದಿಲ್ಲ ನೀವು ಫಾರಿನ್ ಹೋದನಂತ, ಅಮೆರಿಕ ಹೋದನಂತ, ಎಲ್ಲಿದ್ದಾರಂತೆ, ಅಲ್ಲಿ ಕಲ್ತಿದ್ದಾರಂತೇಳಿ. ನೀವು ನಿಮಗಾಗಿ ಕಲಿಯೋದು ಅಂತೇಳಿ ಆಲೋಚನೆ ಮಾಡಬೇಕು. ಅದ ಕಾರಣ ನೀವು ಟೆನ್ಷನ್, ನಿಮ್ಮ ತಲೆಯಿಂದ ಟೆನ್ಷನ್ ಬಿಟ್ಬಿಡಿ. ಎಲ್ಲರೂ ಕೂಡ ಡ್ಯೂಟಿಗಾದರೆ ಪಾಸ್ ಆಗಿದ್ರೆ ನಮಗೇನು ಪಾಸ್ ಆಗಲಿಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಕೂತ್ಕೊಂಡು ಓದಬೇಕು. ಇದರಲ್ಲಿ ನೀವು ಖಂಡಿತವಾಗಿ ನೀವು ಅದು ಕ್ಲಿಯರಾಗಿ ನೀವು ಬರ್ತೀರಿ. ಟೈಮ್ ಇದೆ, ಮತ್ತು ಇನ್ನು ಟೈಮ್ ಇದೆ ಅಂತೇಳಿ ನಾಳೆ ನಾಡಿದ್ದು ಅಂತ ದಯವಿಟ್ಟು ನೀವು ಮೀಸಲಿಡಬೇಡಿ. ನೀವು ಮಾತ್ರ ಇವತ್ತೊಂದು ಮಾಡಿಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡಿ ಹಂತವಾಗಿ ತಾವು ಇವತ್ತು ಬರುವಂಥ ವಿಚಾರ ಖಂಡಿತವಾಗಿ ಇವತ್ತು ಮಾಡಬೇಕು. ಅದು ಎಲ್ಲ ಕಾರ್ಯಕ್ರಮ ಮುಖ್ಯ ಉದ್ದೇಶ ಇವತ್ತು ಅದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತು ನಿಮಗೆ 100 ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಕೂಡ ನಿಮ್ಮ ಶಿಕ್ಷಣಕ್ಕೆ ಅಡ್ಡಿ ಆಗಬಾರ್ದು. ಸಮಸ್ಯೆ ಇಲ್ಲದವರು ಯಾರು ಕೂಡ ಇಲ್ಲ. ಪ್ರತಿಯೊಂದು, ಅದು ಶ್ರೀಮಂತರಲ್ಲಿ ಬಡವರಲ್ಲಿ ಎಲ್ಲರ ಮನೆಯಲ್ಲಿ ಒಂದಲ್ಲೊಂದು ಸಮಸ್ಯೆ, ಯಾವುದೇ ಸಮಸ್ಯೆ ಕೂಡ, ಯಾವುದೇ ಟೆನ್ಷನ್ ಕೂಡ ನಿಮ್ಮ ಶಿಕ್ಷಣಕ್ಕೆ ಅಡ್ಡಿ ಬರಬಾರ್ದು. ಹಲವಾರು ಸಮಸ್ಯೆ ಇರ್ಬೋದು. ಸಮಸ್ಯೆ ಇಲ್ಲದ ಊರು ಬೇಕಾದರೆ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಆ ಊರಲ್ಲಿ ನಿಮ್ಗೆ ಅಲ್ಲಿ ಎಕ್ಸಾಮು ಇಲ್ಲ, ಸಮಸ್ಯೆ ಇಲ್ಲ, ಭಾಳ ಆರಾಮದಲ್ಲೆಲ್ಲ ಪಾಸಾಗಿ ಬರ್ತಾರೆ. ನೀವೀಗ ಆಲೋಚನೆ ಮಾಡಿದ್ರೆ ಎಲ್ಲಿ ಯೂಟಿಗಾದರೆ ಎಲ್ಲಿ ಸಮಸ್ಯೆ ಇಲ್ಲದ ಊರು, ನಾವು ಒಮ್ಮೆ ಹೋಗಿ ಕೂತ್ಕೊಳ್ತೇವೆ ಅಂತೇಳಿ ಅಷ್ಟು ಅರ್ಜೆಂಟ್ ಪಡಬೇಡಿ. ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆಲ್ಲ ಕಡೆ ಟೆನ್ಷನ್ ನಿಮ್ಗೆ ಕಟ್ಟಿಟ್ಟ ಬುತ್ತಿ. ಮತ್ತು ಅಲ್ಲಿಗೆ ಹೋಗಲಿ ಅರ್ಜೆಂಟು ಇಲ್ಲ, ಸ್ವಲ್ಪ ಇಲ್ಲಿರ್ತೇವೆ, ಕಷ್ಟ ಇದ್ದರೂ ಸ್ವಲ್ಪ ನಾವು ಇಲ್ಲಿ ಇರ್ತೇವೆ ಅಂತ ಅರ್ಜೆಂಟು ಕೂಡ ಯಾರಿಗೆ ಇಲ್ಲ. ಅದಕ್ಕೆ ಇಲ್ಲಿ ಇದ್ದ ನಂತರ ಇದನ್ನೆಲ್ಲ ಧೈರ್ಯವಾಗಿ ಸ್ವೀಕರಿಸುವಂಥ ಮನೋಭಾವ ಮಾಡಿ. ನಿಮ್ಮ ತಲೆಯಲ್ಲಿರಬೇಕು, ಏನೇ ಕರ್ಮ ಬೇಕಾದರೂ ಇರಲಿ, ನಾನು ಕಲಿಬೇಕು, ನಾನು ಪಾಸಾಗಬೇಕು, ಇಷ್ಟೇ. ಮನೆಯಲ್ಲದವರು, ಲೈಟ್ ಇದ್ದಲ್ಲವರು, ಮರದಡ್ಡಲ್ಲಿ ಕೂತ್ಕೊಂಡು ಚಿಮ್ಮಿನಲ್ಲಿ ಓದಿದವರು ಇವತ್ತು ರ್ಯಾಂಕ್ ಪಡೆದಿದ್ದಾರೆ. ಈಗ ನಿಮಗೆ ಫ್ರೀ ಕರೆಂಟ್ ಕೊಟ್ಟ ನಂತರ ನಿಮಗೆ ಇವತ್ತು ತಗೊಳ್ಳಿಕ್ಕೆ ಆಗ್ತದೆ ಇಲ್ವ ಅಂತ ನೀವು ಇವತ್ತು ತೀರ್ಮಾನ ಮಾಡಬೇಕು ಅಲ್ವಾ? ಫ್ರೀ ಕರೆಂಟ್ ಅವರಿಗೆ ಇದರಲ್ಲಿ ನಿಮಗೆ ಇವತ್ತು ಎಲ್ಲ ಸರ್ಕಾರ ಇವತ್ತು ಎಲ್ಲ ಸವಲತ್ತು ಕೊಡ್ತದೆ. ಉಚಿತವಾದ ಡ್ರೆಸ್, ಉಚಿತವಾದ ಡ್ರೆಸ್, ಶೂ, ಫ್ರೀ ಬಸ್, ಫ್ರೀ ಊಟ, ಫ್ರೀ ಸೈಕಲ್. ಇವರಿಗೇನಾಗಿದೆ, ಎಲ್ಲ ಫ್ರೀ ಕೊಟ್ಟರೆ ಮಾರ್ಕ್ ಒಂದು ಕೂಡ ಫ್ರೀ ಕೊಡಲಿ ಅಂತ ತಲೆಗೆ ಬಂದಿದೆ. ಈಗ ಮಾರ್ಕ್ ಒಂದು ಕೊಡೋದಿಲ್ಲ, ನೀವು ಮಾರ್ಕ್ ತೆಗಿಬೇಕಂತೇಳಿಯೇ ಇದನ್ನೆಲ್ಲ ನಿಮಗೆ ಕೊಟ್ಟರೆ ನಿಮಗೆ ಆ ಟೆನ್ಷನ್ ಇರಬಾರ್ದು ಅಂತ ಹೇಳಿಕೊಂಡೇ ಎಲ್ಲ ವ್ಯವಸ್ಥೆ ಮಾಡಿದೆ. ಯಾಕೆ ನೀವು ಒಟ್ಟಾರೆ ಒಂದು ಮಾರ್ಕ್ ತೆಗೀಲಿ ಮಾರ, ಬೇರೆ ಟೆನ್ಷನ್ ನಿಮಗೆ ಬೇಡ ಅಂತ ಹೇಳಿಕೊಂಡು ಮಾರ್ಕ್ ತೆಗೆಯುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಈ ಒಂದು ಆಲೋಚನೆ ತಾವು ಇಟ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನೀವು ಬಡತನ ಕಷ್ಟದಲ್ಲಿ ಹುಟ್ಟಿದವರು ನೀವು ಹೀಗೆ ಸಾಯ್ಬೇಕಾ ಇದೇ ಕಷ್ಟದಲ್ಲಿ? ಅಥವಾ ನೀವು ಉತ್ತಮವಾದ ಶೈಕ್ಷಣಿಕ ಶಿಕ್ಷಣ ಪಡೆದುಕೊಂಡು ನಿಮ್ಮ ತಂದೆ ತಾಯಂದಿರಿಗೆ ನಿಮಗೆ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕನ್ನು ಕಾಣಬೇಕಂತಲೇ ನೀವೀಗ ತೀರ್ಮಾನ ಮಾಡಬೇಕಾಗ್ತದೆ. ನೀವಿನ್ನು ಬಹುಶಃ 3 ತಿಂಗಳು ಚೆನ್ನಾಗಿ ಕಲಿತು ಪಾಸಾದರೆ ಮತ್ತು 30 ವರ್ಷ ನೀವು ಚೆನ್ನಾಗಿ ಇರ್ಬೋದು. ನೀವು ಈ 3 ತಿಂಗಳು ನೀವು ಕಲಿಯೋದಿದ್ದರೆ ಮತ್ತೆ 30 ವರ್ಷ ನೀವು ಬಹಳ ಕಷ್ಟಕರವಾದ ಜೀವನ ನಾವು ಇವತ್ತು ನಿಭಾಯಿಸುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ನೀವು ಕಲಿತು ದೊಡ್ಡ ಹೋಗುವಂಥ ವ್ಯವಸ್ಥೆ ಕಟ್ಟಿಬದ್ಧರಾಗಬೇಕು. ಇದು ಆಗಬೇಕಾದ್ರೆ ನಿಮ್ಮ ಟಿ ವಿ ಮತ್ತು ನಿಮ್ಮ ಮೊಬೈಲನ್ನು ಸ್ವಲ್ಪ ಪಕ್ಕದಲ್ಲಿಡುವಂಥ ಕೆಲಸ ತಾವು ಇವತ್ತು ಮಾಡಿ. ಟಿ ವಿ ಮತ್ತು ಮೊಬೈಲಿಂದ ಯಾರು ದೂರ ನಿಲ್ತಾನ ಅವನು ಡೈರೆಕ್ಟಾಗಿ ರ್ಯಾಂಕ್ ತೆಗಿತಾನೆ. ಆಯ್ತಾ, ನಾವು ರ್ಯಾಂಕ್ ಹೋಲ್ಡರ್ಸನ್ನು ಕೇಳ್ತೇವೆ, ಅವನು 3 ತಿಂಗಳು ನಾವು ಬೇರೆ ನೋಡಲಿಲ್ಲ, ನಾವು ಪುಸ್ತಕ ಬಿಟ್ಟು ಬೇರೆ ನಾವು ಆಲೋಚನೆ ತಾವಿವತ್ತು ಮಾಡಲುವುದಿಲ್ಲ. ಆದರೆ ನೀವು ಈ ಆಸಕ್ತಿನ ತಾವಿವತ್ತು ವಹಿಸಿಕೊಂಡು ಬಂದರೆ ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಇವತ್ತು ನೀವು ಪಾಸ್ ಆಗ್ತೀರಿ. ಪಾಸ್ ಆಗಬೇಕಂತೇಳಿ ಇದೆಲ್ಲ ಇದು ವಿಚಾರ ಇರುವಂಥದ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಲ್ಲದೆ ನಿಮಗೆ ಬೇರೆ ಬೇರೆ ಆಸಕ್ತಿ ಇರ್ಬೋದು. ಕೆಲವರಿಗೆ ಇಂಜಿನಿಯರ್ ಆಗಬೇಕು ಆಸೆ ಇರ್ಬೋದು, ಕೆಲವರು ಡಾಕ್ಟರ್ ಆಗಬೇಕು ಆಸೆ ಇರ್ಬೋದು, ಕೆಲವರಿಗೆ ಇವತ್ತು ಫ್ಯಾಷನ್ ಡಿಸೈನಿಂಗ್ ಅಂತ ಆಸೆ ಇರ್ಬೋದು, ಏನೇ ಆಗಬೇಕಾದ್ರೂ ಕೂಡ ಇಲ್ಲೊಂದು 10th ಒಂದು ಪಾಸ್ ಆಗಬೇಕಲ್ಲ. 10th ಪಾಸ್ ಮಾಡಿದ್ರೆ ನೀವೆಂತ ಮಾಡ್ತೀರಿ? ಮೊಬೈಲ್ ರಿಪೇರ್ ಕಲಿಬೇಕಾದರೂ ಕೂಡ ಬೇಕು ನಿಮಗೆ ಭವಿಷ್ಯದಲ್ಲಿ, ಮೆಕ್ಯಾನಿಕಲ್ ಆಗೋದಾದರೂ ಕೂಡ ಬೇಕು, ಪ್ಲಂಬರ್ ಆಗೋದಾದರೂ ಕೂಡ ಬೇಕು. ಏನೇ ಒಂದು 10th ಪಾಸ್ ಆಗೋದು ನಿಮಗೆ ಭವಿಷ್ಯನೇ ಇಲ್ಲ ಅಂತ ಹೇಳ್ತೇನೆ ನಾನು ಬಯಸ್ತೇನೆ. ನಿಮಗೆ ಲೈಸೆನ್ಸ್ ಕೂಡ ಆಗೋದಿಲ್ಲ. ಫಾರಿನ್ ಕೂಡ ಹೋಗ್ಲಿಕ್ಕೆ, ಫಾರಿನ್ ಹೋಗ್ಬೇಕು, ಪಾಸ್ಪೋರ್ಟ್ ಬೇಕಾ, ಅಲ್ಲಿ ನೀವು ಫಾರಿನ್ ಅವ್ನು ಕೆಲಸ ಕೊಡಬೇಕಾದ್ರೆ ಇವನು 10th ಆಗ್ತದ? ಇದರಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದ, ಅವನು ನನಗೆ ಫಾರಿನ್ ಹೋಗ್ಬೇಕಂತೇಳಿ ಎಲ್ಲ ಸೇರಿಸಿ ನಾವು ಕೊಣಜೆ ಅವನು
ಅವನಿಗೆಲ್ಲ ಸೇರಿ ಆಯಿತು, ಅವನನ್ನು ಫಾರಿನ್ ಮಾತಾಡಿ ಕಷ್ಟದಲ್ಲಿ ಕಲಿಸಿತು. ಊರಲ್ಲೆಲ್ಲ ಬಡವ ಅವನೆಲ್ಲ ಗೌಜಿ ಅಂದರೆ ತುಂಬ ದಿವಸ ಕನಸಲ್ಲ ಫಾರಿನ್ಗೆ ಹೋಗೋದು. ಇಡೀ ಊರಲ್ಲಿ ಎಲ್ಲ ಹೇಳಿ ಅವನು ಹೋಗ್ತಾನೆ ಅಂತೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿ ಬಾಂಬೆಗೆ ಹೋದ. ಅಲ್ಲಿ ರಿಜೆಕ್ಟ್ ಅಲ್ಲ ಇವನು 10th ಕಂಪ್ಲೀಟ್ ಆಗಲಿಲ್ಲ. ಇವನಿಗೆ ರಿಟರ್ನ್ ಬರಲಿಕ್ಕೆ ಗೊತ್ತುಂಟ. ಮತ್ತೆ ಅಲ್ಲಿ ಮತ್ತೆ ಅಲಕ್ಕೆ ಕಂಪ್ಲೀಟ್ ಮರೆಯದ್ದು ಹೋಗ್ತಿದ್ವಿ, ಒಂದು ಇಲ್ಲಿ ಹೋಗ್ತಾನೆ ಅಂತ ಹೇಳಿಕೊಂಡು ಅಲ್ಲಿ ಬಾಂಬೆಯಲ್ಲಿ 3 ತಿಂಗಳು ಕೂತ್ಕೊಳ್ಳಿಸಿ ಹೇಗಾದ್ರು ಮತ್ತೊಂದು ಫಾರಿನ್ ಕಳಿಸಿಬಿಟ್ಟೆ ಅವನನ್ನು ಇದರಲ್ಲಿ. ಸೊ ಅಷ್ಟು ಭಾಳ ಕಷ್ಟ ಇದೆ ನಿಮಗೆ. ನೀವು 10th ಪಾಸ್ ಆಗೋದಿದ್ದರೆ ಯಾವುದೇ ಒಂದು ಸ್ಕೀಮ್ ಇರಲಿ ನಿಮಗೆ ಕಷ್ಟ, ಮುಂದೆ ಲೈಸೆನ್ಸ್ ಮಾಡಲಿಕ್ಕೆ ಕೂಡ ಕಷ್ಟ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ 10th ಆಗಿದೆ ಅಂದರೆ ಆಗ ನೀವು ನಾಚಿಕೆ ಬಟ್ಟು ಹಿಂದೆ ಬರುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ. ನೀವೊಂದು 10 ಜನರ ಮಧ್ಯೆ ಹೋದಾಗ ನೀನೇನು ಕಲ್ತಿದ್ದೀಯ ಅಂತ ಹೇಳಿಕೊಂಡ್ರೆ ನೀವು ಒಂದು ದೂರ ಹೋಗ್ತೀವಿ, ಅಥವಾ ನಿಮಗೆ 10th ಫೇಲ್ ಅಂತ ಹೇಳಲಿಕ್ಕೆ ಆಗ್ತದಾ? 10th ಫೇಲ್ ಅಂತ ಹೇಳಿದ್ರೆ ಏನಾಗ್ಬೋದು? ಆದರೆ ನೀವು 10th ನೀವು ಪಾಸ್ ನೀವು ಮಾಡಲೇಬೇಕಂತೇಳಿ ಹಠ ತೊಡುವಂಥ ದೊಡ್ಡ ಮಟ್ಟದ ಆ ಒಂದು ಜವಾಬ್ದಾರಿ ತಾವು ಹಮ್ಮಿಕೊಳ್ಬೇಕು. ಅದಕ್ಕೆ ನೀವು ಅದನ್ನು ಹೆದರಿಕೆಯಿಂದ ಇದನ್ನು ಏನು ಕಷ್ಟ ಇದೇನಿಲ್ಲ, ಸುಲಭದಲ್ಲಿ ಪಾಸವಾಗಿ ನೀವು ಕಲಿಯುವಂಥ ವಿಷಯ ಹಮ್ಮಿಕೊಳ್ಬೇಕು. ಏನೇ ನಿಮಗೆ ಡೌಟ್ ಇದ್ದರೂ ಕೂಡ ನಿಮ್ಮ ಶಿಕ್ಷಕರು ಅದನ್ನು ಸಹಕಾರ ಕೊಡ್ತಾರೆ. ಸೊ ಬಹುಶಃ ಈಗಾಗಲೇ ಚೆನ್ನಾಗೆಲ್ಲ ಕಲಿತಾ ಇದ್ದೀರಿ. ಇದರಲ್ಲಿ ನೀವು ಇನ್ನಷ್ಟು ಕೂಡ ಆಸಕ್ತಿಯಿಂದ ಮುಂದೆ ನೀವು ಕಲಿತುಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ನಾನು ನಮ್ಮ ಹೆತ್ತವರಿಗೆ ಆಗಲು ಹೇಳ್ತಾ ಇರ್ತೇನೆ, ನೋಡಿ ಮನೆಯಲ್ಲಿ 100 ಸಮಸ್ಯೆ ಇರ್ಬೋದು. ನಾವು MLAಗಳಿಗೆ ಸರ್ಕಾರಕ್ಕೆ ಒಂದು ಮನೆಯ ಎಲ್ಲ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತದ? ನಾವು MLAಗಳಿಗೆ ಸರ್ಕಾರಕ್ಕೆ ಯೋಜನೆಗಳು, ಡೆವಲಪ್ಮೆಂಟ್ ಸ್ಕೀಮ್ಗಳು ಇದನ್ನೆಲ್ಲ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡ್ಬೋದು. ಅದು ಒಂದು ಮನೆಯ ಬೇರೆ ಬೇರೆ ಸಮಸ್ಯೆಗಳು, ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ಮಕ್ಕಳಿಗೆ ನಿಮಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಉತ್ತಮವಾದ ಶಿಕ್ಷಣ ತಗೊಳ್ಳಿ. ನೀವು ಮನೆಯಲ್ಲಿರೋದು ಎಲ್ಲ ಕಷ್ಟಗಳು ದೂರ ಇವರು ನಮ್ಗೆ ಹಲವಾರು ನಮ್ಮ ಉದಾಹರಣೆ ಕಣ್ಣ ಮುಂದೆ ಇದೆ. ನಾನು ನಿಮ್ಮಲ್ಲಿ ಮಾಸ್ಟರ್ ಕಾರ್ಡ್ ರಿಕ್ಷಾ ಉದ್ಘಾಟನೆ ಮಾಡಲಿಕ್ಕೆ ಒಮ್ಮೆ 1 ವರ್ಷ ಬಂದಿದ್ದೆ. ನನಗೆ ಸೋದರಿ ಒಂದು ಮೆಸೇಜ್ ಮಾಡ್ತಾರೆ, ನನ್ನ ಮನೆಯಲ್ಲಿ ಇದಲ್ಲಿದೆ ಫ್ಲ್ಯಾಟಲ್ಲಿ, ತಾವು ದಯವಿಟ್ಟು ಒಂದು ಟೀ ಕುಡಿದು ಹೋಗ್ಬೇಕಂತ. ನನಗೆ ಇವತ್ತು ಬ್ಯುಸಿ ಇದ್ದೆ, ನನಗೆ ಸಾಧ್ಯ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಖಂಡಿತ ಒಮ್ಮೆ ಇನ್ನೊಮ್ಮೆ ಭಾರತ ಇಸ್ಕೊಂಡು ಬಂದಾಗ ನನಗೆ ಮತ್ತೆ ನೀವು ಇಲ್ಲಿ ಹತ್ತಿರದಲ್ಲಿ ನಾನು ಹೋದೆ. ಅಲ್ಲಿ ಹೋದಾಗ ಸೋದರಿ ಬಂದು ಹೇಳ್ತಾರೆ, ನಾವು ಆ ದರ್ಗಾದ ರೋಡ್ನಲ್ಲಿ ಅತ್ಯಂತ ಸಣ್ಣ ಒಂದು ರೂಮಿನಲ್ಲಿ ನಾವು ಇದ್ದೆವು. ನನಗೆ ನೀವು ನಿಟ್ಟೆ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಸೀಟ್ ತೆಗೆಸಿ ಕೊಟ್ಟ ಕಾರಣ ನಾನು ಫಿಸಿಕಲ್ ಕಂಪ್ಲೀಟ್ ಮಾಡಿ ನಾನು ಅಲ್ಲೇ ಇವತ್ತು ಜಾಬಲ್ಲಿ ಸೇರಿದ್ದೇನೆ. ಮತ್ತು ಹೇಳಿದರು, ನಾನು ಜಾಬ್ ಸೇರಿ ನಾನು ಫಸ್ಟ್ ಮಾಡಿದ ಕೆಲಸ ಅಂತ ಏನಂತ ಹೇಳಿದರೆ, ನನ್ನ ತಂದೆ ತಾಯಿಯಂದನು ಈ ಬಾಡಿಗೆ ಫ್ಲ್ಯಾಟಿಗೆ ತಂದು ನನಗೆ ಅವ್ರು ಕಷ್ಟಪಟ್ಟಿದ್ದ ಒಂದು ರೂಮಿನಲ್ಲಿ ಅವರಿಗೆ ಸಂತೋಷ ಆಗಲಿ ಅಂತೇಳಿ ನಾನು ಬಾಡಿಗೆ ರೂಮಿಗೆ ನಾನು ಇವತ್ತು ಬಾಡಿಗೆ ಆ ಫ್ಲ್ಯಾಟ್ಗೆ ತಂದು ಅವ್ರು ಸಂತೋಷ ಇರಲಿ ಅಂತೇಳಿ ವಾತಾವರಣ ತರುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನಿಮ್ಮಲ್ಲಿ ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತದ? ಸೊ ಇಂಥೆಲ್ಲ ಜಾಬ್ನ 100 ಉದಾಹರಣೆಗಳು ಹೇಳಬೇಕಾದ್ರೆ ಆದ ಕಾರಣ ತಾವೆಲ್ಲರಿಗೂ ಆಸಕ್ತಿ ವಹಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಲಿ. ದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು 68 ದಿವಸಗಳು ಕೂಡ ಇದೆ. ನಿಮಗೆ ನಮ್ಮ ಶಾಲೆಯಲ್ಲಿ ಬಂದಾಗ ಟೀಚರ್ ಕೂಡ ಓದು ಅಂತ ಮಾಡ್ತಾರೆ. ಮನೆಯಲ್ಲಿ ಹೋದಾಗ ಮನೆಯವರು ಕೂಡ ಓದು ನೀವು ಕಿರಿಕಿರಿ ಟೆನ್ಷನ್ ತಗೊಳ್ಬೇಡಿ, ಓದು ಅಂತ ಖುಷಿಯಲ್ಲಿ ತಗೊಳ್ಬೇಕು. ಇದನ್ನು ಈ ಎಂಥ ಕಿರಿಕಿರಿ ಅಂತ ನಿಮ್ಮ ಆಗ ನಿಮ್ಗೆ ಓದಲಿಕ್ಕೆ ಆಸಕ್ತಿ ಬರೋದಿಲ್ಲ. ಟೀಚರ್ನವರು ಮನೆಯವರು ಓದು ಅಂತ ಜೋರು ಮಾಡಿ ನನ್ನ ಪರವಾಗಿ ಇವರು ಹೇಳ್ತಾರೆ, ನಾನು ಒಳ್ಳೆತನಕ ಹೇಳ್ತಾರೆ, ಅವ್ನು ಸಕಾರಾತ್ಮಕವಾದ ಚಿಂತನೆ ಅಂತ ಅವೆಲ್ಲ ಇವತ್ತು ಪಡ್ಕೊಳ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಕೆಲವೇನಿದೆ ನಿಮ್ಮ 10th ಯಂಗ್ಸ್ಟರ್ ಸ್ಟೂಡೆಂಟ್ಸ್ನಲ್ಲಿ ಅವನು ರಾತ್ರಿ ಬೆಲೆ ಕಲ್ತು ಅನ್ನೋದು ಪಾಸ್ ಆಗಿ ಬಂದಿದೆ. ಅವನು ಕೆಲ ಅಭ್ಯಾಸ ಬನ್ನಿ ಅದು ಮತ್ತೆ ನೋಡು ನಾಡ್ದು ನೋಡು ಅಂತೇಳಿ ಅವನು ಪಾಸಾಗಿ ಹೋಗ್ತಾನೆ. ನೀವಿಲ್ಲಿ ಬಾಕಿ ಹೋದವ್ರೆ ಬಾಕಿ. ಸೊ ಆದ ಕಾರಣ ನೀವು ನಿಮ್ಮ ತಲೆಗೆ ನಿಮ್ಮ ಕೈ ಲಾಸ್ಟಿಗೆ. ಆದ ಕಾರಣ ಚೆನ್ನಾಗಿ ಆತ್ಮವಿಶ್ವಾಸದಿಂದ ತಾವು ಕಲೀರಿ. ಎಲ್ಲರೂ ಕೂಡ ಪಾಸಾಗಿ ಇವರಿಗೆಲ್ಲರೂ ಕೂಡ ಸಂತೋಷ ಆಗುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಶುಭಾಶಯ ಸಲ್ಲಿಸಿಕೊಂಡು, ನಾನು ಇಸ್ಲಾಯಿ ಅವರಿಗೆ ಬಹುಶಃ ಮೀಫ್ ಅವರಿಗೆ ನಿಮ್ಮೆಲ್ಲ ಈಗ ಇನ್ನೂ ಅತ್ಯುತ್ತಮವಾಗಿ ನಡೀಲಿ. DDP ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಾ ಮುಂದಿನ ದಿನದಲ್ಲಿ ಕೂಡ ಕೊಡಿ. ಇವಾಗ 10th ಎಕ್ಸಾಮ್ ಆಗಿ ರಿಸಲ್ಟ್ ಬಂದ ನಂತರ ಯಾವ ರೀತಿಯ ಯಾವ ದಿಕ್ಕಿನಲ್ಲಿ ಯಾರು ಹೋಗಬೇಕೆಂಬ ಆ ಒಂದು ಸ್ಕಿಲ್ ಟ್ರೈನಿಂಗ್ ಮತ್ತು ಆ ಒಂದು ಡೆವಲಪ್ಮೆಂಟ್ ಏನಿದೆ ಅಂತೇಳಿ ಆ ಒಂದು ಇವರಿಗೆ ಡೈರೆಕ್ಷನ್ ತೋರಿಸುವಂಥ ಅಗತ್ಯ ಕೂಡ ಭಾಳಷ್ಟಿದೆ. ಯಾಕೆ ನಮಗೆ ಅನುಭವ ಇದೆ. ಕೆಲವು ಮನೇಲಿ ಪಾಪ 500 550 ಮಾರ್ಕ್ಸ್ ಹುಡುಗಿಗೆ 550 500 450 ಅವರು ಕೇಳಿದರೆ BA ತಗೊಂಡಿದ್ದೇನೆ, BCom ತಗೊಂಡಿದ್ದೇನೆ, ಯಾಕೆ ನನ್ನ ಫ್ರೆಂಡ್ ತಗೊಂಡಿದ್ದಲ್ಲ ಅಂತ ಹೇಳುವಂಥ. ಅದೇ ಅವರಿಗೊಬ್ಬರು ಕರೆಕ್ಷನ್ ಆಗಿ ಇದ್ದುಕೊಂಡು ನೀನು ತಗೊಂಡು ನೀನು ಸೈನ್ಸ್ ತಗೋ, ನೀನು ಸೈನ್ಸ್ ಅವ್ರ ಲೈಫೇ ಚೇಂಜ್ ಆಗಿ ಬಿಡ್ತಾರೆ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಕಾಲೇಜ್ ಹೋದ್ರೆ ಆಯಿತು, ಅದು ಡಿಗ್ರಿ ಒಂದೇ ಇಲ್ಲ. ನೀವು BA ತಗೊಂಡು ಏನು ಕೂಡ ಪ್ರಯೋಜನವಿಲ್ಲ. BA ಆರ್ಟ್ಸ್ ತಗೊಂಡು ಅದೇ BC ಏನಾದರೂ
ಮಾಡಿದ ವಿಚಾರ ನನಗೆ ಹೇಳಿದೆ ನಾನು ಗೌರ್ಮೆಂಟ್ ಸ್ಕೂಲ್ BA ಬೇಕು ಹಾಕಿದ್ರೆ ಅದಕ್ಕೆ ಹೋಗೋದು ಮಕ್ಕಳು ಸುಲಭ ಅಂತ ಹೇಳಿಕೊಂಡು ಸುಲಭ ಮತ್ತೇನಾಗ್ತದೆ ನೀವು ಕಲಿತ ನಂತರ. ಆದ ಕಾರಣ ನೀವು ಆದ ನಂತರ ಈ ಶೂಟ್ ಇದಕ್ಕೊಂದು ಕೂಡ ಒಂದು ವರ್ಕ್ಶಾಪ್ ಮಾಡಬೇಕು, ಅದು ಕೂಡ ಪ್ರಯೋಜನ ಇವತ್ತು ಆಗ್ತದೆ ಹೇಳಿಕೊಳ್ತಾ ದೀರ್ಘವಾಗಿ ಬಹುಶಃ ನಾನು ಮತ್ತೆ ಮಾತಾಡ್ತಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಇನ್ನೊಂದು ದಿವಸ ಮತ್ತೆ ನಾವು ಅವಕಾಶ ಮಾಡುವ. ಇವತ್ತು ಎದ್ದವರೆಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿ ನೀವೆಲ್ಲ ಪಾಸ್ ಆಗ್ತೀರಂತಲೇ ಪ್ರತಿಜ್ಞೆ ಮಾಡಬೇಕು ಮತ್ತು ನೀವೆಲ್ಲರೂ ಕೂಡ ಪಾಸ್ ಆಗಲೇಬೇಕು. ನೀವೆಲ್ಲ ಪಾಸ್ ಆದರೆ ಮತ್ತೆ ವಿಜೃಂಭಣೆ ದೊಡ್ಡ ಒಂದು ಪಾರ್ಟಿ ನಿಮಗೆ ಇದು ಹಾಲಲ್ಲಿ ಮಾಡುವಂಥ ತೀರ್ಮಾನ ಖಂಡಿತ ಇಬ್ಬರು ಮಾಡ್ತಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. For your valuable guidance. Workshops become meaningful when participants are not just present but actively involved. To encourage active involvement in learning, we have special awards for 4 students who have showed exceptional enthusiasm and participation throughout this workshop. I ask Aziz Ambar Wali sir to read out the winners list. ವೇದಿಕೆಯಲ್ಲಿ ಸನ್ಮಾನಿಸಿದಂಥ ಗೌರವಾನ್ವಿತ UT ಖಾದರ್ ಸರ್ ಅವರನ್ನು, ಅದೇ ರೀತಿ ಎಲ್ಲ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಮೀಫ್ ಸಂಸ್ಥೆ ಹಾಗೂ ಇಸ್ಲಾಹಿ ಸಂಸ್ಥೆ ಎಲ್ಲರನ್ನು ಗೌರವವಾಗಿ ಪರಿಗಣಿಸ್ತಾ ನಮ್ಮ ಈ ದಿವಸದ ಕಾರ್ಯಾಗಾರದಲ್ಲಿ ಸೈನ್ಸ್ ಮೋಸ್ಟ್ ಆ್ಯಕ್ಟಿವ್ ಸ್ಟೂಡೆಂಟ್ ಆಗಿ ಇಬ್ಬರು ಆಯ್ಕೆಯಾಗಿದ್ದಾರೆ. ಒಂದು ಆಮಿನತ್ ಅಶ್ಫಿಯಾ ಜೆನಿತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಇವರು ವೇದಿಕೆ ಒಂದು ಸನ್ಮಾನ್ಯ ಡಾಕ್ಟರೇಟ್ ಬಂದ UT ಖಾದರ್ ಅವರಿಂದ ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಎರಡನೇದಾಗಿ ಅದೇ ಸೈನ್ಸಲ್ಲಿ ಮೋಸ್ಟ್ ಆಕ್ಟಿವ್ ಇನ್ನೊಬ್ಬರಿಗೆ ಸೀಜಾ ಫಾತಿಮಾ ದ್ಯಾರ್ಲಕಟ್ಟೆ ಪಬ್ಲಿಕ್ ಸ್ಕೂಲ್. ಇನ್ನು ಮ್ಯಾಥ್ಸಲ್ಲಿ ಫಾತಿಮಾ ಸದೀರಾ ಇಸ್ಲಾಹಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಎರಡನೇದಾಗಿ ನಿಶಾ ಅನಾಮ್ ಇಸ್ಲಾಹಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. As a token of our love and respect and gratitude, we would like to give them a memento for all the knowledge that they have shared with us today. 2 resource persons, Mr. Yaqub sir and Mr. Muhammad Sharif sir. As a mark of respect and gratitude, we would also love to give a memento to our DDPI, Mr. G.S. Shashidhar sir, and also to our respected BEO, Mr. H.R. Ishwar sir. And also to Lakshmi Narayan sir. Everyone who made this event meaningful and successful. So here is Muni sir to propose the vote of thanks. Alaikum warahmatullahi wabarakatuh. A very good evening to one and all. As we come to the end of MIF SSLC students workshop, it is my immense pleasure to propose vote of thanks to this valedictory ceremony. First of all, I express my heartfelt gratitude to our chief guest, Janab Dr. UT Khadar sir, Honorable Speaker of Karnataka Legislative Assembly. Sir, your presence has truly honored us. Thank you, sir, for sparing your time with us. I also extend my sincere thanks to our guest of honor, Mr. G.S. Shashidhar, DDPI, Dakshin Kannada District, and our BEO, H.R. Ishwar, sir, and also Lakshmi Narayan, sir, Sub-Inspector, DDPI Office, Dakshin Kannada District. I also express my deepest gratitude to the Musabba sir, President, MIF Central Committee. I express my heartfelt gratitude to the management of Islahi Educational Institution, Janab G. Abdul Razak sir, President, Islahi Educational Trust, Janab Abdul Rahman Basha sir, Vice President, Islahi Educational Trust. A special thanks to our resource person, Janab Muhammad Sharif, Government High School, Naravi, and Mr. Yaqub, Government High School, Karyatarka, National Awardee. Your sessions was truly motivating and guided our students. Thank you. I express my heartfelt and sincere gratitude to the MIF office bearers,
Janab Parvez Ali, Vice President, MIF Central Committee, Mr. Riyaz Ahmed KB, General Secretary, Mr. Aziz Amber Valley, Convener, MIF, B.A. Nazir Ali, MIF, Executive Member, Anwar Hussain, Secretary, Sharif Sir, MIF, Member of the MIF, Sheikh Rahmatullah Al-Buruj, Executive Member of the MIF, and all the MIF, members of the MIF for organizing such a beautiful workshop. I express my heartfelt gratitude for the Islahi Management, Janab Ahmad Master, Secretary, Islahi Educational Trust, Trustees, K. Abdul Latif Sir. I also extend my sincere gratitude to Administration Aisha Sabina Kaisiran ma'am. I also extend my sincere gratitude to the Principal Sumangala Shetty ma'am, Headmistress Harinakshi ma'am, and our Manager Anila ma'am for their coordination and support throughout the event. My heartfelt appreciation for all the teaching and non-teaching staff for their efforts behind the scenes ensure everything runs smoothly. I thank all the teachers from all the institutions who have gathered us and supported us. Thank you all. Finally, my dear students, thank you for your enthusiastic participation, discipline and attention. We pray that the workshop you perform excellently in your SSLC examination. Once again, I thank everyone. Jazakumullahu khairan. Barakallahu lakum. अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय जय